ಗಣೇಶ ಫೆಸ್ಟ್ 2022 ಈ ಒಂದು ಕಾರ್ಯಕ್ರಮದ ಅಂತಿಮ ಘಟ್ಟದಲ್ಲಿ ನಾವಿದ್ದೇವೆ. ಕೆಲವೊಂದು ಇವೆಂಟ್ಗಳ ಅಂತಿಮ ಘಟ್ಟ ನಡಿಬೇಕಿದೆ. ಇವತ್ತು ಬೆಳಿಗ್ಗೆ ಬೇರೆ ಬೇರೆ ಕಾರ್ಯಕ್ರಮಗಳು ನಡೆದಿದೆ, ಬೇರೆ ಬೇರೆ ಇವೆಂಟ್ಗಳು ನಡೆದಿದೆ. ಅದರಲ್ಲಿ ಕ್ವಿಜ್ ಕಾಂಟೆಸ್ಟ್ ಕೂಡ ಒಂದು. ಸೊ ಕ್ವಿಜ್ ಕಾಂಟೆಸ್ಟಲ್ಲಿ ಒಟ್ಟು 12 ತಂಡಗಳು ಪಾರ್ಟಿಸಿಪೇಟ್ ಮಾಡಿದ್ವು. ಈಗ ಅದರಲ್ಲಿ ಒಟ್ಟು 3 ತಂಡಗಳು ಫೈನಲ್ಸ್ಗೆ ಸೆಲೆಕ್ಟ್ ಆಗಿದ್ದಾವೆ. ಸೊ ಆ ಒಂದು ಫೈನಲ್ಸ್ ಈ ಒಂದು ವೇದಿಕೆಯಲ್ಲಿ ನಡೀಲಿಕ್ಕಿದೆ. ಈ ಒಂದು ಕ್ವಿಜ್ ಕಾಂಟೆಸ್ಟ್ ಅನ್ನು ನಡೆಸಿಕೊಡ್ಲಿಕ್ಕಿರುವವರು ಶಿವಪ್ರಸಾದ್. ಹಲೋ ಹಲೋ ನಮಸ್ಕಾರ, ನಮಸ್ತೆ ನಮಸ್ತೆ. ಕ್ವಿಜ್ ಅಲ್ಲಿ 3 ಟೀಮ್ ಫೈನಲ್ಗೆ ಬಂದಿರುವಂಥದ್ದು. ಇಲ್ಲಿ ಎಷ್ಟು ಜನ ಆ ಟೀಮಿಗೆ ಫೇವರ್ ಆಗಿದ್ದೀರಿ ಅಂತ ನನಗೆ ನೋಡಬೇಕಿತ್ತು. ಸೊ ನಾನು ಪ್ರತಿಯೊಂದು ಟೀಮಿನ ಹೆಸರನ್ನ ಕರಿತಾ ಇರ್ತೇನೆ. ಹಲೋ ಸರ್, ಸ್ವಲ್ಪ ಹಲೋ 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 ಪ್ರತಿಯೊಂದು ಟೀಮಿನ ಹೆಸರನ್ನ ಕರೀತಾರೆ. ಆ ಹೆಸರು ಕರೀದ ಕೂಡಲೇ ನೀವು ಚಿಯರ್ ಮಾಡಬೇಕು ಅವರನ್ನ. ಓಕೆನಾ? ರೆಡಿ? ಟೀಮ್ ಸಚಿನ್ಗೆ ಎಷ್ಟು ಜನ ಸಪೋರ್ಟರ್ಸ್ ಇದ್ದೀರಿ? ಸೂಪರ್. ಟೀಮ್ ಉದಯಗಿರಿ ತಂಡಕ್ಕೆ ಸೂಪರ್. ಟೀಮ್ ಹರ್ಷಕುಮಾರ್ ಈ ತಂಡಕ್ಕೆ ಚೂರು ಕಡಿಮೆ ಸರ್, ಅಟ್ಲೀಸ್ಟ್ ಬೊಬ್ಬೆ ಮಾಡೋರು. ಟೀಮ್ ಹರ್ಷಕುಮಾರ್ ಈ ತಂಡಕ್ಕೆ ಎಷ್ಟು ಜನ ಸಪೋರ್ಟ್ ಇದ್ದೀರಿ? ಸೂಪರ್. ಆದ್ರೆ ಕ್ವಿಜ್ ಯಾವಾಗಲೂ ಮೈಂಡ್ ಗೇಮ್. ಸೊ ಯಾವುದೇ ಚಪ್ಪಾಳೆಗಳಿಗೆ ಅದು ಬದುಕೋದಿಲ್ಲ. ಅಂಕಗಳು ಸಿಗೋದು ಜ್ಞಾನದಿಂದ ಅಷ್ಟೇ. ಆದ್ರೆ ನಾವೆಲ್ಲರೂ ಹಲೋ 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 ನಾವೆಲ್ಲರೂ ಇಲ್ಲಿ ಸೇರಿರೋದು ಹಲೋ 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 ಈಸಿ ಮಾಡಿದ್ದಾರೆ. ದಯವಿಟ್ಟು ದಯವಿಟ್ಟು ಯಾರ್ಯಾರು ಬೇಕಾಗತ್ತೆ ಅಷ್ಟು ಜನ ಮಾತ್ರ ಕೂತ್ಕೊಳ್ಳಿ. ಬಾಕಿ ಉಳಿದವರು ಆಡಿಯನ್ಸ್ ಆಗಿ ಸಹಕರಿಸಬೇಕು. ಇದ್ರ ಜೊತೆಗೆ ಹಲೋ 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 ಒಂದು ಲಕ್ಕಿ ಡ್ರಾ ಇಲ್ಲಿ ಲಕ್ಕಿ ಡ್ರಾ ವನ್ನ ನೆರವೇರಿಸಿದ್ದಾರೆ. ಇದರ 100 ರೂಪೀಸಿನ ಒಂದು ಟಿಕೆಟ್ ಆಗಿರ್ತದೆ. ಇದರಲ್ಲಿ ಫಸ್ಟ್ ಪ್ರೈಸ್ 7,500 ರೂಪಾಯಿ ವರ್ತಿನ ಒಂದು ಗ್ರೈಂಡರ್ ದೊರೆಯುತ್ತದೆ. ಸೆಕೆಂಡ್ ಪ್ರೈಸ್ ಆಗಿ ಟೈಮೆಕ್ಸ್ ವಾಚ್ ವರ್ತ್ ರೂಪೀಸ್ 4,000 ಹಾಗೂ ಥರ್ಡ್ ಪ್ರೈಸ್ ಪವರ್ ಬ್ಯಾಂಕ್ ವರ್ತ್ 1,500 ಸಿಗ್ಲಿಕ್ಕಿದೆ. ಸೊ ನಿಮ್ಮ ಅದೃಷ್ಟವನ್ನ ಚೆಕ್ ಮಾಡುವಂತ ದಿನ ಇವತ್ತಾಗಿರ್ಬೋದು, ನಿಮ್ಮ ಅದೃಷ್ಟದ ದಿನ ಇವತ್ತಾಗಿರ್ಬೋದು. ಅವರು ಕೂಪನ್ ಅನ್ನ ನಿಮ್ಮ ಬಳಿಗೆ ತಗೊಂಡು ಬರ್ತಾರೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ, ಇದೊಂದು ಇವೆಂಟ್ ಮಾಡೋದಕ್ಕೋಸ್ಕರ ಹಮ್ಮಿಕೊಂಡಿರುವಂತ ಲಕ್ಕಿ ಡ್ರಾ, ದಯವಿಟ್ಟು ಎಲ್ಲರೂ ಪರ್ಚೇಸ್ ಮಾಡಬೇಕು ಅನ್ನೋ ವಿನಂತಿಯೊಂದಿಗೆ ಸೊ ನಮ್ಮ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡೋಣ. ಹಲೋ 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 ಹಾಗಿದ್ರೆ ನಾವು ಫಸ್ಟ್ ಏನು ಗೊತ್ತಾಯ್ತಲ್ಲ, ಲಕ್ಕಿ ಟ್ರಿಪ್ ಡ್ರಾ ಇದೆ, ಎಲ್ಲರೂ ತಗೊಳ್ಳಿ. ಹಲೋ 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 ಹಲೋ
ಸ್ಟಾರ್ಟ್ ಮಾಡುವ. ಹಲೋ 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 ಈಗ ಕೇಳಿಸ್ತಾ ಇದೆಯಾ? ಎಸ್. ಓ ಎಸ್, ಇದೇ ಮೈಕಲ್ಲಿ ನಾನು ಕಂಟಿನ್ಯೂ ಮಾಡ್ತೇನೆ ಈ ಪ್ರೋಗ್ರಾಮನ್ನು. ಮೂರು ತಂಡಗಳು ಈ ಒಂದು ಸ್ಪರ್ಧೆಯಲ್ಲಿ ಒಟ್ಟು 9 ತಂಡಗಳು ಭಾಗವಹಿಸಿತ್ತು. ಅದರಲ್ಲಿ 3 ತಂಡಗಳು ಫೈನಲ್ಸ್ಗೆ ಬಂದಿರುವಂಥದ್ದು. ದಯವಿಟ್ಟು ಜಾಸ್ತಿ ತಿರುಗಿಸಬೇಡಿ ಅನ್ನ, ಸಾಕು, ಕ್ಲಿಯರ್ ಇದೆ. ಓಕೆ, 3 ತಂಡಗಳು ಫೈನಲ್ಸ್ಗೆ ಬಂದಿರುವಂಥದ್ದು. ನಾನೀಗ ಒಂದೊಂದೇ ತಂಡವನ್ನು ಈ ಸ್ಟೇಜಿಗೆ ವೆಲ್ಕಮ್ ಮಾಡ್ತೇನೆ. ದಯವಿಟ್ಟು ನೀವೆಲ್ಲರೂ ಅವರನ್ನು ಚಿಯರ್ಸ್ ಮಾಡಬೇಕು. ಫೈನಲ್ಸ್ಗೆ ಬಂದಿರುವಂತಹ ಫಸ್ಟ್ ಟೀಮ್ ಸಚಿನ್. ಲೆಟ್ಸ್ ವೆಲ್ಕಮ್. ಫೈನಲ್ಸ್ಗೆ ಬಂದಿರುವಂತಹ ಸೆಕೆಂಡ್ ಟೀಮ್ ಯಾವುದು ಅಂತ ಹೇಳಿದ್ರೆ ಟೀಮ್ ಉದಯಗಿರಿ. ಇನ್ನೊಂದು ಕೊನೆಯ ತಂಡ, 3ನೇ ತಂಡ ಟೀಮ್ ಹರ್ಷಕುಮಾರ್ ರೈ. ಮೂರು ತಂಡಗಳಿದೆ. ನಿಮಗೆಲ್ಲರಿಗೂ ವಾಯ್ಸ್ ಈಗ ಕ್ಲಿಯರ್ ಆಗಿ ಕೇಳ್ತಾ ಇದೆಯಲ್ಲ? ಯಾಕಂತ ಹೇಳಿದ್ರೆ ನಾವು ಪ್ರಶ್ನೆಯನ್ನು ನೇರವಾಗಿ ಮೈಕ್ ಮೂಲಕವೇ ಕೇಳ್ತೇವೆ. ಸೊ ಈ ತಂಡದ ಕ್ಯಾಪ್ಟನ್ ಜೊತೆಗೆ ಕೇಳುವಂಥದ್ದು ನಾವು. ಒಂದು ಮೈಕ್ ಅಲ್ಲಿದೆ, ಇನ್ನೊಂದು ಮೈಕ್ ಇಲ್ಲಿಂದ ಪಾಸ್ ಮಾಡಿಕೊಳ್ಳಿ. ಫಸ್ಟ್ ಟೀಮ್ ಇರುವಂಥದ್ದು ಇಲ್ಲಿ, ದಯವಿಟ್ಟು ಅಲ್ಲಿ ಗಮನಿಸಿ. ಫಸ್ಟ್ ಟೀಮ್ ಸಚಿನ್, ಸೆಕೆಂಡ್ ಟೀಮ್ ಹರ್ಷಕುಮಾರ್ ರೈ, ಹಾಗೂ ಟೀಮ್ ಉದಯಗಿರಿ ಥರ್ಡ್ ಟೀಮ್ ಆಗಿರ್ತದೆ ಇದು. ಸರ್, ಫೈನಲ್ಸ್ಗೆ ಬಂದಿರ್ತೀರಿ, ಎಷ್ಟು ಖುಷಿ ಆಗ್ತಾ ಇದೆ ಮತ್ತು ಫೈನಲ್ಸ್ನಲ್ಲಿ ಯಾವ ರೀತಿಯಾದಂಥ ನಿರೀಕ್ಷೆಗಳಿದೆ? ಹಲೋ 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 ಹಲೋ, ತುಂಬ ಖುಷಿ ಆಗ್ತಾ ಇದೆ ಫೈನಲ್ಸಿಗೆ ಬಂದಿರೋದು. ಓಕೆ, ಕ್ವಶನ್ಸ್ ಸ್ವಲ್ಪ ಈಸಿ ಇರುತ್ತೆ ಅಂತ ಹೇಳಿ ಅನಿಸ್ತಾ ಹೇಳಿದ್ದೀರಿ ನೀವು, ಅದೇ ರೀತಿ ಇರುತ್ತೆ ಅಂತ ಭಾವಿಸ್ತೇವೆ. ಓಕೆ, ಥ್ಯಾಂಕ್ ಯು. ಹರ್ಷಕುಮಾರ್ ರೈ ಸರ್, ಯಾವ ರೀತಿ ಆಡಬೇಕು ಅಂತ ಟೆಕ್ನಿಕ್ಸ್ ಏನಾದರೂ ಇದೆಯಾ, ಹೇಗೆ ಅಂತ? ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಸುದ್ದಿಯವರು ಮತ್ತು ಪುತ್ತೂರು ಕ್ಲಬ್ಬಿನವರು ಮಾಡಿದ್ದೀರಿ. ನಿಮಗೆ ಮೊದಲಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ಒಂದು ನಮ್ಮಲ್ಲಿರುವಂಥ ಒಂದು ಪ್ರತಿಭೆಗಳನ್ನು ಅನಾವರಣಗೊಳಿಸಲಿಕ್ಕೆ ಒಂದು ವೇದಿಕೆ ಅಂತ ನಾವು ಭಾವಿಸಿದ್ದೇವೆ. ಸೋಲ್ತೇವ ಗೆಲ್ತೇವ ಗೊತ್ತಿಲ್ಲ, ಆದರೆ ಭಾಗವಹಿಸಿದ್ದಕ್ಕೆ ನಮಗೆ ಸಂತೋಷ ಇದೆ. ಎಸ್, ಹೇಳ್ತಾನೆ. ಓಕೆನಾ? ಫಸ್ಟ್ ರೌಂಡ್ ಇರುವಂಥದ್ದು ನಾನು ಈಗಾಗಲೇ ಇವರಿಗೆ ಬ್ರೀಫ್ ಮಾಡಿದ್ದೀನಿ ಅದನ್ನು. ಫಸ್ಟ್ ರೌಂಡ್ ಇರುವಂಥದ್ದು ಪಾಸಿಂಗ್ ಕ್ವಶನ್ಸ್ ಇರುತ್ತೆ. ಪಾಸಿಂಗ್ ಕ್ವಶನ್ಸಲ್ಲಿ ಡೈರೆಕ್ಟ್ ಕ್ವಶನ್ಗೆ ಯಾರು ಆನ್ಸರ್ ಮಾಡ್ತಾರೆ ಅವರಿಗೆ 10 ಮಾರ್ಕ್ ಇರುತ್ತೆ. ಹಾಗೂ ಪಾಸ್ ಆದ ನಂತರ ಯಾರು ಆನ್ಸರ್ ಮಾಡ್ತಾರೆ ಅವರಿಗೆ 5 ಮಾರ್ಕ್ ಇರುತ್ತೆ. ಹಾಗೂ ಇದರಲ್ಲಿ ಯಾವುದೇ ಮೈನಸ್ ಪಾಯಿಂಟ್ಸ್ ಇರೋದಿಲ್ಲ. ಮತ್ತು 30 ಸೆಕೆಂಡ್ಸ್ ಟೈಮಿಂಗ್ಸ್ ಇರುತ್ತೆ ಒಬ್ಬರು ಉತ್ತರ ಹೇಳೋದಕ್ಕೆ. ಇನ್ನುಳಿದಂತೆ ಉಳಿದ ಕ್ವಿಜ್ಗಳಲ್ಲಿ ಹೇಗೆ ಹೇಳುತ್ತಾರೋ ಹಾಗೆ ನಿರ್ಣಾಯಕರ ತೀರ್ಮಾನವೇ ಅಂತಿಮ. ಇಲ್ಲಿ ಸದ್ಯಕ್ಕೆ ನಾನೊಬ್ಬನೇ ನಿರ್ಣಾಯಕ ಅಂತ ಅಂದ್ಕೊಂಡಿದ್ದೇನೆ ಈ ಸ್ಟೇಜಿಗೆ. ದಯವಿಟ್ಟು ನನ್ನ ಜೊತೆಗೆ ಕೋಆಪ್ರೇಟ್ ಮಾಡಬೇಕು. ಏನೇ ಸಂಶಯಗಳಿದ್ದರೂ ಏನು ರೌಂಡ್ಸ್ ಆರಂಭ ಆಗುತ್ತೆ ಅದಕ್ಕಿಂತ ಮುಂಚೆ ಕೇಳಬೇಕು. ಏನಾದರೂ ಡೌಟ್ಸ್ ಇದೆಯಾ? ಫಸ್ಟ್ ರೌಂಡಲ್ಲಿ 2 ರೌಂಡ್ಸ್ ಇರುತ್ತೆ ನಿಮಗೆ. ಓಕೆ,
ನಾನು ಈಗ ತಗೊಂಡಿರುವಂಥದ್ದು ಫಸ್ಟ್ ಸೆಕೆಂಡ್ ಥರ್ಡ್ ಅಂತೇಳಿ, ಹಾಗೆಯೇ ಕಂಟಿನ್ಯೂ ಮಾಡಲಾ ಅಥವಾ ಲಾರ್ಡ್ಸ್ ಏನಾದರೂ ಬೇಕಾ? ಬೇಡ. ಹಾಗಿದ್ರೆ ರೆಡಿ ಅಲ್ಲ ಎಲ್ಲರೂ? ಫಸ್ಟ್ ರೌಂಡ್ನ ಫಸ್ಟ್ ಕ್ವಶನ್ಸ್ ಟೀಮ್ ಸಚಿನ್ ತಂಡಕ್ಕೆ. ದಯವಿಟ್ಟು ಗಮನವಿಟ್ಟು ಕೇಳಿ. ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಮೊದಲು ನಡೆದ ಅಮರ ಸುಳ್ಯ ದಂಗೆಯ ನಾಯಕತ್ವ ವಹಿಸಿದ್ದು ಯಾರು? ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಟೈಮ್ ಓವರ್. ಪಾಸ್. ಹರ್ಷಕುಮಾರ್ ರೈ ಮಾಡೋ ನಿಮ್ಮ ಟೈಮ್ ಈಗ ಸ್ಟಾರ್ಟ್ ಆಗತ್ತೆ. ಕೆದಂಬಾಡಿ ರಾಮಯ್ಯ ಗೌಡ. ಸರಿ ಅಂತ ಅನಿಸ್ತಾ ಇದೆ ನಿಮಗೆ? ಹೌದು, ಅದೇ ಇರಬೇಕು. ಕ್ವೆಶ್ಚನ್ಸನ್ನು ಇನ್ನೊಮ್ಮೆ ಹೇಳ್ತಾ ಇದ್ದೀನಿ. ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಮೊದಲು ನಡೆದ ಅಮರ ಸುಳ್ಯ ದಂಗೆಯ ನಾಯಕತ್ವ ವಹಿಸಿದ್ದು ಯಾರು? ಇವರು ಹೇಳ್ತಾ ಇದ್ದಾರೆ ಕೆದಂಬಾಡಿ ರಾಮಯ್ಯ ಗೌಡ್ರು ಅಂತ. ಆಡಿಯನ್ಸ್ ಏನು ಹೇಳ್ತೀರಿ? ಕರೆಕ್ಟಾ ಇದು? ಅವ್ರು ಹೇಳಿದ ಮೇಲೆ ನಾನು ಹೇಳೋದಕ್ಕೇನಿದೆ, 5 ಮಾರ್ಕ್ಸ್ ಸಿಗ್ತಾ ಇದೆ. ಇದು ಪಾಸಿಂಗ್ ಕ್ವಶನನ್ನು ಅವರು ಆನ್ಸರ್ ಮಾಡಿರುವಂಥದ್ದು. ಸೊ ಸಚಿನ್ 0, ಇವರಿಗೆ ಹರ್ಷಕುಮಾರ್ ರೈ ಅವರಿಗೆ 5 ಮಾರ್ಕ್ಸ್ ಸಿಕ್ಕಿದೆ. ಸೆಕೆಂಡ್ ಕ್ವಶನ್ ಮತ್ತೆ ಈಗ ಡೈರೆಕ್ಟ್ ಕ್ವಶನ್ ಇರುವಂಥದ್ದು ಹರ್ಷಕುಮಾರ್ ರೈ ಅವರಿಗೆ. ನಿಮ್ಮ ತಂಡಕ್ಕೆ ಎರಡನೇ ಪ್ರಶ್ನೆ ಇರುವಂಥದ್ದು, ಕಂಬಳದ ಕೋನಗಳು ಓಡಿ ಗುರಿ ಮುಟ್ಟುವ ಸ್ಥಳಕ್ಕೆ. ಟೈಮ್ ಸ್ಟಾರ್ಟ್ಸ್ ನಾವು. ಪಾಸ್. ಹೆಸರು ಹೇಳಿ, ಆನ್ಸರ್ ಇದೆಯಾ? ಹೇಳಿ. ಜಟ್ಟಿ ಅಂತ, ಜಟ್ಟಿ ಏನೋ ಹೇಳ್ತಾರೆ. ಇಲ್ಲ. ಕಂಬಳದ ಕೋನಗಳು ಓಡಿ ಗುರಿ ಮುಟ್ಟುವ ಎಂಡಿಂಗ್ ಪಾಯಿಂಟಿಗೆ ಏನು ಹೇಳುತ್ತಾರೆ? ಪಾಸಿಂಗ್ ಕ್ವಶನ್ ಫಾರ್ ಟೀಮ್ ಉದಯಗಿರಿ. ಎಂಡಿಂಗ್ ಪಾಯಿಂಟಿಗೆ ಗೊತ್ತುಂಟ ನಿಮಗೆ? 1 ನಿಮಿಷ ಆಯಿತಾ? ಏನು? ಪಾಸ್ ಟು ಆಡಿಯನ್ಸ್. ಯಾರಿಗೆ ಗೊತ್ತಿದೆ ಅವರು ಆದಷ್ಟು ಬೇಗ ಇಲ್ಲಿಗೆ ಬರಬೇಕು. ಬೊಬ್ಬೆ ಹೊಡಿಲಿಕ್ಕಿಲ್ಲ, ಇಲ್ಲಿಗೆ ಬನ್ನಿ. ಬೊಬ್ಬೆ ಹೊಡೆದ್ರೆ ಪ್ರೈಸ್ ಇಲ್ಲ. ಇಬ್ಬರು ಬರ್ತಾ ಇದ್ದಾರೆ ಸರ್, ಬನ್ನಿ. ಮಂಜೋಟಿ. ಸೂಪರ್. ಬಹುಶಃ ಕೃಷಿ ಹಿನ್ನೆಲೆಯಿಂದ ಬಂದಿರುವಂಥವರು, ಹಾಗಾಗಿ ಆನ್ಸರ್. ಸರ್ ದಯವಿಟ್ಟು ಇಲ್ಲಿ ಬನ್ನಿ ಸರ್. ಕಾರ್ತಿಕ್, ಚಾಕ್ಲೇಟ್ ಇದೆ, ಸಣ್ಣ ಮಟ್ಟಿದ್ದು, ತುಂಬ ದುಡ್ಡಿರಲಿಲ್ಲ. ಸರ್ ದಯವಿಟ್ಟು ಬನ್ನಿ. ಒಂದು ಕಿಟ್ಕೆಟ್. ಥ್ಯಾಂಕ್ ಯು ಸೋ ಮಚ್ ಸರ್. ಮಂಜೊಟ್ಟಿ ಅಂತ ಹೇಳುತ್ತೇವೆ, ಬಹುಶಃ ಗೊತ್ತಿತ್ತ ಅಂತಲ್ಲ ಹರ್ಷಕುಮಾರ್ ರೈ ಅವರಿಗೆ. ಎಲ್ಲೋ ಕೇಳಿದಾಗೆ ಆಗ್ತದೆ. ಕಂಬಳದ ಎಂಡಿಂಗ್ ಪಾಯಿಂಟ್ಗೆ ನಾವು ಮಂಜೊಟ್ಟಿ ಅಂತ ಕರೆಯುವಂಥದ್ದು. ಸೊ ಈಗ ಡೈರೆಕ್ಟ್ ಕ್ವಶನ್ ಇರುವಂಥದ್ದು ಟೀಮ್ ಉದಯಗಿರಿ ತಂಡಕ್ಕೆ. ಯಾರಿಗೂ ಇಲ್ಲಿ ಯಾವುದೇ ಆನ್ಸರ್ ಸಿಕ್ಕಿಲ್ಲ, ಹಾಗಾಗಿ 0. ಮೂರನೇ ಕ್ವಶನ್ ಇರುವಂಥದ್ದು, 2008ರಲ್ಲಿ ನಡೆದ ಮೊದಲ IPL ಟೂರ್ನಮೆಂಟಿನಲ್ಲಿ ಚಾಂಪಿಯನ್ ಆದ ತಂಡ ಯಾವುದು? ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಚಾಂಪಿಯನ್ ಟೀಮ್ ಕಳೆದ ವರ್ಷ ಅಲ್ಲ, 2008ಕ್ಕೆ ಚೆನ್ನೈ ಸೂಪರ್ ಕಿಂಗ್ಸ್ನ ಫ್ಯಾನ್ಸ್ ಜೋರದ ಚಪ್ಪಾಳೆ ಬರಲಿ. ಅದು ಉತ್ತರ ಅಲ್ಲ. ಪಾಸಿಂಗ್ ಕ್ವಶನ್. ರಾಜಸ್ಥಾನ್ ರಾಯಲ್ಸ್. ಸೂಪರ್. 5 ಮಾರ್ಕ್ಸ್ ಟು ಟೀಮ್ ಸಚಿನ್. 1 ರೌಂಡ್ ಮುಗಿದಿದೆ. 5 ಮಾರ್ಕ್ ಪಡ್ಕೊಂಡಿದ್ದಾರೆ ಟೀಮ್ ಉದಯಗಿರಿ. ಇನ್ನೂ ಖಾತೆಯನ್ನು ತೆರೆದಿಲ್ಲ. ತುಂಬ ಟ್ವಿಸ್ಟಿಂಗ್ ಇದೆ ಈ ಗೇಮಲ್ಲಿ. ಸೆಕೆಂಡ್ ರೌಂಡಿಗೆ ಮತ್ತೆ ಅದೇ ರೂಲ್ಸ್ಗಳು ಅಪ್ಲೈ ಆಗ್ತಾ ಇದೆ. ಸೊ ಡೈರೆಕ್ಟ್ ಕ್ವಶನ್ ಟು ಸಚಿನ್ ಟೀಮ್. 4th ಕ್ವಶನ್ ಸ್ವಲ್ಪ ಉದ್ದ ಇದೆ, ಕ್ಲಿಯರಾಗಿ ಕೇಳ್ಕೊಳ್ಳಿ. ಕ್ವಶನ್ ಅರ್ಥ ಆಗಲಿಲ್ಲ ಆದರೆ ಹೇಳಿ. ವರ್ಷದ 365 ದಿನವೂ ಕೂಡ, ದಿನದ 24 ಗಂಟೆಯೂ ಕೂಡ ಪುತ್ತೂರಿನ ಒಂದು ಕಡೆ ದೀಪವೊಂದು ಉರಿಯುತ್ತಲೇ ಇದೆ. ಆ ಸ್ಥಳ ಯಾವುದು? ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಕಿಲ್ಲೆ ಮೈದಾನ ಅಮರ್ ಜವಾನ್ ಜ್ಯೋತಿ. ಕಿಲ್ಲೆ ಮೈದಾನದ ಅಮರ್ ಜವಾನ್ ಜ್ಯೋತಿ. ರೈಟ್ ಆನ್ಸರ್. 10 ಮಾರ್ಕ್ಸ್ ಟು ಟೀಮ್ ಸಚಿನ್.
ಇದು ದಕ್ಷಿಣ ಭಾರತದ ಏಕೈಕ ಅಮರ್ ಜವನ್ ಜ್ಯೋತಿ ಅಂಬಿಕಾ ಕಾಲೇಜಿನ ನಟ್ಟೋಜ ಫೌಂಡೇಶನ್ ಕಡೆಯಿಂದ ಇದು ನಡೆಸಲ್ಪಡಿಸ್ತಾ ಇದೆ. ಪುತ್ತೂರಿಗೆ ನಿಜವಾಗ್ಲೂ ಹೆಮ್ಮೆ. ಅಂಬಿಕಾದ ನಟ್ಟೋಜ ಸರಿಗೆ ಒಂದು ಜೋರಾದ ಚಪ್ಪಾಳೆ ಬರಲಿ. ಟೀಮ್ ಹರ್ಷಕುಮಾರ್ ಅವರ ತಂಡಕ್ಕೆ ನೇರ ಪ್ರಶ್ನೆ ಇದೀಗ. 5ನೇ ಪ್ರಶ್ನೆ. ಭಾರತೀಯ ಸೇನೆಗೆ ವಿಶಿಷ್ಟ ಗುಣಮಟ್ಟದ ಚಾಕ್ಲೇಟನ್ನು ಉತ್ಪಾದಿಸುವ ಕರ್ನಾಟಕದ ಏಕೈಕ ಸಂಸ್ಥೆ ಯಾವುದು? ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಪಾಸ್. ಕ್ಯಾಂಪ್ಕೋ. ಪಾಸ್ ಆದ ಮೇಲೆ ಅವರು ಆನ್ಸರ್ ಹೇಳಿದ್ದಾರೆ, ಬಟ್ ಕನ್ಸಿಡರ್ ಮಾಡೋದಾ ಬೇಡ? ಅಲ್ಲಿ ನೋಡ್ತಾ ಇದ್ದೇವೆ. ಇಲ್ಲ, ಟೈಮ್ ಹೇಳ್ತೇವೆ, ಬಟ್ ಇದನ್ನು ಹೇಗೆ ಇವರಿಗೆ ಪಾಯಿಂಟ್ ಕೊಡಬೇಕಾ ಬೇಡವಾ ಅಥವಾ ಸರಿ ಹೇಗೆ? ಚಪ್ಪಾಳೆ ಮೂಲಕ ನೀವು ಅನುಮೋದಿಸಬೇಕು. ಕ್ಯಾಂಪ್ಕೋ ನಮ್ಮ ಹೆಮ್ಮೆ, ಮತ್ತೊಂದು ಪುತ್ತೂರಿಗೆ ಹೆಮ್ಮೆಯ ಗರಿ ತಂದಿರುವಂಥದ್ದು. ಕ್ಯಾಂಪ್ಕೋದ ಒಂದು ವಿಶಿಷ್ಟವಾದ ಚಾಕ್ಲೇಟ್, ಅದು ಇಂಡಿಯನ್ ಆರ್ಮಿಯ ಕ್ಯಾಂಟೀನ್ಗಳಲ್ಲಿ ಬಳಸಲಾಗತ್ತೆ. ಇದು ಕೂಡ ನಿಮ್ಮ ಮಾಹಿತಿಗಾಗಿ. 2 ನೇರ ಪ್ರಶ್ನೆಗಳಿಗೆ ಆನ್ಸರ್ ಬಂದಿದೆ. ಇದೀಗ ಖಾತೆ ತೆರೆಯದೇ ಇರುವಂಥ ಉದಯಗಿರಿ ತಂಡಕ್ಕೆ 6ನೇ ಪ್ರಶ್ನೆ ಇರುವಂಥದ್ದು. ರೆಡಿ? ಮಹಾಭಾರತದಲ್ಲಿ ಒಟ್ಟು ಎಷ್ಟು ಪರ್ವಗಳಿವೆ? ಸೆಕ್ಷನ್ಸ್, ನಂಬರ್ಸ್ ಹೇಳಬೇಕು ನೀವು. ಟೈಮ್ ಓವರ್. 18 ಹೇಳ್ತಾ ಇದ್ದಾರೆ. ನಿಮಗೂ ಗೊತ್ತಿಲ್ಲ ಅಂತ ನನಗೂ ಗೊತ್ತು. ಪಾಸ್. ಕ್ವೆಶ್ಚನ್: ಮಹಾಭಾರತದಲ್ಲಿ ಒಟ್ಟು ಎಷ್ಟು ಪರ್ವಗಳಿವೆ? ಪಾರ್ಟ್ಸ್ ಆರ್ ಸೆಕ್ಷನ್? 4. ಈಗ ಚಪ್ಪಾಳೆ ಸ್ವಲ್ಪ ಕಡಿಮೆ ಆಗಿದೆ. ಇದು ಕೂಡ ರಾಂಗ್ ಆನ್ಸರ್. ಪಾಸ್. 8. ಇದು ಕೂಡ ರಾಂಗ್ ಆನ್ಸರ್. ಯಾರಾದರೂ ಹೇಳ್ತೀರಾ? ವೆರಿ ಗುಡ್. ಬಾ. 18 ಅಲ್ಲ, ಅವರು ಇಲ್ಲಿ ಹೇಳಿದ್ರಲ್ಲ, ಅದು ತಪ್ಪು. ನೀವು ಹೇಳಿ. 18. ವೆರಿ ಗುಡ್. ಅದು ಕನ್ನಡದಲ್ಲಿ ಅಲ್ಲಿ ಹೇಳಿದರು. ರಾಂಗ್ ಆನ್ಸರ್. ಯಾರಾದರೂ ಇದ್ದೀರಾ? ಸ್ವಲ್ಪ ಸಮಯದ ಅಭಾವ ಇದೆ, ಆದ್ದರಿಂದ ನಾನೇ ಹೇಳ್ತೀನಿ. ಮಹಾಭಾರತದಲ್ಲಿ 16 ಪರ್ವಗಳಿವೆ. 16. 2 ಕಡಿಮೆ ಹೇಳಿದ್ರು ಅಷ್ಟೇ. ಸೊ ಫಸ್ಟ್ ರೌಂಡು ಮುಗ್ದಿದೆ. ಟೋಟಲ್ ಮೇ ಬಿ 15 ಪಾಯಿಂಟ್ಸ್ ಇವರು ಪಡ್ಕೊಂಡಿದ್ದಾರೆ. ಇನ್ನು 15 ಪಾಯಿಂಟ್ಸ್ ಟೀಮ್ ಹರ್ಷಕುಮಾರ್ ಅವರು ಪಡ್ಕೊಂಡಿದ್ದಾರೆ. ಇನ್ನೂ ಕೂಡ ಉದಯಗಿರಿ ತಂಡದವರು ಖಾತೆಯನ್ನು ತೆರೆದಿಲ್ಲ. ಆದರೆ ನೆನಪಿನಲ್ಲಿಟ್ಟುಕೊಳ್ಳಿ, 4ನೇ ರೌಂಡ್ನಲ್ಲಿ ಬಂಪರ್ ರೌಂಡ್ ಇದೆ. ಅದರಲ್ಲಿ ಯಾರು ಬೇಕಾದರೂ ಗೆಲ್ಬೋದು, ಯಾರು ಬೇಕಾದರೂ ಸೋಲ್ಬೋದು. ಸೊ ಸೆಕೆಂಡ್ ರೌಂಡಿಗೆ ನಾವು ಹೋಗೋಣ. ರೆಡಿ ಇದ್ದೀರಾ? ಅಥವಾ ನಿಮಗೇನಾದರೂ ಒಂದು ಕ್ವಶನ್ ಬೇಕಾ? ಬೇಡ? ಥ್ಯಾಂಕ್ ಯು. ಆಡಿಯನ್ಸ್ಗೆ ಒಂದು ಪ್ರಶ್ನೆಯನ್ನು ಕೇಳುತ್ತೇನೆ. ನೀವು ಪ್ರತಿನಿತ್ಯ ಒಡನಾಡಿಯಾಗಿರುವಂತಹ ಈ ಪುತ್ತೂರು ಕ್ಲಬ್ಬಿನ ಎಂಟ್ರೆನ್ಸ್ ಬೋರ್ಡ್ನಲ್ಲಿರುವಂತಹ ಲೋಗೋದಲ್ಲಿ ಎಷ್ಟು ತೆಂಗಿನ ಮರಗಳಿವೆ? ಎಷ್ಟು? ಎಲ್ಲರೂ 2 ಅಂತ ಹೇಳಿದ್ರೆ ಒಂದು ತೋಟವೇ ಆಗ್ತದೆ. ನೀವು ಹೇಳಿದ ಉತ್ತರ ಸರಿ, 2. ಧನ್ಯವಾದ. ತುಂಬಾ ಜನ 2 ಅಂತ ಹೇಳಿದ್ರು. ಥ್ಯಾಂಕ್ ಯು. ಓಕೆ, ನೆಕ್ಸ್ಟ್ ರೌಂಡ್ಸಿಗೆ ಹೋಗ್ತಾ ಇರುವಂಥದ್ದು ನಾವು ಫೋಟೋ ಐಡೆಂಟಿಫಿಕೇಷನ್ ಅನ್ನುವಂತಹ ಒಂದು ರೌಂಡ್. ಈ ರೌಂಡ್ನಲ್ಲಿ ಒಂದು ಫೋಟೋವನ್ನು ಕೊಡ್ತೇವೆ, ಅದು ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ದಯವಿಟ್ಟು ಕ್ಷಮಿಸಿ, ಇಲ್ಲಿ ಕಾಂಪಿಟೇಟರ್ಸ್ಗೆ ಅದು ಕಾಣದೇ ಇರೋದ ಕಾರಣ ಯಾರು ಟೀಮಿನವರಿದ್ದಾರೆ ಅವರು ಇಲ್ಲಿ ಬಂದು ನೋಡಿ ಆ ಫೋಟೋವನ್ನು ಐಡೆಂಟಿಫೈ ಮಾಡಬೇಕು. ಇದರಲ್ಲಿಯೂ ಕೂಡ 10 ಪಾಯಿಂಟ್ಸ್ ಫಾರ್ ರೈಟ್ ಆನ್ಸರ್ಗೆ ಇದೆ. ಹಾಗೂ ಯಾವುದೇ ಮೈನಸ್ ಪಾಯಿಂಟ್ ಇಲ್ಲ. 30 ಸೆಕೆಂಡ್ಸ್ ಟೈಮಿಂಗ್ಸ್ ಇದೆ. 5 ಮಾರ್ಕ್ಸ್ ಫಾರ್ ಪಾಸಿಂಗ್ ಕೂಡ ಇದರಲ್ಲಿದೆ. ಇದರಲ್ಲಿ ಕೂಡ 5 ಮಾರ್ಕ್ ದೊರೀತದೆ ಪಾಸಿಂಗ್ ಕ್ವಶನ್ಸಿಗೆ. ಕ್ಲಿಯರ್ ಆಗಿದ್ದೀರಾ?
ಕ್ಲಿಯರ್ ಆಗಿದ್ದೀರಾ? ಸೊ ಸಚಿನ್ ರವರ ತಂಡ ದಯವಿಟ್ಟು 3 ಜನ ಕೂಡ ಇಲ್ಲಿಗೆ ಬರಬೇಕು. ಟಿ ವಿ ಪರದೆ ನಿಮಗೆ ಕಾಣಿಸಬೇಕು. ಫಸ್ಟ್ ಫೋಟೋ ಚಂದ್ರಕಾಂತ್ ರೆಡಿ ಇದ್ದೀರಾ? ಎಸ್, ಡಿಸ್ಪ್ಲೇ ಮಾಡಿ. ಟೈಮ್ ಔಟ್. ಗೊತ್ತಿದೆಯಾ? ಗ್ರ್ಯಾಂಡ್ ಮಾಸ್ಟರ್ ತಮಿಳ್ನಾಡಿನವ. ಓಕೆ, ಹೆಸರು ಆಡಿಯನ್ಸಿಗೆ ಗೊತ್ತಿದೆಯಾ? ಒಂದು ನಿಮಿಷ ಕೂತ್ಕೊಳ್ರಿ. ಹೇಳಿದ್ದು ಕೂಡಲೇ ಇಲ್ಲ, ಇದು ಪಾಸಿಂಗ್ ಇದೆ. ಈಗ ನೆಕ್ಸ್ಟ್ ಹೇಳಿ ದಯವಿಟ್ಟು. ಸೆಕೆಂಡ್ ಟೀಮ್ನವರು ಬರಬೇಕು ಒಮ್ಮೆ. ಒಂದು ನಿಮಿಷ ಹೇಳ್ತೇನೆ, ಒಮ್ಮೆ ನೋಡಿದ ಮೇಲೆ. ಓಕೆ, ಟೈಮ್ ಸ್ಟಾರ್ಟ್. ಪದ್ಮನಾಭನಂದನ್, ದೊಡ್ಡ ಹೆಸರು ಅದು. ಟೈಮ್ ಔಟ್. ಥರ್ಡ್ ಟೀಮ್ ದಯವಿಟ್ಟು ಬನ್ನಿ. ಏನಾದರೂ ಐಡಿಯಾ ಆಗ್ತಿದೆಯಾ? He's a chess player. P. Vishwanath Segma. ಟೈಮ್ ಔಟ್. ಸರ್, ಅವರು ಆಗದಿಂದ ಹೇಳ್ತಾ ಇದ್ದಾರೆ. ಸರ್, ಯಾರು? ಸರ್ ಬನ್ನಿ, ನೀವು ಎಕ್ಸ್ಪ್ಲೈನ್ ಮಾಡಿ. ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ. ಪ್ರಜ್ಞಾನಂದ್ ಅಂತೇಳಿ, ಅವರು ವಿಶ್ವ ಚೆಸ್ ಚಾಂಪಿಯನ್ ಕಾರ್ಲ್ಟನನ್ನು 3 ಬಾರಿ ಸೋಲಿಸಿದ್ದಾರೆ. ಒಂದು ನಿಮಿಷ ಸರ್, ಚಾಕ್ಲೇಟ್ ಬೇಡವಾ? ತುಂಬ ಚೆನ್ನಾಗಿ ಹೇಳಿದ್ದಾರೆ, ಥ್ಯಾಂಕ್ ಯು ಸರ್. ಪ್ರಜ್ಞಾನಂದ ಇವರು ವರ್ಲ್ಡ್ ಚಾಂಪಿಯನ್ ಆಗಿರುವಂತಹ ಒಬ್ಬ ವ್ಯಕ್ತಿ. ಇವರು ಕಾರ್ಲ್ಸನ್ ಅನ್ನುವಂಥವರು ಬಹಳಷ್ಟು ವರ್ಷಗಳಿಂದ ಚೆಸ್ನಲ್ಲಿ ಪಾರುಪತ್ಯವನ್ನು ಸಾಧಿಸ್ತಾ ಇರುವಾಗ ಅವರನ್ನು ಸೋಲಿಸಿದಂತಹ ಭಾರತೀಯ 16 ವರ್ಷದ ಹುಡುಗ. ಜೋರಾದ ಚಪ್ಪಾಳೆ ಬರಲಿ ಅವರಿಗೆ. ಯಾರೂ ಕೂಡ ಆನ್ಸರ್ ಮಾಡಿಲ್ಲ, ಹಾಗಾಗಿ ಎಲ್ರಿಗೂ ಕೂಡ 0 ಪಾಯಿಂಟ್. ಈಗ ಟೀಮ್ ಹರ್ಷಕುಮಾರ್ ರೈ ಅವರು ದಯವಿಟ್ಟು ಇಲ್ಲಿಗೊಮ್ಮೆ ಬರಬೇಕು. ಸೆಕೆಂಡ್ ಫೋಟೋವನ್ನು ಡಿಸ್ಪ್ಲೇ ಮಾಡಲಿಕ್ಕೆ ತಯಾರಾಗಿರಿ. ಎಸ್, ಡಿಸ್ಪ್ಲೇ ಮಾಡಿ. ಮೇಡಮಿಗೆ ಗೊತ್ತಾಯ್ತಂತೆ. ಹರ್ಷ ಸರ್ ಹೇಳ್ತಿದ್ದಾರೆ ರವಿ ಪ್ರಿಯ ಅಂತ. ಆಗಿರ್ಬೋದಾ? ಅದು ಯಾರೋ ಬೇರೆ ಆಗಿರ್ಬೋದು. ಟೈಮ್ ಔಟ್. 3 ಡಿಸ್ಪ್ಲೇ ಮಾಡಿ ದಯವಿಟ್ಟು. ಇವ್ರಿಗೆ ಗೊತ್ತಾಯ್ತು. ಮೇಡಮ್ ಹೇಳಿ. ಹೌದು, ಬಿಗ್ ಬಾಸ್ ಬಂದಿದ್ರಂತೆ. ಹೌದಾ? ಗೊತ್ತಿಲ್ಲ ನನಗೆ. ವಿಜಯ್ ಸಮಥಿಂಗ್. ಟೈಮ್ ಔಟ್ ಆಗಿದೆ. ರಾಂಗ್ ಆನ್ಸರ್, ಸಾರಿ ಸರ್. ದಯವಿಟ್ಟು ಫೋಟೋ. ಸಚಿನ್ ಅವರಿಗೆ ಗೊತ್ತೇ ಆಗ್ತಿಲ್ಲ ಯಾರು ಸರ್. ಎಲ್ಲಾದರೂ ಪುತ್ತೂರಲ್ಲಿ ನೋಡಿದ ನೆನಪಿದೆಯಾ? ಇಲ್ಲ ಅಂತೆ. ಸೊ ಟೈಮ್ ಔಟ್ ಆಗಿದೆ. ಇವರು ತುಂಬ ಜನ ಹೇಳ್ತಾ ಇದ್ದಾರೆ. ಯಾಕೆ ಗೊತ್ತಾ? ಇವರು ಸೀರಿಯಲ್ಗಳನ್ನು ಡೈರೆಕ್ಟ್ ಮಾಡುವಂಥವ್ರು. ಸೊ ಹೆಂಗಸರಿಗೆ ಹೆಚ್ಚು ಹತ್ತಿರ ಆಗಿರೋದಕ್ಕೆ ಎಲ್ಲರ ಬಾಯಲ್ಲೂ ಹೆಸರು ಬರ್ತಾ ಇದೆ. ಸೊ ತುಂಬ ಜನ ಒಂದು ಹೆಸರನ್ನು ಹೇಳಿರುವಂಥದ್ದು ಶ್ರುತಿ ನಾಯ್ಡು. ಶ್ರುತಿ ನಾಯ್ಡು ಅವರು, ಇವರು ಕನ್ನಡದ ಸೀರಿಯಲ್ಗಳನ್ನು, ಅತಿ ಹೆಚ್ಚು ಸೀರಿಯಲ್ಗಳನ್ನು ಡೈರೆಕ್ಟ್ ಮಾಡಿರುವಂತಹ ಲೇಡಿ ಹಾಗೂ ಆ್ಯಕ್ಟರ್ ಕೂಡ ಹೌದು. ಸೊ ಥರ್ಡ್ ಕ್ವಶನ್ ಇರುವಂಥದ್ದು ಟೀಮ್ ಉದಯಗಿರಿಗೆ. ದಯವಿಟ್ಟು ಇಲ್ಲಿಗೆ ಬನ್ನಿ. ಮೇ ಬಿ ಇದನ್ನು ಇವರು ಕಂಡುಹಿಡಿಬೋದು. ಸೊ ಇವರು ಒಂದಷ್ಟು ಅಂಕ ಪಡ್ಕೊಳ್ಬೋದು ಅಂತ ಅಂದ್ಕೊಳ್ತೇನೆ. ಡಿಸ್ಪ್ಲೇ ಮಾಡಿ. ಸರ್ ಎಂ ವಿಶ್ವೇಶ್ವರಯ್ಯ. ಸರ್ ಎಂ ವಿಶ್ವೇಶ್ವರಯ್ಯ. ಸರ್ ಎಂ ವಿಶ್ವೇಶ್ವರಯ್ಯ ಹೇಳ್ತಾ ಇದ್ದಾರೆ. ಟೈಮ್ ಔಟ್. ಸರ್ ಅಲ್ಲ ಅಂತ ಹೇಳ್ತಿದ್ದಾರೆ ಎಲ್ಲರೂ, ಬಟ್ ಅವರೇ
ಅವರ ಯಂಗ್ ಏಜ್ ಫೋಟೋ. ಅವರು ಅವರ ಯಂಗ್ ಏಜಲ್ಲಿ ಈ ರೀತಿಯಾಗಿದ್ದರು. ನಾವೆಲ್ಲರೂ ನಮಗೀಗ ಸಿಗ್ತಾ ಇರುವಂಥ ಫೋಟೋದಲ್ಲಿ ಸ್ವಲ್ಪ ಓಲ್ಡ್ ಏಜಲ್ಲಿರುವಂಥ ಫೋಟೋ. ಸೊ ಇವರಿಗೆ ಡೈರೆಕ್ಟ್ ಕ್ವಶನ್ಗೆ ರೈಟ್ ಆನ್ಸರ್ ಹೇಳಿರೋದಕ್ಕೆ 10 ಪಾಯಿಂಟ್ಸ್ ಸಿಗ್ತಾ ಇದೆ. ಜೋರಾದ ಚಪ್ಪಾಳೆ. ಸೆಕೆಂಡ್ ರೌಂಡ್ನ ಅಂತ್ಯಕ್ಕೆ ಇದೀಗ ಸಚಿನ್ ರವರ ತಂಡ ಪಡ್ಕೊಂಡಿದೆ 15 ಅಂಕಗಳನ್ನು. ಚಪ್ಪಾಳೆ ಇಲ್ವಾ? ಥ್ಯಾಂಕ್ ಯು. ಹರ್ಷಕುಮಾರ್ ರೈ ತಂಡ 15 ಅಂಕಗಳನ್ನು ಪಡೆದುಕೊಂಡಿದೆ. ಅದರ ಜೊತೆಗೆ ಟೀಮ್ ಉದಯಗಿರಿ ಎರಡನೇ ರೌಂಡ್ನಲ್ಲಿ ಖಾತೆ ಆರಂಭಿಸಿ 10 ಅಂಕಗಳನ್ನು ಪಡ್ಕೊಂಡಿದೆ. ದಾಮೋದರ್ ಸರ್, ಆಡಿಯನ್ಸ್ಗಳಿಗೆ ಆಡಿಯನ್ಸ್ ಕ್ವಶನ್ಸ್ ಇದೆಯಾ? ಪುತ್ತೂರು ಕೆಎಸ್ಆರ್ಟಿಸಿ ವಿಭಾಗೀಯ ನಿಯಂತ್ರಣಾಧಿಕಾರಿ ಯಾರು? ಪುತ್ತೂರು ಕೆಎಸ್ಆರ್ಟಿಸಿ ವಿಭಾಗೀಯ ನಿಯಂತ್ರಣಾಧಿಕಾರಿ ಯಾರು? ಪುತ್ತೂರು ಕೆಎಸ್ಆರ್ಟಿಸಿ ವಿಭಾಗೀಯ ನಿಯಂತ್ರಣಾಧಿಕಾರಿ ಯಾರು? ಸರ್ ಯಾರು ಪನೋಲ್ಯ? MLAಗೆ ಬರೋದಲ್ಲ, MLAಗೆ ಬರೋದಂತ. MLA ನಿಯಂತ್ರಣ ಮಾಡ್ತಾರೆ, ಯಾರು ಅಧಿಕಾರಿ ಅಲ್ಲ ಅವರು. ಸುಲೈಮಾನ್ ಅಲ್ಲ, ಬೇರೆ ಬೇರೆ ಸರ್. ಅವು ದುಂಬು ಈರ್ನ ಅವಧಿಗೆ ದುಂಬು ಅವಧಿರ್ ದುಂಬುಕ ಚೇಂಜ್ ಆಗ್ತೀರಿ. ಏರು ಆರಾದಿಪ್ಪು ಆರೆ ಏರಿಂದ ಪಂಡ ಜಯಕರ ಶೆಟ್ಟಿ ಜೋರಾಯಿನ ತಪ್ಪಲ ಬೇಡ ಡೈರೆಕ್ಟ್ ಒಂದು ಜಿಪ್ಪಡು. ಮೂಲತಃ ಕುಂದಾಪುರದವರು ಜಯಕರ್ ಶೆಟ್ಟಿ ಅವರು ನಮ್ಮ KSRTCಯ ವಿಭಾಗೀಯ ಅಧಿಕಾರಿಗಳು. ಸೊ ಥರ್ಡ್ ರೌಂಡ್ ಹೋಗೋಣಲ್ವಾ? ಥರ್ಡ್ ರೌಂಡ್ ಇರುವಂಥದ್ದು ಆಡಿಯೋ ಐಡೆಂಟಿಫಿಕೇಟ್ ಮಾಡಲಿಕ್ಕೆ ಒಂದು ಆಡಿಯೋವನ್ನು ನಾವು ಪ್ಲೇ ಮಾಡ್ತೇವೆ. ಆ ಆಡಿಯೋ ಅದು ಧ್ವನಿ ಯಾರದ್ದು ಅಂತ ಸ್ಪರ್ಧಿಗಳು ಹೇಳಬೇಕಾಗತ್ತೆ. ನೀವು ಯಾರು ಕೂಡ ಅಲ್ಲಿಂದ ಹೇಳಬಾರ್ದು, ಯಾರು ಕೂಡ ಇಲ್ಲಿ ಕ್ಲೂ ಕೊಡಬೇಡಿ. ಸೊ ಫೈಂಡ್ ದಿ ಆಡಿಯೋ ಕೂಡ 30 ಸೆಕೆಂಡ್ಸಿನ ಟೈಮಿಂಗ್ಸ್ ಅವರಿಗೆ ಇರ್ತದೆ. ಇದು ಒಂದೇ ರೌಂಡ್ ಇರುವಂಥದ್ದು. ಇದರಲ್ಲಿ ಈಚ್ ಕ್ವಶನ್ಗೆ ಅವರು ಕರೆಕ್ಟ್ ಆನ್ಸರ್ ಮಾಡಿದರೆ 10 ಪಾಯಿಂಟ್ಸ್ ಇರುತ್ತೆ. ಇನ್ ಕೇಸ್ ಅವರು ರಾಂಗ್ ಆನ್ಸರ್ ಏನಾದರೂ ಹೇಳಿದರೆ 5 ಮೈನಸ್ ಪಾಯಿಂಟ್ ಇದೆ. ಅದರ ಜೊತೆಗೆ ಪಾಸಿಂಗ್ ಇರುವುದಿಲ್ಲ. ಕ್ಲಿಯರ್? 3 ತಂಡಗಳು ಕ್ಲಿಯರ್ ಆಗಿದೆ. ಎಸ್ ಹೇಳಿದ್ದೇನೆ ಮ್ಯಾಮ್. -5 ಇರುವಂಥದ್ದು. ರೈಟ್ ಆನ್ಸರಿಗೆ 10 ಪಾಯಿಂಟ್ಸ್ ಇರುತ್ತೆ. ಸೊ ಫಸ್ಟ್ ಆಡಿಯೋ ಚಂದ್ರಕಾಂತ್ ರವರು ಟೆಕ್ನಿಕಲ್ ಕಡೆಯಿಂದ ಫಸ್ಟ್ ಆಡಿಯೋ ರೆಡಿ ಇದೆಯಾ? ಟೀಮ್ ಸಚಿನ್ ರವರಿಗೆ. ಅವರು ಚಪ್ಪಲೆ ತಟ್ಟಿದ್ರು, ನೀವು ತಟ್ಟೋದಿಲ್ವಾ ಸರ್? ಗೊತ್ತಾಯ್ತಾ? ಭಾಗವತರು ಯಾರು ಅಂತ ಹೇಳಬೇಕಾ? ಭಾಗವತರು ಯಾರು ಅಂತ ಹೇಳಬೇಕು. ಬೇಕಿದ್ರೆ ಇನ್ನೊಮ್ಮೆ ಆಡಿಯೋವನ್ನು ಕೇಳಿಸ್ತೇನೆ. ಇನ್ನೊಮ್ಮೆ ಆಡಿಯೋವನ್ನು ಹಾಕಿ ಹಾಂ ಸಾಕು ಸಾಕು. ಹಾಂ ಹೇಳಿ. ಬಲಿಪ ನಾರಾಯಣ ಭಾಗವತರು. ಸೂಪರ್. ನಮ್ಮೂರಿನ ಹೆಮ್ಮೆ ಬಲಿಪ ನಾರಾಯಣ ಭಾಗವತರ ಸ್ವರ ಗೊತ್ತಿಲ್ಲ ಅಂತ ಹೇಳಿದ್ರೆ ಹೇಗೆ ಅಲ್ವಾ? ಸೊ ಸಚಿನ್ ಅವರು 10 ಅಂಕಗಳನ್ನು ಪಡೆದುಕೊಂಡಿದ್ದಾರೆ. ಜೋರಾದ ಚಪ್ಪಾಳೆ ಬರಲಿ. ಈ ರೌಂಡಿನಲ್ಲಿ ಸ್ವಲ್ಪ ರಿಸ್ಕ್ ಇಟ್ಟುಕೊಂಡೆ ಆಟ ಆಡ್ತಾರೆ, ಆದರೂ ಕೂಡ ಧೈರ್ಯದಿಂದ ಆನ್ಸರ್ ಮಾಡಿದ್ದಾರೆ. ಸೊ ಸೆಕೆಂಡ್ ಕ್ವಶನ್ ಇರುವಂಥದ್ದು ಹರ್ಷಕುಮಾರ್ ರೈ ಮಾಡಾವು ಅವರಿಗೆ, ಅವರ ತಂಡಕ್ಕೆ. ಸರ್ ರೆಡಿ ಆಗಿದ್ದೀರಾ? ಆಡಿಯೋವನ್ನು ಕ್ಲಿಯರ್ ಆಗಿ ಕೇಳಿಸ್ಕೊಳ್ಳಿ. ಆಡಿಯೋ ಪ್ಲೀಸ್. वो सारे के सारे मैं फिल्म इंडस्ट्री के, हमारी म्यूजिक इंडस्ट्री के समझती हूँ, क्योंकि मैंने जब गाना शुरू किया तब मैं 13 साल की थी. ಇನ್ನೊಮ್ಮೆ ಪ್ಲೇ ಮಾಡಬೇಕು ಅಂತ ಹೇಳ್ತಿದ್ದಾರೆ. बात थी उस वक्त कि किसी तरह मुझे मेरा घर संभाल. वो सारे के सारे मैं फिल्म इंडस्ट्री के,
हमारी म्यूजिक इंडस्ट्री के समझती हूँ, क्योंकि मैंने जब गाना शुरू किया तब मैं ಮಾತಾಡ್ತಾ ಇರುವಂಥದ್ದು ಯಾರು ಅಂತ, ಅವರ ಮಾತುಗಳಲ್ಲೇ ಅವರ ಪ್ರೊಫೆಷನ್ ಯಾವುದು ಅಂತ ಇದೆ. ಯಾರಿಗೂ ಕ್ಲೂ ಕೊಟ್ಟಿಲ್ಲ, ಆದರೂ ಕೂಡ ಅವರಿಗೊಂದು ಕ್ಲೂ ಕೊಟ್ಟೆ. ಇಲ್ಲ, ಇಲ್ಲಿಗೆ ಕ್ಲಿಯರ್ ಕೇಳಿಸ್ತಾ ಇತ್ತು, ನನಗೆ ಕೇಳಿಸ್ತಾ ಇತ್ತು. ಇಲ್ಲ, ಅದು ಸ್ವಲ್ಪ ಓಲ್ಡ್ ಆಡಿಯೋ ಆಗಿರೋ ಕಾರಣ ಅಷ್ಟು ಸ್ಪಷ್ಟತೆ ಇಲ್ಲ. ಆದರೆ ಅವರು ಮಾತಾಡುವಾಗ ಅವರ ವೃತ್ತಿಯ ಬಗ್ಗೆ ಹೇಳಿದ್ದಾರೆ, ಅವರು ಎಲ್ಲಿ ಹುಟ್ಟಿದ್ದಾರೆ ಅನ್ನೋದರ ಬಗ್ಗೆ ಹೇಳಿದ್ದಾರೆ. ಸರ್, ಸ್ವಲ್ಪ ಟೈಮ್ ಜಾಸ್ತಿ ಕೊಡ್ತಾ ಇದ್ದೇನೆ, ಏನಾದರೂ ಹೇಳ್ತೀರಾ? ಯಾರು ಮಾತಾಡಿದ್ದು ಅಂತ, ಆ ವಾಯ್ಸ್ ಯಾರ್ದು ಅಂತ. ಸರ್, ಇನ್ನೊಮ್ಮೆ ಕೇಳಿಸ್ಬೇಕಾ? ಪಾಸಿಂಗ್ ಇರೋದಿಲ್ಲ. ನಿಮಗೆ ಯಾರಿಗಾದರೂ ಗೊತ್ತಿದೆಯಾ? ಜಸ್ಟ್ ಫಾರ್ ಫನ್. ಇದಕ್ಕೆ ಯಾವುದೇ ಮಾರ್ಕ್ಸ್ ಇಲ್ಲ. ಲತಾ ಮಂಗೇಶ್ಕರ್. ಹೌದಾ? ಲತಾ ಮಂಗೇಶ್ಕರ್ ಅಂತ ಹೇಳ್ತಾ ಇದ್ದಾರೆ ಅಲ್ವಾ? ಲತಾ ಮಂಗೇಶ್ಕರ್ ಅವರ ವಾಯ್ಸ್ ಅದು. ಮ್ಯೂಸಿಕ್ಕಿನ ಒನ್ ಆಫ್ ದ ಫೈನೆಸ್ಟ್ ವಾಯ್ಸ್. ನೀವು ಎಲ್ಲರೂ ಲತಾ ಮಂಗೇಶ್ಕರ್ ಅವರ ಹಾಡುಗಳನ್ನು ಕೇಳಿದ್ದೀರಿ, ಆದರೆ ಅವರ ಸ್ಪೀಚ್ ಯಾರೂ ಕೇಳಲಿಲ್ಲ ನೋಡಿ. ಕೇಳ್ತಿದ್ರಿ, ಇವತ್ತು 10 ಮಾರ್ಕ್ಸ್ ಸಿಗ್ತಿತ್ತು ಅವರಿಗೆ. ಅವರೊಂದು ಅವಾರ್ಡ್ ಫಂಕ್ಷನ್ನಲ್ಲಿ ಅವರ ಲೈಫ್ ಸ್ಟೋರಿಯ ಬಗ್ಗೆ ಹೇಳ್ತಾ ಇರುವಂತಹ ಆಡಿಯೋ ಇದು. 0 ಪಾಯಿಂಟ್. ಪಾಸಿಂಗ್ ಇರದೇ ಇರೋ ಕಾರಣ ಟೀಮಿಗೆ 0 ಪಾಯಿಂಟ್. ಇದೀಗ ಟೀಮ್ ಉದಯಗಿರಿ ತಂಡಕ್ಕೆ 3ನೇ ಆಡಿಯೋ ಕೇಳೋದಕ್ಕೆ ರೆಡಿ, ಸ್ಟಾರ್ಟ್. 50 साल में हमने प्रगति की है, इससे कोई इनकार नहीं कर सकता. चुनाव के दौरान ಹೇಳಬೇಡಿ, ಹೇಳಬೇಡಿ. सरकार की नीतियों पर कठोर से कठोर प्रहार करते हुए और पुरानी सरकार की नीतियों ಅವರು ने आलोचना करने के लिए लायक बहुत सामग्री. ಆಡಿಯೋ ಸಾಕು. ಹಲೋ, ಹೇಳಿ. APJ ಅಬ್ದುಲ್ ಕಲಾಂ. ವಾವ್, APJ ಅಬ್ದುಲ್ ಕಲಾಂ 5 ಪಾಯಿಂಟ್ ಮೈನಸ್ ಆಗಿದೆ. 5 ಪಾಯಿಂಟ್ ಮೈನಸ್ ಆಗಿದೆ. ಯಾರು ಸರ್? ಅಟಲ್ ಬಿಹಾರಿ ವಾಜಪೇಯಿ. ಸೂಪರ್. ಸಂಸತ್ತಿನಲ್ಲಿ ಮಾತನಾಡುವಂಥ ಚತುರ, ಸಂಸತ್ತಿನಲ್ಲೇ ಮಾತನಾಡಿದ ಒಂದು ಆಡಿಯೋವಾದ ತುಣುಕನ್ನು ನಿಮಗೆ ಹಾಕಲಾಗಿತ್ತು. ಅಜಾತ ಶತ್ರುವಾದಂಥ ಅಟಲ್ ಬಿಹಾರಿ ವಾಜಪೇಯಿ ಅವರ ವಾಯ್ಸ್ ಇದು. ಈ ರೌಂಡ್ ಹೇಗಿತ್ತು? ಚೆನ್ನಾಗಿದ್ರೆ ಒಂದು ಜೋರಾದ ಚಪ್ಪಾಳೆ ಬರಲಿ. 3 ರೌಂಡ್ಗಳು ನಡೆದಿರುವಂಥದ್ದು. ಪಾಯಿಂಟ್ಸ್ಗಳನ್ನು ಮುಂದಕ್ಕೆ ನಾವು ಹೇಳ್ತೇವೆ. 4th ರೌಂಡಿನಲ್ಲಿ ಇಲ್ಲಿಯವರೆಗಿನ ಇಡೀ ಲೆಕ್ಕಾಚಾರಗಳು ಮೇಲೆ ಕೆಳಗೆ ಆಗುವಂತಹ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಯಾರು ಬೇಕಾದರೂ ಫೈನಲ್ಸ್ಗೆ ಹೋಗಬಹುದು. ಈಗ ಒಂದು ತಂಡ ಎಲಿಮಿನೇಷನ್ ಆಗತ್ತೆ. ಮಾಡುವನ, ಎಲಿಮಿನೇಷನ್ ಮಾಡುವನ ಒಂದು ಟೀಮನ್ನು. ಮಾಡುವ. 4th ರೌಂಡ್ ಆದ ನಂತರ ಒಂದು ಟೀಮ್ ಎಲಿಮಿನೇಷನ್ ಆಗತ್ತೆ. ಅದಕ್ಕಿಂತ ಮೊದಲು ಆಡಿಯನ್ಸ್ಗಾಗಿ ದಾಮೋದರ್ ಅವರಿಂದ ಒಂದು ಪ್ರಶ್ನೆ. ಪುತ್ತೂರು ಸುದ್ದಿ ಬಿಡುಗಡೆ ಪತ್ರಿಕೆ ಇವತ್ತು ಎಷ್ಟನೇ ವರ್ಷಕ್ಕೆ ಪದಾರ್ಪಣೆಗೊಂಡಿದೆ? 35. ಎಷ್ಟು? 35. ಇವರಿಬ್ರು ಮಾತಾಡ್ಕೊಂಡದ್ದು ಈ 35 ಮೇಲೆ 35 ಅನ್ಪೇನ್ 35 ರೈಟ್ ಆನ್ಸರ್. ಥ್ಯಾಂಕ್ ಯು. 35 ಸರಿಯಾದ ಉತ್ತರ. 35 ವರ್ಷಗಳಿಂದಲೂ ಕೂಡ ಸುದ್ದಿ ಬಿಡುಗಡೆಯನ್ನು ಓದ್ತಿರೋರು ತುಂಬ ಜನ ಇದ್ದಾರೆ. ನಿಮ್ಮೆಲ್ಲರ ಪ್ರೋತ್ಸಾಹದಿಂದ, ನಿಮ್ಮೆಲ್ಲರ ಸಹಕಾರದಿಂದ ಇವತ್ತು ಸುದ್ದಿ ಬಿಡುಗಡೆಯ ಪುತ್ತೂರಿನ ಸಂಚಿಕೆ 35 ವರ್ಷಗಳನ್ನು ಪೂರೈಸಿದೆ. ನಿಮಗೆ ವಿಶೇಷವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೇವೆ. ಥ್ಯಾಂಕ್ ಯು ಒನ್ ಅಂಡ್ ಆಲ್. ಥ್ಯಾಂಕ್ ಯು ದಾಮೋದರ್. ಈಗ 4ನೇ ಸುತ್ತು ಇರುವಂಥದ್ದು. ಒಂದಷ್ಟು ಸ್ವಲ್ಪ ಸ್ಟ್ರಾಂಗ್ ಆಗಿರುವಂಥ ಕ್ವಶನ್ಸ್. ಫಸ್ಟ್ ರೌಂಡಲ್ಲಿ ಆದಷ್ಟು ಸಿಲ್ಲಿ ಕ್ವಶನ್ಸನ್ನು ಕೇಳಿದ್ವಿ, ಆದರೆ ಇದು ಸ್ವಲ್ಪ ಸ್ಟ್ರಾಂಗ್ ಆಗಿರುವಂಥ ಮತ್ತು ಜನರಲ್ ನಾಲೆಜನ್ನು ಹೊಂದಿರುವಂಥ ಒಂದು ಕ್ವೆಶನ್ಸ್. ಇದರಲ್ಲಿ ರೈಟ್ ಆನ್ಸರಿಗೆ 50 ಅಂಕಗಳು ದೊರೀತದೆ. ಎಷ್ಟು? ಈ ಕ್ಲಾಪ್ಸಿಗೆ ಉಲ್ಟಾ ಕ್ಲಾಪ್ ಇದೆ. 30 ಮೈನಸ್ ಪಾಯಿಂಟ್ ಇದೆ ರಾಂಗ್ ಆನ್ಸರಿಗೆ. ರಾಂಗ್ ಆನ್ಸರ್ ಮಾಡಿದರೆ 30 ಅಂಕಗಳು ಮೈನಸ್ ಆಗತ್ತೆ. ಇನ್ನು 30 ಸೆಕೆಂಡಿನ ಟೈಮಿಂಗ್ಸ್ ಇದೆ. ಸರ್, 30 ಸೆಕೆಂಡ್ ಟೈಮಿಂಗ್ಸ್ ಇದೆ. ಇದು ಬೇಕಾ?
ಅಥವಾ ಬೇಡವಾ? ನಿಮಗೆ ಯೋಚನೆ ಮಾಡಲಿಕ್ಕೆ ಇನ್ನೂ ಟೈಮ್ ಬೇಕಾ? ಜಾಸ್ತಿ ಟೈಮಿಂಗ್ಸ್ ಕೊಡಬೇಕಾ ಅಥವಾ 30 ಸೆಕೆಂಡ್ಸ್ ಸಾಕು? 1 ಮಿನಿಟ್ ಟೈಮಿಂಗ್ಸನ್ನು ಕೊಡ್ತಾ ಇದ್ದೇವೆ ಒಂದು ಕ್ವಶನ್ಗೆ. ರೆಡಿ? ಟೀಮ್ ಸಚಿನ್ ತಂಡ ಪ್ರಥಮ ಪ್ರಶ್ನೆಯನ್ನು ಎದುರಿಸ್ತಾ ಇದೆ. ಆ್ಯಕ್ಚುಲಿ ಫಸ್ಟಿಗೆ ಒಂದು ಕ್ವಶನ್ ತುಂಬ ಅದು ಈಸಿ ಅಂತ ಅನ್ನಿಸ್ತಿತ್ತು ನನಗೆ, ಈಗ ದಾಮೋದರ್ ಕೇಳಿದ ಮೇಲೆ ಅದಕ್ಕೆ ಆ ಕ್ವಶನನ್ನು ಚೇಂಜ್ ಮಾಡ್ತಾ ಇದ್ದೇನೆ. ಸಾರಿ ಸರ್. ಭಾರತೀಯ ರಿಸರ್ವ್ ಬ್ಯಾಂಕ್ನ ನೋಟುಗಳನ್ನು ಎಲ್ಲಿ ಮುದ್ರಿಸಲಾಗುತ್ತದೆ? ಗೊತ್ತು ನೀವು ಬುದ್ಧಿವಂತರು ಅಂತ, ದಯವಿಟ್ಟು ಹೇಳಬೇಡಿ. ಗೊತ್ತು ಸರ್, ಗೊತ್ತು, ಅದಕ್ಕೆ ನೀವು ಇಲ್ಲಿಗೆ ಬರಲಿಲ್ಲ. ಸಾರಿ, ಕೂತ್ಕೊಳ್ಳಿ. ದಯವಿಟ್ಟು ತಿಳಿಸ್ಬೇಡಿ, ಯಾಕಂತ ಹೇಳಿದರೆ 50 ಪಾಯಿಂಟ್ ಹೋಗುತ್ತೆ. ಸಚಿನ್ ರವರ ಹುಮ್ಮಸ್ಸು ಮೆಚ್ಚಲೇಬೇಕು. ಒಮ್ಮೆ ಟ್ರೈ ಮಾಡು ಅಂತ ಹೇಳ್ತಿದ್ದಾರೆ. ಹೇಳ್ತೀರಾ ಸರ್? ಮೈಸೂರು ಹೇಳ್ತಾ ಇದ್ದಾರೆ. 50 ಪಾಯಿಂಟ್ಸ್ ಬರ್ತಾ ಇದೆ ಅವರಿಗೆ. ಕರ್ನಾಟಕದಲ್ಲಿ ರಿಸರ್ವ್ ಬ್ಯಾಂಕ್ನ ನೋಟುಗಳನ್ನು ಮುದ್ರಿಸಲಾಗುತ್ತದೆ. ಜೋರಾದ ಚಪ್ಪಾಳೆ ಬರಲಿ. ಕರ್ನಾಟಕದಲ್ಲಿ ಇದ್ದದಕ್ಕೆ ನಾವು ಹೆಮ್ಮೆ ಪಡಬೇಕು. ಡೈರೆಕ್ಟ್ ಕ್ವಶನಿಗೆ 50 ಅಂಕಗಳ ಲಾಟ್ರಿಯನ್ನು ಹೊಡೆದಿದ್ದಾರೆ ಸಚಿನ್ ತಂಡ. ಮೇ ಬಿ ಅವರು ಫೈನಲ್ಸ್ಗೆ ತೇರ್ಗಡೆಯನ್ನು ಹೊಂದಿದ್ರು ಅಂತ ಕಾಣುತ್ತೆ. ನೋಡೋಣ ನೆಕ್ಸ್ಟ್ 2 ತಂಡಗಳು ಹೇಗೆ ಆಟ ಆಡ್ತದೆ ಅಂತ. ಹರ್ಷಕುಮಾರ್ ಆ್ಯಂಡ್ ಟೀಮ್, ನಿಮ್ಮ ಸೆಕೆಂಡ್ ಕ್ವಶನ್ ಇರುವಂಥದ್ದು, ಪ್ರಧಾನಿಯವರಿಗೆ ರಾಷ್ಟ್ರಪತಿಯವರು ಪ್ರಮಾಣ ವಚನವನ್ನು ಬೋಧಿಸ್ತಾರೆ. ರಾಷ್ಟ್ರಪತಿಯವರಿಗೆ ಯಾರ ಸಮ್ಮುಖದಲ್ಲಿ ಪ್ರಮಾಣ ವಚನವನ್ನು ಸ್ವೀಕರಿಸಲಾಗುತ್ತದೆ? ರಾಷ್ಟ್ರಪತಿಯವರು ಯಾರ ಸಮ್ಮುಖದಲ್ಲಿ ಪ್ರಮಾಣ ವಚನವನ್ನು ಬೋಧಿಸಲಾಗುತ್ತದೆ? ಗೊತ್ತಿದೆಯಾ? ಪಾಸ್ ಇಲ್ಲ ಸರ್. ಸರ್ ಗೊತ್ತಿದೆಯಾ? ಟೈಮ್ ಓವರ್. ಗೊತ್ತಿದೆಯಾ? ಟ್ರೈ ಮಾಡ್ತೀರಾ ಸರ್? ಟ್ರೈ ಮಾಡ್ತೀರಾ ಸರ್? ಮೈನಸ್ ಪಾಯಿಂಟ್ಸ್ ಇದೆ 30. ಜಸ್ಟ್ ಹಾಗೆ ಅವ್ರಿಗೆ ಹೇಳೋಕ್ಕಾಗತ್ತಾ? ಇಲ್ಲ ಅಲ್ಲ ಸರ್, ಆ ಥರ ಇಲ್ಲ. ಕ್ಯಾನ್ಸಲ್. ಯಾವುದೇ ಅಂಕಗಳಿಲ್ಲ. ಯಾವುದಮ್ಮ? ಈ ಮಗು ಹೇಳ್ತಾ ಇದೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರ ನೇತೃತ್ವದಲ್ಲಿ ಅದು ನಡೆಯುವಂಥದ್ದು. ದಯವಿಟ್ಟು ಅವರಿಗೆ ಒಂದು ಚಾಕ್ಲೇಟ್ ಕೊಡಿ. ಶಿವಕುಮಾರ್ ಅವರು ಚಾಕ್ಲೇಟನ್ನು ವಿತರಿಸಬೇಕು. 3rd ಕ್ವಶನ್ ಇರುವಂಥದ್ದು ಟೀಮ್ ಉದಯಗಿರಿ ತಂಡಕ್ಕೆ. ಜವಾಹರ್ಲಾಲ್ ನೆಹರು ಹಾಗೂ ಶಿವರಾಮ ಕಾರಂತರಿಗೆ ಡ್ರೈವರ್ ಆಗಿ ಕೆಲಸ ನಿರ್ವಹಿಸಿದ ಸುಳ್ಯದ ಮತ್ತು ಈಸಿ ಆಗಬೇಕಿದ್ರೆ ಕನಕಮಜಲಿನ ವ್ಯಕ್ತಿಯ ಹೆಸರು ಏನು? ನೆಹರು ಹಾಗೂ ಶಿವರಾಮ ಕಾರಂತರಿಗೆ ಡ್ರೈವರ್ ಆಗಿ ಕೆಲಸ ಮಾಡಿದ್ದಾರೆ ಸುಳ್ಯದ ಕನಕಮಜಲ್ನವರು. ಅವರು ಪಾಸ್ ಮಾಡ್ತಿದ್ದಾರೆ ಆಡಿಯನ್ಸಿಗೆ. ಮೇಡಮ್, ಮೋನಪ್ಪ ಗೌಡ ರೈಟ್ ಆನ್ಸರ್. ಸುಳ್ಯದ ಸುದ್ದಿ ಬಿಡುಗಡೆ, ನೀವು ಪೇಜನ್ನು ಸುಳ್ಯ ಸುದ್ದಿಯನ್ನು ನೋಡಿದರೆ ಅದರಲ್ಲೂ ಕೂಡ ಅವರ ಬಗ್ಗೆ ವಿಶೇಷವಾದ ಸಂದರ್ಶನ ಇದೆ. ಮೋನಪ್ಪ ಗೌಡ ಅನ್ನುವಂಥವರು ಬಹಳ ವಿಶಿಷ್ಟ ವ್ಯಕ್ತಿತ್ವ. ಜವಾಹರ್ಲಾಲ್ ನೆಹರು ಹಾಗೂ ಶಿವರಾಮ ಕಾರಂತರಿಗೆ ಡ್ರೈವರ್ ಆಗಿ ಕೆಲಸ ನಿರ್ವಹಿಸಿದಂಥವರು. ಸೊ ಪಾಯಿಂಟ್ಸ್ ಇಲ್ಲಿಯೂ ಕೂಡ ಯಾರಿಗೂ ಇಲ್ಲ, ಕೇವಲ ಸಚಿನ್ ರವರಿಗೆ ಮಾತ್ರ 50 ಪಾಯಿಂಟ್ ಸಿಕ್ಕಿರುವಂಥದ್ದು. ಅದನ್ನೊಮ್ಮೆ ಎಲ್ಲವನ್ನು ರಪ್ಪ ಟೋಟಲ್ ಮಾಡ್ತೀರಾ? ರೆಡಿ ಆಯಿತಾ? ಸಚಿನ್ ರವರ ತಂಡ ಪಡ್ಕೊಂಡಿದೆ 65 75 ಅಂಕಗಳನ್ನು ಪಡ್ಕೊಂಡಿದೆ ಸಚಿನ್ ರವರ ತಂಡ. ಹರ್ಷಕುಮಾರ್ ಅವರ ತಂಡ 15 ಅಂಕಗಳನ್ನು ಪಡ್ಕೊಂಡಿದೆ. 5 ಅಂಕಗಳನ್ನು ಪಡೆದುಕೊಂಡು ಟೀಮ್ ಉದಯಗಿರಿ
ಈ ಆಟದಿಂದ ಹೊರಗೆ ಉಳಿಯುತ್ತಿದೆ. ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಇಲ್ಲಿಗೆ ಬನ್ನಿ, ಯಾರಾದರೂ ಒಬ್ಬರು ನಿಮ್ಮ ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡಿ. ಪಾರ್ಟಿಸಿಪೇಟ್ ಮಾಡಿ ಚೆನ್ನಾಗಿ ಅನಿಸ್ತು. ಐ ಮೀನ್ ಈ ಥರ ವೇದಿಕೆ ಕೊಟ್ಟದಕ್ಕೆ ಸುದ್ದಿ ಬಿಡುಗಡೆಗೆ ನಾನು ನಿಜವಾಗಿ ಧನ್ಯವಾದ ಹೇಳಿಕೆ ಇಷ್ಟಪಡ್ತೀನಿ. ಮತ್ತು ಉಳಿದ ಕಂಟೆಸ್ಟೆಂಟಿಗೆ ಆಲ್ ದ ಬೆಸ್ಟ್ ಹೇಳಿಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಕೊನೆಯ 2 ರೌಂಡ್ಗಳು ಉಳಿದಿರುವಂಥದ್ದು. ಅದರ ಜೊತೆಗೆ ನಾನು ಆಗಾಗಲೇ ಹೇಳಿದೆ, ಇವೆಂಟಿಗೋಸ್ಕರ ಲಕ್ಕಿ ಡ್ರಾ ಇದೆ, ಅದನ್ನು ಕೂಡ ಎಲ್ಲರೂ ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ 5th ರೌಂಡ್ ಇರುವಂಥದ್ದು. ಒಂದು ಲೋಗೋವನ್ನು ಡಿಸ್ಪ್ಲೇ ಮಾಡ್ತೇವೆ. ಆ ಲೋಗೋ ಯಾವ ಕಂಪನಿಯದ್ದು ಅಂತ ಹೇಳಬೇಕು. ಸೊ ಇದರಲ್ಲಿಯೂ ಕೂಡ 20 ಪಾಯಿಂಟ್ಸ್ ಇದೆ ರೈಟ್ ಆನ್ಸರಿಗೆ. 5 ಮೈನಸ್ ಪಾಯಿಂಟ್ ಇದೆ. ಅದರ ಜೊತೆಗೆ ಪಾಸಿಂಗ್ ಇದೆ. ಪಾಸ್ ಮಾಡಿ ಯಾರು ಆನ್ಸರ್ ಹೇಳಿದರೆ 5 ಮಾರ್ಕ್ಸ್ ಇರುತ್ತೆ, 15 ಮಾರ್ಕ್ಸ್ ಇರುತ್ತೆ. ಹಾಗೂ 30 ಸೆಕೆಂಡ್ಸ್ ಟೈಮಿಂಗ್ಸ್ ಇರುತ್ತೆ. ರೆಡಿ ಇದ್ದೀರಲ್ಲ? -5 ಇರುತ್ತೆ. ಪಾಸಿಂಗ್ ಮಾಡಿ ಆನ್ಸರ್ ಮಾಡಿದರೆ 15 ಮಾರ್ಕ್ಸ್ ಇರುತ್ತೆ. ಡೈರೆಕ್ಟ್ ಕ್ವಶನಿಗೆ 20 ಮಾರ್ಕ್ಸ್. ಸೊ ರೆಡಿ ಇದ್ದೀರಲ್ಲ? ಸಚಿನ್ ತಂಡ ಹಾಗೂ ಸರ್ 2 ತಂಡದವರು ಇಲ್ಲಿಗೆ ಬನ್ನಿ. ಫಸ್ಟಿಗೆ ಅವರು ಆನ್ಸರ್ ಮಾಡಬೇಕು, ನೀವು ಆನ್ಸರ್ ಮಾಡಬೇಕು. ಬನ್ನಿ. ಲೋಗೋ ಇದೀಗ ಮೊದಲನೇ ತಂಡಕ್ಕೆ ಡಿಸ್ಪ್ಲೇ ಮಾಡ್ತಾ ಇದ್ದೇವೆ. ಟೈಮ್ ಔಟ್. ಓಕೆ, ನಾಯ್ಸ್. ಸಾರಿ ಸರ್. ಯೂನಿಯನ್ ಬ್ಯಾಂಕ್ ಅಂತ ಹೇಳ್ತಿದ್ದಾರೆ. ರಾಂಗ್ ಸರ್. ಬನ್ನಿ. ಎಲ್ಲರೂ ಆನ್ಸರ್ ಮಾಡಿದ್ದಾರೆ. ರೈಟ್ ಆನ್ಸರ್. ಇದೊಂದು ಮ್ಯೂಸಿಕ್ ಆ್ಯಪ್ ಸ್ಯಾಸಮ್ ಅಂತ ಹೇಳ್ಕೊಂಡು. ಥ್ಯಾಂಕ್ ಯು ಸರ್. ಈಗ ಸೆಕೆಂಡ್ ಡೈರೆಕ್ಟ್ ಕ್ವಶನ್ ಇರುವಂಥದ್ದು ಟೀಮ್ ಹರ್ಷಕುಮಾರ್ ಅವರಿಗೆ. ಡಿಸ್ಪ್ಲೇ ಪ್ಲೀಸ್. ಟೆಸ್ಲಾ ರೈಟ್ ಆನ್ಸರ್. ಇದು ಅಮೆರಿಕದ ಕಾರು ಉತ್ಪಾದಿಸುವ ಕಂಪನಿ. ಸೊ ಇವರಿಗೆ 20 ಪಾಯಿಂಟ್ಸ್ ಹೋಗ್ತಾ ಇದೆ. ಥ್ಯಾಂಕ್ ಯು ಸರ್. ದಯವಿಟ್ಟು ಇಲ್ಲೇ ನಿಲ್ಲಿ. ಇನ್ನೊಂದು ಕಾಂಟೆಸ್ಟ್ ಕೂಡ ಇರುವಂಥದ್ದು ಡಿಸ್ಪ್ಲೇ ಆಗುವಂಥದ್ದೇ. ಇದು ಕೂಡ ಫೈಂಡ್ ದ ರಿಯಲ್ ಸಾಂಗ್ ಅಂತ ಹೇಳಿ, ನಿಜವಾದ ಸಾಂಗನ್ನು ನಾವು ಫೇಕ್ ಸಾಂಗನ್ನು ಅಲ್ಲಿ ಡಿಸ್ಪ್ಲೇ ಮಾಡ್ತೇವೆ. ಅದರ ನಿಜವಾದ ಸಾಂಗ್ ಯಾವುದು ಅಂತ ಹೇಳಬೇಕು. ಇದರಲ್ಲಿಯೂ ಕೂಡ 30 ಸೆಕೆಂಡ್ಸ್ ಟೈಮಿಂಗ್ಸ್ ಇದೆ. 20 ಮಾರ್ಕ್ಸ್ ಫಾರ್ ರೈಟ್ ಆನ್ಸರ್. 5 ಮೈನಸ್ ಮಾರ್ಕ್ಸ್ ಇದೆ. ಪಾಸಿಂಗ್ ಇರುವುದಿಲ್ಲ. ಫಸ್ಟ್ ಕ್ವಶನನ್ನು ನೋಡಿ. ಸೌಂಡ್ ಒಂದು ನಿಮಿಷ. ಬಂಗಾರದಿಂದ ಬಣ್ಣಾನ ತಂದ, ಸಾರಂಗದಿಂದ ನಯನಾನ ತಂದ, ಮಂದಾರವನ್ನು ಹೆಣ್ಣಾಗು ಎಂದ, ದಾಳಿಂಬೆಯಿಂದ ದಂತಾನ
मेरी जान मेरे दिल भर मेरा एतबार कर लो। ಜೋರಾದ ಚಪ್ಪಾಳೆ ಬರಲಿ. ಅದರ ಜೊತೆಗೆ ಇನ್ನೊಂದು ತಂಡ ಉದಯಗಿರಿ ತಂಡ ಕೂಡ ಯಾಕೆಂದ್ರೆ ನಾನು ಆನ್ಸರ್ ಬರ್ಕೊಂಡು ಬಂದಿಲ್ಲ. ಪುತ್ತೂರು ಕ್ಲಬ್ಬಿನ ಎಂಟ್ರೆನ್ಸ್ನಲ್ಲಿರುವ ನೊಗವನ್ನ ಕೊಡುಗೆ ನೀಡಿದವರು ಯಾರು? ಪ್ಲೀಸ್ ಬಾ. ವಿನೋದ್ ಶೆಟ್ಟಿ ಅರಿಯಡ್ಕ. ಕರೆಕ್ಟಾಗಿ ಹೇಳಿದಾರಲ್ಲ, ಸರಿ ಅಲ್ವಾ ಅಣ್ಣ? ಈಶ ಎಕ್ಕಡ್ ಮಾತಾರೆ ಕೊರಿಯಾರ ಚಾಕ್ಲೇಟ್ ಕೊರ್ಪಿಚಾರಿ ಕೊರ್ಲೆ ರೀ, ಚಾಕ್ಲೇಟ್ ಕೊರ್ಲೆ. ಫ್ಯಾಷನ್ ಶೋಗೆ ರೆಡಿ ಆದ್ರ? ಮಾಡೆಲ್ಸ್ ಎಲ್ಲ ಆದಷ್ಟು ಬೇಗ ರೆಡಿ ಆಗಬೇಕು. ಆಯ್ತಾಯ್ತು. ಮಾಡೆಲ್ಸ್ ಎಲ್ಲ ಆದಷ್ಟು ಬೇಗ ಬ್ಯಾಕ್ ಸ್ಟೇಜ್ಗೆ ಬಂದು ರೆಡಿ ಆಗಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇವೆ. ಈಗ ಫ್ಯಾಷನ್ ಶೋಗಿಂತ ಮೊದಲು ಕೆಲವು ಪ್ರಶ್ನೆಗಳು ನಿಮಗೆ ನೇರವಾಗಿ ನಾವು ಕೇಳುತ್ತೇವೆ. ಆ ಪ್ರಶ್ನೆಗಳಿಗೆ ನೀವು ನೇರವಾಗಿ ಉತ್ತರಿಸಬೇಕು, ಯಾವುದೇ ಮಾಡಲಿಕ್ಕಿಲ್ಲ. ಯಾಕೆಂತಂದ್ರೆ ಇದು ಮುಲಾಜು ಮಾಡುವ ಸಮಯ ಅಲ್ಲ. ಜಯಂತ್ ನಡುಬೈಲ್ ಸರ್, ಇವತ್ತಿನ ಕಾರ್ಯಕ್ರಮ ಹೇಗಾಗಿ? ಫ್ಯಾಂಟಾಸ್ಟಿಕ್. ಇವತ್ತು ಪುತ್ತೂರು ಕ್ಲಬ್ ಮತ್ತು ಸುದ್ದಿ ಬಿಡುಗಡೆಯ ಒಂದು ಒಳ್ಳೆಯ ಕಾರ್ಯಕ್ರಮ, ಜನರಿಗೆ ಒಂದು ಮುಟ್ಟಿಸುವಂಥ ಒಂದು ಕಾರ್ಯಕ್ರಮ. ಪ್ರತಿಯೊಂದು ಕ್ವಿಜ್ ಆಗಲಿ ಟ್ರೆಸರಂಟಲ್ಲಿ ಎಲ್ಲವೂ ಭಾಗವಹಿಸಿ ಒಳ್ಳೆ ಇದು ಮಾಡಿದರು. ಬೇರೆ ಬೇರೆ ಮಕ್ಕಳು ಮನೋರಂಜನೆ ಒಳ್ಳೆ ಇದು ಮಾಡಿದರು. ಬೋರ್ಕರ್ ಸರ್, ಎಕ್ಸಲೆಂಟ್ ಕಾರ್ಯಕ್ರಮ ಸರ್. ನಾನು ಬಾರದೇ ಇರ್ತಾರೆ ಈ ಕಾರ್ಯಕ್ರಮವನ್ನು ಎಲ್ಲೋ ಮಿಸ್ ಮಾಡಿಕೊಳ್ತಿದ್ದೆ ಅನ್ನಿಸ್ತಾ ಇದೆ. ಇಂಥ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸೋದು ತುಂಬ ಭಾಗವಹಿಸ್ತಾ ಇದ್ದೀವಿ. ಆದರೆ ಇವತ್ತು ಮನೆಯಲ್ಲಿ ಎಲ್ಲ ಅಕ್ಕಂದಿರಿರ್ಬೋದು, ಸಹೋದರಿಯರಿರ್ಬೋದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮದಲ್ಲಿ ಇಡೀ ಕುಟುಂಬ ಸಮೇತ ಭಾಗವಹಿಸಿರುವಂಥ ತುಂಬ ಖುಷಿ ಕೊಟ್ಟಿದೆ. ಬಹುಶಃ ಕಳೆದ 2-3 ವರ್ಷಗಳಲ್ಲಿ ಕೊರೋನಾದಿಂದಾಗಿ ಇಂಥ ಕಾರ್ಯಕ್ರಮ ನಮಗೆ ಮಾಡಲಿಕ್ಕೆ ಆಗಲಿಲ್ಲ. ಆದರೆ ಈ ವರ್ಷ ಅತ್ಯಂತ ಉತ್ತಮ ರೀತಿಯಲ್ಲಿ ನಮ್ಮ ಸುದ್ದಿಯ ಶಿವಾನಂದ್ ಸರ್ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೆದಿದೆ. ಎಲ್ಲರಿಗೂ ಸರ್ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಓವರ್ ಟು ದಿವ್ಯಾ. ಗೌತಮ್ ಓವರ್ ಟು ಯು. ಈಗ ನಾವೆಲ್ಲರೂ ಕೂಡ ಬಹು ನಿರೀಕ್ಷೆಯಿಂದ ಕಾತರದಿಂದ ಕಾಯ್ತಾ ಇರುವಂತಹ ಕಾರ್ಯಕ್ರಮ ಸ್ಯಾರಿ ರ್ಯಾಂಪ್ ವಾಕ್ ಆರಂಭಗೊಳ್ತಾ ಇದೆ. ಸ್ಪರ್ಧಿಗಳು ಎಲ್ಲರೂ ಕೂಡ ಆದಷ್ಟು ಬೇಗ ತಯಾರಾಗಿ ಬರಬೇಕು ಅನ್ನುವಂತಹ ವಿನಂತಿಯೊಂದಿಗೆ ಈ ಒಂದು ಕಾರ್ಯಕ್ರಮಕ್ಕೆ ತೀರ್ಪುಗಾರರಾಗಿ ಸಹಕಾರವನ್ನು ಕೊಡ್ತಾ ಇರುವಂತಹ ತೀರ್ಪುಗಾರರು, ಜೂರಿ ಪ್ಯಾನಲ್ ದಯವಿಟ್ಟು ತಮ್ಮ ಸ್ಥಾನವನ್ನು ಅಲಂಕರಿಸಬೇಕು ಅನ್ನುವಂಥ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಸ್ಯಾರಿ ರ್ಯಾಂಪ್ ವಾಕ್ನ ಜಡ್ಜ್ಗಳಾಗಿ 4 ಹಿರಿಯರು ಪ್ರತಿಭೆಗಳು ನಮ್ಮ ಜೊತೆಗಿದ್ದಾರೆ. ಮೊದಲನೆಯದಾಗಿ
ಸುದ್ದಿ ಬಿಡುಗಡೆ ಬೆಳ್ತಂಗಡಿಯ ಸಿಇಒ ಸಿಂಚನ ಊರುಬೈಲು, ಅದೇ ರೀತಿ ಸುದ್ದಿ ಸಮೂಹ ಸಂಸ್ಥೆಗಳ ನಿರ್ದೇಶಕರಾಗಿರುವಂತಹ ಶೋಭಾ ಶಿವಾನಂದ್ ಅವರು ಕೂಡ ಅವರಿಗೆ ಸಾಥನ್ನು ಕೊಡಬೇಕು ಅನ್ನುವಂತಹ ವಿನಂತಿಯ ಜೊತೆಗೆ ಮತ್ತೋರ್ವ ತೀರ್ಪುಗಾರರಾಗಿ ಕಾಕುಂಜೆ ಸಾಫ್ಟ್ವೇರ್ನಲ್ಲಿ HR ಮ್ಯಾನೇಜರ್ ಆಗಿ ಕೆಲಸವನ್ನು ಮಾಡ್ತಾ ಇರುವಂತಹ ಧನ್ವಂತರಿ ಚಂದ್ರಶೇಖರ್ ಅವರ ಸೊಸೆ ಮಾನಸ ಕಜೆ ಅವರು, ಅದೇ ರೀತಿ ಮತ್ತೋರ್ವ ತೀರ್ಪುಗಾರರಾಗಿ ಜೂರಿ ಪ್ಯಾನಲ್ನ ಮತ್ತೋರ್ವ ಸದಸ್ಯರಾಗಿ ಸಮಾಜ ಕಲ್ಯಾಣ ಮಂಡಳಿಯ ಮಾಜಿ ಅಧ್ಯಕ್ಷರು, ವಿವಿಧ ಸಮಾಜಮುಖಿ ಕೆಲಸಗಳಲ್ಲಿ ತೊಡಗಿಸಿಕೊಂಡಿರುವಂತಹವರು ದಿವ್ಯಪ್ರಭಾ ಚಿಲ್ತಡ್ಕ. ದಯವಿಟ್ಟು ನಾಲ್ವರು ಕೂಡ ಜೂರಿ ಪ್ಯಾನಲ್ ಅನ್ನ ಅಲಂಕರಿಸಬೇಕು ಅನ್ನುವಂತಹ ವಿನಂತಿಯೊಂದಿಗೆ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇದ್ದೇವೆ. People in the back now move to the front. ಸ್ಪರ್ಧೆಯ ಸ್ಪಾನ್ಸರ್ ಆಗಿ ಪಾಪ್ಯುಲರ್ ಸ್ವೀಟ್ಸ್ ಸಹಕಾರವನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಫೈಂಡ್ ದ ಕಾಯಿನ್ ಸ್ಪರ್ಧೆಗೆ ಮುಳಿಯಾ ಜುವೆಲ್ಸ್ನ ಸಹಯೋಗ ಇದೆ, ಸ್ಪಾನ್ಸರ್ ಆಗಿ ಸಹಕಾರ ಕೊಟ್ಟಿದ್ದಾರೆ. ಸ್ಕ್ಯಾವೆಂಜರ್ ಹಂಟ್ಗೆ ವಿದ್ಯಾ ಕಾಫಿ ಸಹಕಾರವನ್ನು ಕೊಟ್ಟಿದೆ. ಅದೇ ರೀತಿ ಕ್ಲೇ ಕಾಂಟೆಸ್ಟ್ಗೆ ಡಾಕ್ಟರ್ ಕಿರಣ್ ಕುಮಾರ್ ಸಾರಥ್ಯದ ಗಾನಸಿರಿ ಕ್ರಿಯೇಷನ್ಸ್ ಪ್ರಾಯೋಜಕರಾಗಿ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಅದೇ ರೀತಿ ಕ್ವಿಜ್ ಕಾಂಟೆಸ್ಟ್ಗೆ ಮಂಗಳೂರಿನ ವಿಸ್ಡಮ್ ಎಜುಕೇಶನ್ ಸಹಕಾರವನ್ನು ಕೊಟ್ಟಿದ್ದು ವಿದೇಶದಲ್ಲಿ ಉನ್ನತ ವ್ಯಾಸಂಗ ಮಾಡಬೇಕು ಎನ್ನುವಂತಹ ಕನಸನ್ನು ನನಸು ಮಾಡ್ತಾ ಇರುವಂತಹ ಸಂಸ್ಥೆ ವಿಸ್ಡಮ್ ಎಜುಕೇಶನ್ ಈ ಒಂದು ರಸಪ್ರಶ್ನ ಸ್ಪರ್ಧೆಯ ಪ್ರಾಯೋಜಕರಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರವನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಈಗ ತಾನೇ ನಡೀತಾ ಇರುವಂತಹ ಕಾರ್ಯಕ್ರಮ ಸ್ಯಾರಿ ರ್ಯಾಂಪ್ ವಾಕ್, ಈ ಒಂದು ಕಾರ್ಯಕ್ರಮದ ಪ್ರಾಯೋಜಕರಾಗಿ ಐಶ್ವರ್ಯ ಹರ್ಬಲ್ ಬ್ಯೂಟಿ ಪಾರ್ಲರ್ ಸಹಕಾರವನ್ನು ಕೊಟ್ಟಿದೆ. ಅದೇ ರೀತಿ ಈಗಾಗಲೇ ಬಹಳಷ್ಟು ಕಾತರದಿಂದ ಬಹಳಷ್ಟು ಉತ್ಸಾಹದಿಂದ ಸಂಭ್ರಮ ಸಡಗರದಿಂದ ನಡೆದಂತಹ ಟ್ರೆಷರ್ ಹಂಟ್ ಈ ಒಂದು ಕಾರ್ಯಕ್ರಮದ ಒಟ್ಟು ಬಹುಮಾನಗಳ ಪ್ರಾಯೋಜಕರಾಗಿ ಪುತ್ತೂರಿನ ಪ್ರಸಿದ್ಧ ಜನಪ್ರಿಯ ಮಳಿಗೆ ಶರ್ಟ್ ಎಲೆಕ್ಟ್ರಾನಿಕ್ಸ್ ಸಹಕಾರವನ್ನು ಕೊಟ್ಟಿದೆ. ಅದೇ ರೀತಿ ಅಬುದಾಬಿಯಲ್ಲಿರುವಂತಹ ಉದ್ಯಮಿ ಮಿತ್ರಂಪಾಡಿ ಜಯರಾಮರೈ ಅವರು ಕೂಡ ಸಹಕಾರವನ್ನು ಕೊಟ್ಟಿದ್ದಾರೆ. ಎಲ್ಲ ಪ್ರೋತ್ಸಾಹಕರಿಗೆ ಪ್ರಾಯೋಜಕರಿಗೆ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಅರ್ಪಿಸ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಇನ್ನೇನು ಸ್ವಲ್ಪ ಸಮಯದಲ್ಲಿ ಸ್ಯಾರಿ ರ್ಯಾಂಪ್ ವಾಕ್ ಶುರುವಾಗಲಿಕ್ಕಿದೆ. ಈ ಒಂದು ಕಾರ್ಯಕ್ರಮವನ್ನು ಪ್ರಾಯೋಜಿಸ್ತಾ ಇರುವವರು ಐಶ್ವರ್ಯ ಬ್ಯೂಟಿ ಪಾರ್ಲರ್ ಬೊಳ್ವಾರು ಪುತ್ತೂರು. ಎಲ್ಲರೂ ಜೋರಾದ ಚಪ್ಪಾಳಿಯ ಮೂಲಕ ನಮ್ಮ ಮಾಡೆಲ್ಸ್ ಅನ್ನ ಎಂಕರೇಜ್ ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ನಮ್ಮ ಹೆಣ್ಮಕ್ಳು ತುಂಬಾ ಟೈಮ್ ತಗೊಂಡು ರೆಡಿಯಾಗಿ ಬರ್ತಾ ಇದ್ದಾರೆ. ಸೊ ನಿಮ್ಮ ಎಂಕರೇಜ್ಮೆಂಟ್ ನಮಗೆ ತುಂಬಾ ಅಗತ್ಯ. ಸೊ ಆದಷ್ಟು ಜೋರಾಗಿ ಚಪ್ಪಾಳೆಯ ಮೂಲಕ ಪ್ರೋತ್ಸಾಹಿಸ ನಮ್ಮ ಮಾಡೆಲ್ಸ್ಗಳನ್ನ ವೆಲ್ಕಮ್ ಮಾಡೋಣ.
A second participant, Monica from Team Sizzler. Let us note down Monica from Team Sizzler. Our next participant, Swarna from Team Akshaya. Judges, please note down Swarna from Team Akshaya. Judges, note down Swarna from Team Akshaya. Our next contestant, Radhika from AVG. Judges, note down Radhika from AVG. Claps, claps. Our next contestant, Simone BS from Sachin, from Team Sachin Traders. Judges, please note down Simone BS from Team Sachin Traders. Tati. Simone BS from Team Sachin Traders. Our next contestant, Vidya from Deepak Rai team. Vidya from Team Deepak Rai. Vidya from Team Deepak Rai. ಜೋರಾದ ಚಪ್ಪಾಳೆಯ ಮೂಲಕ ಸ್ಪರ್ಧಿಗಳನ್ನು ಪ್ರೋತ್ಸಾಹಿಸಬೇಕು. Diksha Rai from Suddhi. ಆದಷ್ಟು ಚಪ್ಪಾಳೆಯ ಮೂಲಕ ಪ್ರೋತ್ಸಾಹಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ನಮ್ಮ ಮಾಡೆಲ್ಸ್ ಇಷ್ಟು ಬ್ಯೂಟಿಫುಲ್ ಆಗಿ ರೆಡಿ ಆಗಿದ್ದಾರೆ. ಸೊ ನಿಮ್ಮ ಕ್ಲಾಸ್ ತುಂಬಾ ಅಗತ್ಯ. ಗಂಟೆ ರೆಡಿ ಆಗೋದಕ್ಕೆ ಟೈಮ್ ತಗೊಂಡಿದ್ದಾರೆ. Diksha Rai from Team Suddhi.
alone. Our next contestant, Vriddhi. Judges note down Vriddhi. Our next contestant, Chitra. Judges note down Chitra. ಚಿತ್ರ ಕ್ಲಾಪ್ ಪ್ಲೀಸ್. ಎಲ್ಲರಿಗೂ ಒಂದು ಚಪ್ಪಾಳೆಯ ಮೂಲಕ ಪ್ರೋತ್ಸಾಹ ಕೊಡುವ ನಾವು. Next contestant, Pavitra from Team Shed. ಪವಿತ್ರ ರೂಪೇಶ್. ಜೋರಾಯಿನವರ ತಾಟಿ ಬಟ್ಲೆ ತುಕ ಮಾತಿರ್ಲ. ಪವಿತ್ರ ರೂಪೇಶ್ ಅವರು ಶೇಟ್ ಸಂಸ್ಥೆಯ ಮಾಲೀಕರು. Next contestant, Tiny Deepak. ನೈನಿ ದೀಪಕ್ ಅವರು ಆಗಮಿಸ್ತಾ ಇದ್ದಾರೆ ಕೊಡಗಿನ ನಾರಿಯಾಗಿ. Tiny Deepak. ಕೊಡವ ಶೈಲಿಯ ಒಂದು ಉಡುಗೆಯನ್ನು ತೊಟ್ಟು ಬಂದಿದ್ದಾರೆ. ಜೋರಾದ ಚಪ್ಪಾಳೆಯ ಮೂಲಕ ಪ್ರೋತ್ಸಾಹಿಸಿ. ನೆಕ್ಸ್ಟ್ ಕಂಟೆಸ್ಟೆಂಟ್ ತುಳಸಿ ಎನ್ ಶೆಟ್ಟಿ, ಟೀಮ್ ಕಲ್ಲಾಚೆ. ತುಳಸಿ ಎನ್ ಶೆಟ್ಟಿ, ಟೀಮ್ ಕಲ್ಲಾಚೆ. ಎಲ್ಲರೂ ಒಟ್ಟಿಗೆ ಒಂದು ರ್ಯಾಂಪ್ ವಾಕ್ ಮಾಡ್ಲಿಕ್ಕಿದೆ. ಎಲ್ಲರೂ ಒಟ್ಟಿಗೆ ದಯವಿಟ್ಟು ಸಾರಿ ಹುಟ್ಟ ನಾರಿಯರು ಎಲ್ಲರೂ ಕೂಡ ಒಟ್ಟಿಗೆ ಒಂದು ರ್ಯಾಂಪ್ ವಾಕ್ ಮಾಡಬೇಕಾಗಿ ನಿಮ್ಮಲ್ಲಿ ವಿನಮ್ರವಾದ ಮನವಿ. ದಯವಿಟ್ಟು ಜೋರಾದ ಚಪ್ಪಾಳೆಯ ಮೂಲಕ ಸ್ವಾಗತಿಸಿ. ಜೋರು ಜೋರು ತಾಟಿ ತಾಟಿ ತಾಟಿ. ವಾಕ್ ಮಾಡ್ತಾ ಈ ಒಂದು ರ್ಯಾಂಪ್ ಅಲ್ಲಿ ವಾಕ್ ಮಾಡ್ತಾ ಬರಬೇಕು. ಎಲ್ಲರನ್ನ ಒಟ್ಟಾಗಿ ನೋಡೋಂತ ಆಸೆ ಆಗ್ತಾ ಇದೆ. ಬೇರೆ ಬೇರೆ ಶೈಲಿಯ ಸೀರೆಯನ್ನ ಉಟ್ಟು ಬಂದಿದ್ದೀರಾ.
ನೋಡೋದೇ ಒಂದು ಚಂದ. ಅದರಲ್ಲೂ ನಮ್ಮ ಹೆಣ್ಮಕ್ಳು ಬೇರೆ ಬೇರೆ ಶೈಲಿಯ ಬಟ್ಟೆಯನ್ನ ತೊಟ್ಟು ಬರ್ತಾ ಇದ್ದಾರೆ, ಬೇರೆ ಬೇರೆ ಶೈಲಿಯಲ್ಲಿ ಸೀರೆಯನ್ನ ತೊಟ್ಟು ಬರ್ತಾ ಇದ್ದಾರೆ. ಹಲೋ, ಇದೀಗ ನೀವು ನಿಮ್ಮ ಹೆಸರು ಹೇಳಿ ಟೀಮು ಹೆಸರನ್ನು ಕೂಡ ಹೇಳಬೇಕು. ನಿಮ್ಮ ಮಾತುಗಳನ್ನು ಕೇಳಲಿಕ್ಕೆ ಪ್ರೇಕ್ಷಕರು ಉತ್ಸುಕರಾಗಿದ್ದಾರೆ. ನಿಮ್ಮ ಹೆಸರು ಮತ್ತು ಟೀಮ್ ಹೆಸರು ಹೇಳ್ತಾ ಎಲ್ಲರೂ ಕೂಡ ಹೇಳಿ ದಯವಿಟ್ಟು. ನಮಸ್ಕಾರ, ನನ್ನ ಹೆಸರು ಮೋನಿಕಾ. ಹಲೋ ಎವ್ರಿವಾನ್, ಮೈ ನೇಮ್ ಇಸ್ ವೃದ್ಧಿ. ಎಲ್ಲರಿಗೂ ನಮಸ್ಕಾರ, ನಾನು ಟೈನಿ ದೀಪಕ್. ಎಲ್ಲರಿಗೂ ನಮಸ್ಕಾರ, ನಾನು ಪವಿತ್ರ ರೂಪೇಶ್. ಎಲ್ಲರಿಗೂ ನಮಸ್ಕಾರ, ನಾನು ತುಳಸಿ ಎನ್ ಶೆಟ್ಟಿ, ಕಲ್ಲಾಜಿ ಟೀಮಿಂದ. ಎಲ್ಲರಿಗೂ ನಮಸ್ಕಾರ, ಹೆಸರು ರಾಜೇಶ್ವರಿ. ಎಲ್ರಿಗೂ ನಮಸ್ಕಾರ, ನಾನು ಚಿತ್ರ. ಎಂಚೋಲ್ಲಾರ್ ಪೂರೆಲ್ಲ ಎನ್ನ ಪುದರ್ ವಿದ್ಯಾ ಶೆಟ್ಟಿ ಪಂದ್ ಕುಡ್ಲಾರ್ದು. ನಮಸ್ತೆ ಪೂರ್ಯರೇಗ್ಲ, ಎನ್ನ ಪುದರ್ ಸ್ವರ್ಣ ಜ್ಯೋತ್ಸ್ನಾ ಪಂದೆ ನಾನು ಮಾಡಿಡ್ದು ಬರ್ತೀನಿ. ಥ್ಯಾಂಕ್ ಯು. ನಮಸ್ತೆ, ನನ್ನ ಹೆಸರು ಜ್ಯೋತಿ, ನಿಡ್ಪಲ್ಲಿಂದ ಬಂದದ್ದು. ಮಾತಾಡ್ಲ ಸೊಲ್ಮೆಲೋ ಎನ್ನ ಪುದರ್ ಸಿಮೋನ್ ಆ್ಯಂಡ್ ಐ ಆಮ್ ರೆಪ್ರೆಸೆಂಟಿಂಗ್ ಶರಣ್ ಟ್ರೇಡರ್ಸ್. ಮಾತಾರೆಗ್ಲ ನಮಸ್ಕಾರ, ಎನ್ನ ಪುದರ್ ದೀಕ್ಷಾ ರೈ ಆ್ಯಂಡ್ ಸುದ್ದಿನ ರೆಪ್ರೆಸೆಂಟ್ ಮಂತೊಂದುಲ್ಲೆ. ಥ್ಯಾಂಕ್ ಯು. ನಮ್ಮ ಆಡಿಯನ್ಸ್ಲ ಮಸ್ತ್ ಎಂಜಾಯ್ ಮಲ್ದಿರಿಂದು ತೋಜೊಂದುಂಡು. ನಮ್ಮ ಪುಂಜೋಕ್ಲೆಡ್ ಒಂಚೂರು ಪಾತಿರ್ಗ. ಹಲೋ ದೀಕ್ಷಾ, ಫಸ್ಟ್ ಟೈಮ್ ಪಾರ್ಟಿಸಿಪೇಟ್ ಮಲ್ತೊಂದುಲ್ಲರ? ಆಸಮ. ಬಟರ್ಫ್ಲೈಸ್ ಪೋವುಂದುಂಡ ಬಂಜಿದೊಲೈ ಮಸ್ತ್ ಪೋವುಂಡು. ಅಂಡೆಲ್ಲ ಕಾನ್ಫಿಡೆಂಟ್ ಅದು ವಾಕ್ ಮಲ್ತಾರತೆ? ಫುಲ್ ಕಾನ್ಫಿಡೆನ್ಸ್. ಪಾತಿರಿಗಿಲ್ಲ ಇಷ್ಟೇ ಚೇರಿಗೆ. ಓಕೆ, ಹಾಯ್ ಸೈಮನ್. ಫಸ್ಟ್ ಟೈಮ್ ನೀವು ವಾಕ್ ಮಾಡ್ತಾ ಇರೋದು? ಇಲ್ಲ, ನಾನು ಪ್ರೀವಿಯಸ್ ಶೋಸಲ್ಲಿ ವಾಕ್ ಮಾಡಿದ್ದೇನೆ. ಸೊ ಹೇಗೆ ಅನ್ನಿಸ್ತಾ ಇದೆ ಪುತ್ತೂರು ಕ್ಲಬ್ ಮತ್ತು ಸುದ್ದಿ ಜಂಟಿಯಾಗಿ ಆಯೋಜನೆ ಮಾಡಿರುವಂಥ ಈ ಒಂದು ಕಾರ್ಯಕ್ರಮದಲ್ಲಿ ನೀವೊಂದು ರ್ಯಾಂಪ್ ವಾಕನ್ನು ಮಾಡಿದ್ದೀರಾ? ಈ ಒಂದು ಎಕ್ಸ್ಪೀರಿಯನ್ಸ್ ಹೇಗಿದೆ ನಿಮಗೆ? ಮೇಲಿ ಪುತ್ತೂರು ಇಸ್ ಮೈ ನೇಟಿವ್ ಪ್ಲೇಸ್. ಇಲ್ಲಿ ಬಂದು ಶೋ ಮಾಡೋದು ತುಂಬ ಚೆನ್ನಾಗಿ ಆಗ್ತಿದೆ ಆ್ಯಂಡ್ ಐ ಫೀಲ್ ವೆರಿ ಪ್ರೌಡ್ ಟು ಬಿ ಹಿಯರ್. ಥ್ಯಾಂಕ್ ಯು ಮೇಡಮ್. ನಿಮಗೆ ಹೇಗೆ ಅನ್ನಿಸ್ತಾ ಇದೆ ಈ ಒಂದು ರ್ಯಾಂಪ್ ವಾಕಲ್ಲಿ ಪಾರ್ಟಿಸಿಪೇಟ್ ಮಾಡಿ? ಫಸ್ಟ್ ಟೈಮ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ? ಸೊ ನಿಮ್ಮ ಅಟೈರ್ ಬಗ್ಗೆ ನಮಗೆ ಹೇಳ್ಬೋದಾ ಸ್ವಲ್ಪ? ಇದು ಮಹಾರಾಷ್ಟ್ರೀಯನ್ ಸ್ಟೈಲ್ ಬರ್ತದೆ. ಓಕೆ, ಹಾಗೆ. ನೀವೇ ಉಟ್ಕೊಂಡ್ರೆ ಉಡಿಸಿದ್ರೆ ಯಾರಾದರೂ? ನೀವೇ ಉಟ್ಕೊಂಡ್ರೆ ಅಥವಾ ಯಾರಾದರೂ ಉಡಿಸಿದ್ರ ನಿಮಗೆ? ಬ್ಯೂಟಿ ಪಾರ್ಲರ್ ಅವರು. ಸೊ ಈ ಒಂದು ಸಂದರ್ಭದಲ್ಲಿ ನಾವು ನೆನಪಿಸ್ಕೊಳ್ಬೇಕಾಗಿರುವಂಥದ್ದು ಐಶ್ವರ್ಯ ಬ್ಯೂಟಿ ಪಾರ್ಲರ್ ಈ ಒಂದು ಕಾರ್ಯಕ್ರಮವನ್ನು ಪ್ರಾಯೋಜಿಸ್ತಾ ಇದ್ದಾರೆ. ಅವರಿಗೂ ಜೋರಾದಂಥ ಒಂದು ಚಪ್ಪಾಳೆ ಬರಲಿ. ಮಧುಶ್ರೀ ಮೇಕ್ ಓವರ್ ಅಂತೇಳಿ. ಓಕೆ, ಥ್ಯಾಂಕ್ ಯು ಮ್ಯಾಮ್. ಹಲೋ. ಹಲೋ, ನಿಮ್ಮ ಹೆಸರು? ಸ್ವರ್ಣ ಜ್ಯೋತ್ಸ್ನಾ. ಸೊ ನೀವು ಫಸ್ಟ್ ಟೈಮ್ ಪಾರ್ಟಿಸಿಪೇಟ್ ಮಾಡ್ತಾ ಇರೋದು? ಇಲ್ಲ, ಕಾಲೇಜಲ್ಲಿ ಮಾಡಿದ್ದೀನಿ. ಸೊ ಎಕ್ಸ್ಪೀರಿಯನ್ಸ್ ಇದೆ ಇಲ್ಲಿದು. ಐ ವಾಸ್ ವೆರಿ ಎಕ್ಸೈಟೆಡ್. ಸೀರಿಯಸ್ಲಿ ಎಲ್ಲರೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು, ತುಂಬ ಕ್ಲಾಪ್ ಮಾಡಿದ್ರು. ಬಿಕಾಸ್ ಕ್ಲಾಪ್ ಇಲ್ಲದೆ ನಡೆಯೋಕ್ಕಾಗಲ್ಲ, ಸ್ವಲ್ಪ ನರ್ವಸ್ ಆಗುತ್ತೆ. ಯಾಕಂತ ಹೇಳಿದ್ರೆ ಅವರು ಬೆಳಿಗ್ಗೆ ಬಿಂದು ಇದ್ದು ಒಂದು ಎನರ್ಜಿ ಡ್ರಿಂಕನ್ನು ಇದೇ ವೇದಿಕೆಯಲ್ಲಿ ನಾವು ರಿಲೀಸ್ ಮಾಡಿದ್ವಿ. ಸೊ ಆ ಎನರ್ಜಿ ಡ್ರಿಂಕನ್ನು ಕುಡಿದು ಮೇ ಬಿ ಇಷ್ಟೊಂದು ಎನರ್ಜಿ ಬಂದಿದೆ ಅನಿಸುತ್ತೆ. ಓಕೆ, ಥ್ಯಾಂಕ್ ಯು ಎವ್ರಿವನ್. ಥ್ಯಾಂಕ್ ಯು ಸೋ ಮಚ್. ಹಲೋ ವಿದ್ಯಾ, ನೀವಂತೂ ಫಸ್ಟ್ ಟೈಮ್ ಅಲ್ವೇ ಅಲ್ಲ? ಸೊ ಹೇಗೆ ಅನಿಸ್ತಾ ಇದೆ ಈ ಒಂದು ಸ್ಯಾರಿ ರ್ಯಾಂಪ್ ವಾಕಲ್ಲಿ ವಾಕ್ ಮಾಡಿ? ತುಂಬ ಖುಷಿ ಆಗ್ತಿದೆ. ಆಪರ್ಚುನಿಟಿ ಸಿಕ್ಕುವಾಗ ಗ್ರ್ಯಾಬ್ ಮಾಡ್ಕೊಳ್ಬೇಕು. ಸೊ ದ್ಯಾಟ್ಸ್ ವೈ ಐ ಆಮ್ ಹಿಯರ್.
ತುಂಬ ಖುಷಿ ಇದೆ. ಮೇಡಮ್ ನೀವು ಹೇಳಿ, ಫಸ್ಟ್ ಟೈಮ್ ವಾಕ್ ಮಾಡ್ತಾ ಇದ್ದೀರಾ? ಹೌದು, ಫಸ್ಟ್ ಟೈಮ್ ಮಾಡ್ತಾ ಇದ್ದೇನೆ. ಹೇಗೆ ಅನ್ನಿಸ್ತು ಇಷ್ಟು ಜನರ ಮುಂದೆ ಒಂದು ವಾಕ್ ಮಾಡ್ತಾ ಇದ್ದೀರಾ? ಇದು ಫಸ್ಟ್ ಟೈಮ್. ಸೊ ನಿಮ್ಮನ್ನ ಸಪೋರ್ಟ್ ಮಾಡೋದಕ್ಕೆ ಯಾರು ಬಂದಿದ್ದಾರೆ? ಬಂದಿದ್ದಾರೆ ಮೈದುನ ಮತ್ತೆ ಪಾರ್ಲರ್ನವರು ಸೌಮ್ಯಕ್ಕ. ಅವರೇ ಅಲ್ವಾ ರೆಡಿ ಮಾಡಿರೋದು? ಅವರೇ ಅಲ್ವಾ ರೆಡಿ ಮಾಡಿರೋದು, ಸೊ ಬರಲೇಬೇಕು. ಓಕೆ, ಚೆನ್ನಾಗಾಯ್ತಾ ಎಕ್ಸ್ಪೀರಿಯನ್ಸ್? ಇಡೀ ದಿನ ಇದ್ರ ಈ ಒಂದು ಇವೆಂಟಲ್ಲಿ? ಇಲ್ಲ, ಮಧ್ಯಾಹ್ನ ನಂತರ ಬಂದೆವು. ಓಕೆ, ಥ್ಯಾಂಕ್ ಯು ಸೋ ಮಚ್. ಇನ್ನೊಬ್ರು ಬ್ಯೂಟಿ ನಮ್ಮ ಮುಂದೆ ಇದ್ದಾರೆ, ಬನ್ನಿ. ನಿಮ್ಮ ಹೆಸರು? ರಾಜೇಶ್ವರಿ. ಸೊ ಹೇಗೆ ಅನಿಸ್ತಾ ಇದೆ ಈ ಒಂದು ಇವೆಂಟ್ ಅಲ್ಲಿ? ತುಂಬಾ ಖುಷಿ ಆಯ್ತು. ಫಸ್ಟ್ ಟೈಮ್ ಮಾಡ್ತಾ ಇದ್ದೀರಾ? ಓಕೆ, ಆಲ್ಮೋಸ್ಟ್ ಎಲ್ಲ ಫಸ್ಟ್ ಟೈಮ್ ಅನ್ಸುತ್ತೆ ಹಾಗಾದ್ರೆ. ಹೌದೌದು. ನೀವೇನ್ ವರ್ಕ್ ಮಾಡ್ತಾ ಇದ್ದೀರಾ? ನಾನು ಪಾರ್ಲರ್ ಅಲ್ಲಿ. ನೀವೇ ಪಾರ್ಲರ್? ನೀವು ಅಲ್ಲ, ಜಯ ಪಾರ್ಲರ್. ಓಕೆ, ಸೊ ನಿಮ್ಮ ಪಾರ್ಲರ್ ಅನ್ನ ನೀವೇ ರೆಪ್ರೆಸೆಂಟ್ ಮಾಡ್ತಾ ಇದ್ದೀರಾ ಹಾಗಾದ್ರೆ? ಹೌದು. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹಲೋ, ನಿಮ್ಮ ಹೆಸರು? ತುಳಸಿ ಎನ್ ಶೆಟ್ಟಿ. ಸೊ ನಿಮಗೆ ಹೇಗೆ ಅನ್ನಿಸ್ತು ಈ ಒಂದು ಇವೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡಿ? ತುಂಬ ಖುಷಿ ಆಯಿತು. ಸೊ ನಿಮ್ಮನ್ನ ಯಾರು ರೆಡಿ ಮಾಡಿರೋದು? ನಾವೇ ಮಾಡಿ, ನನ್ನ ಕಸಿನ್. ನೀವೇ ಮಾಡ್ಕೊಂಡಿರೋದು? ಸೊ ನಿಮ್ಮ ಕಸಿನ್ಸ್ ಎಲ್ಲಿದ್ದಾರೆ? ಅಲ್ಲಿದ್ದಾರೆ, ಜ್ಯೋತಿ. ಅವರಿಗೊಂದು ಜೋರಾದ ಕ್ಲಾಪ್ಸ್ ಬರಲಿ ನೋಡಿ. ಅವರ ಕಸಿನ್ ಅನ್ನ ಇಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ. ಸೊ ನೀವು ಯಾವ ಟೀಮಿಂದ ಬಂದಿರುವಂಥದ್ದು? ಕಲಾಜೆ ಟೀಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹಲೋ, ನೀವು ಯಾವ ಟೀಮನ್ನು ರೆಪ್ರೆಸೆಂಟ್ ಮಾಡ್ತಾ ಇದ್ದೀರಾ? ನಾನು ಶೇಟ್ ಎಲೆಕ್ಟ್ರಾನಿಕ್ಸ್ ಅವರ ಟೀಮಿಂದ. ಫಸ್ಟ್ ಟೈಮ್, ನೀವು ಕೂಡ ಫಸ್ಟ್ ಟೈಮ್ ಅನ್ಸುತ್ತೆ ಅಲ್ವಾ? ಹೌದು, ಫಸ್ಟ್ ಟೈಮ್. ಇಷ್ಟರವರೆಗೆ ಖಾಲಿ ಮ್ಯೂಸಿಕ್ ಟೀಚರ್ ಆಗಿ ಮ್ಯೂಸಿಕ್ ಮಾತ್ರ ಟೀಚ್ ಮಾಡಿದ್ದು. ಹೀಗೆ ಒಂದು ರ್ಯಾಂಪ್ ವಾಕ್ ಮಾಡೋದು ಫಸ್ಟ್ ಟೈಮ್. ಸೊ ನಮಗೋಸ್ಕರ ಒಂದು ಹಾಡು ಹಾಡ್ಬೋದಾ ಈ ವೇದಿಕೆಯಲ್ಲಿ? ಹಾಂ, ನೀವು ನೋ ಅಂತ ಹೇಳೋ ಹಾಗೆ ಇಲ್ವೇ ಇಲ್ಲ. ನಮ್ಮ ಆಡಿಯನ್ಸ್ ಕೂಡ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಓಕೆ, ಒಂದು ಪ್ಯಾರಾಗ್ರಾಫ್ ಅದು. ಓಕೆ, ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು, ಮಿಡುಕಾಡುತ್ತಿರುವೆ ನಾನು. ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು, ಮಿಡುಕಾಡುತ್ತಿರುವೆ ನಾನು. ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿ ಹಾಡಿದ್ರಿ. ಸೊ ನೀವು ಫಸ್ಟ್ ಟೈಮ್ ಅಲ್ವಾ ರ್ಯಾಂಪ್ ವಾಕ್ ಮಾಡ್ತಾ ಇರೋದು? ಇದಕ್ಕಿಂತ ಮುಂಚೆ ಯಾವತ್ತಾದರೂ ಟ್ರೈ ಮಾಡಬೇಕು ಅಂತ ಅನಿಸಿ ಮನೇಲಿ ಪರ್ಮಿಷನ್ ಕೊಡದೇ ಇದ್ದದ್ದು ಏನಾದರೂ ಇದೆಯಾ? ಇವತ್ತು ನನಗೆ ಇಲ್ಲಿ ಬರಲಿಕ್ಕೆ ಕಾರಣನೇ ನನ್ನ ಹಸ್ಬೆಂಡ್ ಸಪೋರ್ಟ್ ಮಾಡ್ತಾ ಇದ್ದಾರೆ. ಹೌದು, ಅವರೇ ಸಪೋರ್ಟ್ ಮಾಡಿದ್ದು. ಅವರು ಎಲ್ಲ ಕಡೆಯಿಂದ ಎಲ್ಲರೂ ಮಾಡೆಲ್ಸನ್ನು ಕರ್ಕೊಂಡು ಬರ್ತಾ ಇದ್ದಾರೆ, ನನ್ನ ಮಾಡೆಲ್ ನೀನೇ ಅಂತ ಹೇಳಿದರು. ಸೊ ಅದೊಂದು ನನಗೆ ದೊಡ್ಡ ಇನ್ಸ್ಪಿರೇಷನ್. ಸೊ ಇವತ್ತು ನಾನು ಇಲ್ಲಿ ಬರಬೇಕಾದ್ರೆ ಅವರೇ ಕಾರಣ. ಸೊ ಅವರ ಸಪೋರ್ಟ್ ಇದ್ದ ಕಾರಣ ಬಂದೆ ನಾನು. ಓಕೆ, ಶೆಟ್ ಎಲೆಕ್ಟ್ರಾನಿಕ್ಸ್ ಅವ್ರನ್ನ ಕೂಡ ಈ ಒಂದು ಸಂದರ್ಭದಲ್ಲಿ ನೆನಪಿಸ್ಕೊಳ್ಳೇಬೇಕು. ನಮ್ಮ ಟ್ರೆಜರ್ ಹಂಟ್ ಇವೆಂಟನ್ನು ಕೂಡ ಅವರೇ ಸ್ಪಾನ್ಸರ್ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಟ್ರೆಜರ್ ಹಂಟ್ನಲ್ಲಿರುವಂತಹ ಎಲ್ಲ ಐಟಮ್ಸ್ಗಳನ್ನು ಕೂಡ ಅವರೇ ಸ್ಪಾನ್ಸರ್ ಮಾಡ್ತಾ ಇದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ನಮ್ಮ ಕೊಡವತಿ ರೆಡಿ ಆಗಿದ್ದಾರೆ. ಹಲೋ ಮ್ಯಾಮ್. ಹಲೋ. ಹೇಗಾಯಿತು ಈ ಒಂದು ಸ್ಯಾರಿ ರ್ಯಾಂಪ್ ವಾಕ್? ಯಾಕಂತ ಹೇಳಿದ್ರೆ ನೀವು ಇರೋದ್ರಲ್ಲಿ ಸ್ವಲ್ಪ ಯುನೀಕ್ ಅಂತ ಹೇಳ್ಬೋದು. ನಿಮ್ಮ ಊರನ್ನು ರೆಪ್ರೆಸೆಂಟ್ ಮಾಡ್ತಾ ಇದ್ದೀರಾ, ಏನು ಕತೆ? ಎಲ್ಲರೂ ಸೇಮ್ ಸ್ಯಾರಿ ಅಂದರೆ ನಮ್ಮ ಊರು ಕೊಡಗು ಅಂತ ಹೇಳಿದಾಗ ಒಂದು ಡಿಫ್ರೆಂಟ್ ಆಗಿರಲಿ ಅಂತ ಹೇಳಿ ನಾನು ಇದೊಂದು ಫಸ್ಟ್ ಟೈಮ್ ನಾನು ಪಾರ್ಟಿಸಿಪೇಟ್ ಮಾಡ್ತಾ ಇರೋದು. ತುಂಬ ಖುಷಿ ಆಯಿತು. ಎಲ್ಲರೂ ಪಾರ್ಟಿಸಿಪೆಂಟನ್ನು ನೋಡಿ ಸಹ ಅವರ ಜೊತೆ ನಾನು ಒಬ್ಬಳು ಭಾಗಿಯಾಗಿದ್ದೇನಲ್ಲ ಅಂತ ಹೇಳಿ ತುಂಬ ಖುಷಿಪಟ್ಟೆ ನಾನು. ಆಯ್ತು. ಎಷ್ಟು ದಿವಸದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ರ್ಯಾಂಪ್ ವಾಕನ್ನು? ಪ್ರಾಕ್ಟೀಸ್ ಮಾಡಲೇ ಇಲ್ಲ. ಆ್ಯಕ್ಚುಲಿ ನಾನು ಈವ್ನಿಂಗ್ ತನಕ ನಂದು ಏನು ಅಂತ ಡಿಸೈಡೇ ಆಗಿರಲಿಲ್ಲ. ನಂತರ ಎಲ್ಲರ ಒತ್ತಾಯಕ್ಕಾಗಿ ನಾನು ಇದು ಡ್ರೆಸ್ ಹಾಕಲಿಕ್ಕೆ ಒಪ್ಕೊಂಡೆ. ಸೊ ಲಾಸ್ಟ್ ಮೂಮೆಂಟಲ್ಲಿ ರೆಡಿಯಾಗಿ ಬಂದದ್ದು ನಾನು. ಓಕೆ, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ನೆಕ್ಸ್ಟ್ ಕಂಟೆಸ್ಟೆಂಟ್ ಮೇಡಮ್, ನಿಮ್ಮನ್ನು ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿ ಮ್ಯಾಮ್. ನನ್ನ ಹೆಸರು ವೃದ್ಧಿ. ಐ ಆಮ್ ಎನ್ ಸ್ಟೂಡೆಂಟ್. ಸೊ ಸ್ಟೂಡೆಂಟ್ ನೀವು? ಎಸ್. ಎಲ್ಲಿ ಕಲಿತಾ ಇದ್ದೀರಾ? ವಿವೇಕಾನಂದ ಕಾಲೇಜ್. ಸೊ ನೀವು ಯಾವತ್ತಾದರೂ ರ್ಯಾಂಪ್ ವಾಕಲ್ಲಿ ವಾಕ್ ಮಾಡಿದ್ದೀರಾ? ಇದೇ ಫಸ್ಟ್ ಟೈಮಾ? ರ್ಯಾಂಪ್ ವಾಕ್ ಫಸ್ಟ್ ಟೈಮ್, ಬಟ್ ಮಾಡೆಲ್ ದಿಸ್ ಸೆಕೆಂಡ್ ಟೈಮ್. ಓಕೆ, ಎಕ್ಸ್ಪೀರಿಯನ್ಸ್ ಹೇಗಿತ್ತು ಈ ಒಂದು ಸ್ಯಾರಿ ರ್ಯಾಂಪ್ ವಾಕಲ್ಲಿ ವಾಕ್ ಮಾಡಿ? ತುಂಬ ಚೆನ್ನಾಗಿತ್ತು. ಎಲ್ಲರೂ ಕೋಆಪ್ರೇಟ್ ಮಾಡಿದರು ಕ್ಲಾಪ್ ಮಾಡಿ. ಸೊ
ಓಕೆ, ಥ್ಯಾಂಕ್ ಯು ಸೋ ಮಚ್. ತುಂಬ ಜನರಿಗೆ ಈ ಒಂದು ಸ್ಟೇಜ್ ಫಸ್ಟ್ ಟೈಮ್ ರ್ಯಾಂಪ್ ವಾಕಿಗೆ ಒಂದು ವೇದಿಕೆ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಅದಕ್ಕೆ ಸುದ್ದಿ ಟೀಮ್ ಹಾಗೂ ದ ಪುತ್ತೂರು ಕ್ಲಬ್ಗೆ ಒಂದು ಜೋರಾದ ಚಪ್ಪಾಳೆ ಬರಲಿ. ಮೇಡಮ್, ನಿಮ್ಮ ಹೆಸರು? ನನ್ನ ಹೆಸರು ಮೋನಿಕಾ. ಸೊ ನೀವು ಎಲ್ಲಿಂದ ಬರ್ತಾ ಇದ್ದೀರಾ? ಯಾವ ಟೀಮನ್ನು ರೆಪ್ರೆಸೆಂಟ್ ಮಾಡ್ತಾ ಇದ್ದೀರಾ? ನಾನು ಪುತ್ತೂರಿಂದವೇ ಸಾಮೆ ತಡ್ಕದಿಂದ ಬರ್ತೇನೆ. ಓಕೆ, ನಿಮ್ಮ ಅಟೈರ್ ಬಗ್ಗೆ ಸ್ವಲ್ಪ ಹೇಳ್ಬೋದಾ ನಮಗೆ? ಆ್ಯಕ್ಚುಲಿ ಇದು ಬೆಂಗಾಲಿ ಸ್ಟೈಲ್. ಓಕೆ, ನನಗೆ ಬೆಂಗಾಲಿ ಹುಡುಗಿಯಾಗಿ ಬಂದಿದ್ದೀರಾ ಹಾಗಾದರೆ ನೀವು? ಎಸ್. ಯಾರು ರೆಡಿ ಮಾಡಿರೋದು ನಿಮ್ಮನ್ನ? ಸ್ಯಾರಿ ಪಿನ್ನಿಂಗ್ ಅತ್ತೆ ಮಾಡಿದ್ದು, ಮೇಕಪ್ ನಾನೇ ಮಾಡಿ. ಅತ್ತೆ ಎಲ್ಲಿದ್ದಾರೆ? ಅತ್ತೆ ಬರಲಿಲ್ಲ, ಹಸ್ಬೆಂಡ್. ಓಕೆ, ಅತ್ತೆನ ಕರ್ಕೊಂಡು ಬರಬೇಕಿತ್ತಲ್ವಾ? ಇಷ್ಟು ಎಂಕರೇಜ್ ಮಾಡ್ತಾರೆ ನಿಮಗೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ಇಷ್ಟು ಬ್ಯೂಟಿಫುಲ್ ಆಗಿ ರೆಡಿಯಾಗಿ ಬಂದಿರುವಂತಹ ನಮ್ಮ ಜಡ್ಜಸ್ಗಳು ವೇದಿಕೆಯ ಮೇಲೆ ಬರಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇವೆ. ಈ ಒಂದು ಸ್ಯಾರಿ ಕಾಂಟೆಸ್ಟ್ನ ವಿನ್ನರ್ಸ್ ಯಾರು ಅಂತ ಅನೌನ್ಸ್ ಮಾಡಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇವೆ. ಅದೇ ರೀತಿಯಾಗಿ ಐಶ್ವರ್ಯ ಬ್ಯೂಟಿ ಪಾರ್ಲರ್ನವರು ಈ ಒಂದು ಕಾಂಟೆಸ್ಟ್ನಲ್ಲಿ ಫಸ್ಟ್ ಪ್ರೈಸ್ ಅಂದರೆ ವಿನ್ನರ್ ಆಗುವವರಿಗೆ 1000 ರೂಪೀಸ್ ವರ್ತ್ನ ಸರ್ವಿಸನ್ನು ನೀಡ್ತಾ ಇದ್ದಾರೆ. ನಮ್ಮ ಹೆಣ್ಮಕ್ಳಲ್ಲಿ ಯಾರು ವಿನ್ ಆಗ್ತಾರೆ ಗೊತ್ತಿಲ್ಲ, ಬಟ್ 1000 ರೂಪೀಸ್ ವರ್ತ್ನ ಒಂದು ಸರ್ವಿಸನ್ನು ಪಡ್ಕೋತಾ ಇದ್ದಾರೆ ಐಶ್ವರ್ಯ ಪಾರ್ಲರ್ನಲ್ಲಿ. ಅದೇ ರೀತಿಯಾಗಿ ರನ್ನರ್ ಅಪ್ಗಳು ಕೂಡ ಅಷ್ಟೇ. ಒಬ್ಬ ರನ್ನರ್ ಅಪ್ಗೆ 500 ರೂಪೀಸ್ ವರ್ತ್ನ ಒಂದು ಸರ್ವಿಸ್ ಐಶ್ವರ್ಯ ಬ್ಯೂಟಿ ಪಾರ್ಲರ್ನಲ್ಲಿ ಸಿಗ್ಲಿಕ್ಕಿದೆ. ಇನ್ನು ಮುಂದಕ್ಕೆ ವೇದಿಕೆಯಲ್ಲಿ ಒಂದು ನೃತ್ಯ ಕಾರ್ಯಕ್ರಮ ಮೂಡಿ ಬರೋದಕ್ಕಿದೆ. ಅದಕ್ಕೂ ಮುನ್ನ ನೀವೆಲ್ಲರೂ ಕೂಡ ಕಾಯ್ತಾ ಇರುವಂತಹ ಸ್ಯಾರಿ ರ್ಯಾಂಪ್ ವಾಕ್ನ ಫಲಿತಾಂಶ ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬರೋದಕ್ಕಿದೆ. ಎಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇದ್ದಾರೆ. ನಮ್ಮ ಜೂರಿ ಪ್ಯಾನಲ್ ರಿಸಲ್ಟನ್ನು ಈಗಾಗಲೇ ಫಲಿತಾಂಶಕ್ಕೆ ಸಂಬಂಧಪಟ್ಟ ಹಾಗೆ ವಿಜೇತರನ್ನು ಆಯ್ಕೆ ಮಾಡುವಂತಹ ಕೆಲಸ ನಡೀತಾ ಇದೆ. ತೀರ್ಪುಗಾರರಾಗಿ ಸುದ್ದಿ ಬಿಡುಗಡೆ ಬೆಳ್ತಂಗಡಿಯ ಸಿಇಒ ಸಿಂಚನಾ ಉರುಬೈಲು, ಸುದ್ದಿ ಸಮೂಹ ಸಂಸ್ಥೆಗಳ ನಿರ್ದೇಶಕರಾದಂತಹ ಶೋಭಾ ಶಿವಾನಂದ್ ಅವರು, ಅದೇ ರೀತಿ ಕಾಕುಂಜೆ ಸಾಫ್ಟ್ವೇರ್ಸ್ ಈ ಒಂದು ಕಂಪನಿಯಲ್ಲಿ HR ಮ್ಯಾನೇಜರ್ ಆಗಿ ಕೆಲಸವನ್ನು ಮಾಡ್ತಾ ಇರುವಂತಹ ಮಾನಸ ಕಲ್ಶೆಯವರು, ಅದೇ ರೀತಿ ಸಮಾಜ ಕಲ್ಯಾಣ ಮಂಡಳಿಯ ಮಾಜಿ ಅಧ್ಯಕ್ಷರು, ಸಮಾಜಮುಖಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿರುವಂತಹವರು ದಿವ್ಯಪ್ರಭಾ ಚಿಲ್ತಡ್ಕ, ಈ 4 ಜೂರಿ ಮೆಂಬರ್ಸ್ ಅನ್ನು ಒಳಗೊಂಡಂತಹ ತೀರ್ಪುಗಾರರು ತೀರ್ಪನ್ನ ಕೊಡ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ವಿಜೇತರು ಯಾರು, ಸ್ಯಾರಿ ರ್ಯಾಂಪ್ ವಾಕ್ನ ವಿನ್ನರ್ಸ್ ಯಾರು, ರನ್ನರ್ಸ್ ಯಾರು, ಫಲಿತಾಂಶ ನಿಮ್ಮ ಮುಂದೆ. ಇದೀಗ ವೇದಿಕೆಗೆ ಬರ್ತಾ ಇದ್ದಾರೆ. ನಮ್ಮ ಜಡ್ಜಸ್ಗಳನ್ನ ನಾವು ವೆಲ್ಕಮ್ ಮಾಡ್ತಾ ಇದ್ದೇವೆ. 4 ಜಡ್ಜಸ್ಗಳು ಈ ಒಂದು ಇವೆಂಟ್ ನಲ್ಲಿ ನಮ್ಮ ಜೊತೆ ಕೋಆಪರೇಟ್ ಮಾಡಿದ್ದಾರೆ. ಅವರೆಲ್ಲರನ್ನ ವೇದಿಕೆಯ ಮೇಲೆ ಜೋರಾದ ಚಪ್ಪಾಳೆಯ ಜೊತೆಗೆ ಮತ್ತೊಮ್ಮೆ ವೆಲ್ಕಮ್ ಮಾಡ್ತಾ ಇದ್ದೇವೆ. ಈ ಒಂದು ಕಾಂಟೆಸ್ಟ್ ನ ಸ್ಯಾರಿ ರ್ಯಾಂಪ್ ವಾಕ್ ಏನಿದೆ ಇದರ ಫಲಿತಾಂಶವನ್ನು ಪ್ರಕಟಿಸಲಿಕ್ಕಿದ್ದೇವೆ. ವಿಶೇಷವಾಗಿ ವಿನ್ನರ್ಸ್ಗೆ 1000 ರೂಪೀಸ್ ವರ್ತ್ನ ಸರ್ವಿಸ್ ಅನ್ನೋ ನಮ್ಮ ಸ್ಪಾನ್ಸರ್ ಕೊಡ್ಲಿಕ್ಕಿದ್ದಾರೆ ಐಶ್ವರ್ಯ ಪಾರ್ಲರ್ ಪುತ್ತೂರು ಇವರು. ಜೊತೆಗೆ ವಿಜೇತರಿಗೆ ದಿ ಪುತ್ತೂರು ಕ್ಲಬ್ನಿಂದ ಕ್ಯಾಶ್ ಪ್ರೈಸ್ ಕೂಡ ಅನೌನ್ಸ್ ಮಾಡ್ತಾ ಇದ್ದಾರೆ. ಸೊ ಮತ್ತೊಂದು ಬಂಪರ್ ಈ ಒಂದು ಸ್ಯಾರಿ ರ್ಯಾಂಪ್ ವಾಕ್ನ ವಿಜೇತರಿಗೆ. ಜಡ್ಜಸ್ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದಾರೆ. ವಿಜೇತರು ಯಾರು, ಫಲಿತಾಂಶ ಬರ್ತಾ ಇದೆ. ಬೆಸ್ಟ್ ವಾಕ್ ಗೋಸ್ ಟು ದೀಕ್ಷಾ ರೈ. ಚಪ್ಪಾಳೆಯ ಮೂಲಕ ಪ್ರೋತ್ಸಾಹಿಸಬೇಕು ವಿಜೇತ ಸ್ಪರ್ಧಿಗಳು.
and fresh face goes to Pavitra. ಬೆಸ್ಟ್ ಫ್ರೆಶ್ ಫೇಸ್ ಅವಾರ್ಡ್ ಗೋಸ್ ಟು ಪವಿತ್ರ ರೂಪೇಶ್ ಶೇಟ್. ಜೋರಾದ ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹ ಕೊಡಿ ಪವಿತ್ರ ರೂಪೇಶ್ ಶೇಟ್. Best hairstyle award goes to Best hairstyle award goes to Suvarna. Best fresh face award. ದಯವಿಟ್ಟು ಚಪ್ಪಾಳೆಯ ಮೂಲಕ ಪ್ರೋತ್ಸಾಹಿಸಿ ಪ್ರತಿಭೆಗಳಿಂದ. ಈಗ ರನ್ನರ್ ಅಪ್ ಆಫ್ ದ ಇವೆಂಟ್ ಅನ್ನ ಅನೌನ್ಸ್ ಮಾಡುವಂತಹ ಸಮಯ. ಅನೌನ್ಸ್ ಮಾಡ್ತಾ ಇದ್ದಾರೆ ಜಡ್ಜಸ್. ದಯವಿಟ್ಟು ಮುಂದೆ ಬಂದು ವಿಜೇತರನ್ನ ಆಯ್ಕೆ ಮಾಡಬೇಕು. ದಯವಿಟ್ಟು ಮುಂದೆ ಬನ್ನಿ. ವಿಜೇತರನ್ನ ಆಯ್ಕೆ ಮಾಡುವಂತಹ ಸಮಯ ಘೋಷಣೆಗಾಗಿ ಕಾಯ್ತಾ ಇದ್ದಾರೆ. ಸೊ ಈಗ ರನ್ನರ್ ಅಪ್ ಯಾರು ಸ್ಯಾರಿ ರಾಂಪ್ ವಾಕ್ನ ಫಲಿತಾಂಶ ಬರ್ತಾ ಇದೆ. ಎನಿ ಗೆಸಸ್? ಯಾರಾಗಬಹುದು ರನ್ನರ್ ಅಪ್? ಯಾರಾಗಬಹುದು ವಿನ್ನರ್? ಯಾರು? ನಾವು ಹೇಳ್ತೇವೆ. ರನ್ನರ್ ಅಪ್ ಆಗಿ ಹೊರಹೊಮ್ಮಿದ್ದಾರೆ. ಪುತ್ತೂರು ಕ್ಲಬ್ ಮತ್ತು ಸುದ್ದಿ ಸಮೂಹ ಸಂಸ್ಥೆಗಳ ಆಯೋಜನೆಯಲ್ಲಿ ನಡೆದಂತಹ ದಿ ಗಣೇಶ ಫೆಸ್ಟ್ 2022 ಐಶ್ವರ್ಯ ಹಾರ್ಬಲ್ ಬ್ಯೂಟಿ ಪಾರ್ಲರ್ನ ಪ್ರಾಯೋಜಕತ್ವದಲ್ಲಿ ನಡೆದಂತಹ ಸ್ಯಾರಿ ರ್ಯಾಂಪ್ ವಾಕ್ನ ರನ್ನರ್ ಅಪ್ ಆಗಿ ಮೂಡಿ ಬಂದಿದ್ದಾರೆ. ದಯವಿಟ್ಟು ಎಲ್ಲರೂ ಚಪ್ಪಾಳೆಯ ಮೂಲಕ ಪ್ರೋತ್ಸಾಹಿಸಬೇಕು. ಈಗ ಕ್ಯಾಶ್ ಪ್ರೈಸ್ ಅನ್ನ ಕೊಡುವಂತಹ ಸಮಯ. ದಿ ಪುತ್ತೂರು ಕ್ಲಬ್ನ ಪ್ರೆಸಿಡೆಂಟ್ ಆಗಿರುವಂತಹ ಡಾಕ್ಟರ್ ದೀಪಕ್ ರೈ ಅವರು ವೇದಿಕೆಗೆ ಬಂದು ಕ್ಯಾಶ್ ಪ್ರೈಸ್ ಅನ್ನ ಹ್ಯಾಂಡ್ ಓವರ್ ಮಾಡಬೇಕು ಅನ್ನುವಂತ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ದಯವಿಟ್ಟು ಡಾಕ್ಟರ್ ದೀಪಕ್ ರೈ ಅವರು ವೇದಿಕೆಗೆ. ಇದು ವಿಜೇತರನ್ನ ವಿನ್ನರ್ ಅನ್ನ ಘೋಷಣೆ ಮಾಡುವಂತಹ ಸಮಯ. ಎಲ್ಲರೂ ಕೂಡ ಕಾಯ್ತಾ ಇದ್ದೀರಿ. ಯಾರಿಗಾದ್ರೂ ಏನಾದ್ರೂ ನಿರೀಕ್ಷೆಗಳು, ಊಹೆಗಳು? ಯಾರಾಗಬಹುದು ವಿನ್ನರ್? ಜಡ್ಜಸ್ ಈಗ ಒಟ್ಟಾಗಿ ಅನೌನ್ಸ್ ಮಾಡ್ತಾ ಇದ್ದಾರೆ. ಸ್ಯಾರಿ ರ್ಯಾಂಪ್ ವಾಕ್ನ ವಿಜೇತರು ಯಾರು? ಗಣೇಶ ಫೆಸ್ಟ್ 2022ರಲ್ಲಿ ಐಶ್ವರ್ಯ ಹರ್ಬಲ್ ಬ್ಯೂಟಿ ಪಾರ್ಲರ್ ಪ್ರಾಯೋಜಕತ್ವದಲ್ಲಿ ನಡೆದಂತಹ ಸ್ಯಾರಿ ರ್ಯಾಂಪ್ ವಾಕ್ ಸ್ಪರ್ಧೆಯ ವಿಜೇತರು ಈಗ ನಿಮ್ಮ ಮುಂದೆ. ವಿದ್ಯಾ ವಿನ್ನರ್ ಆಗಿ ಹೊರಹೊಮ್ಮಿದ್ದಾರೆ. ದೀಪಕ್ ಕೆಪಿ ಅವರು, ಪುತ್ತೂರು ಕ್ಲಬ್ನ ಪದಾಧಿಕಾರಿ ದೀಪಕ್ ಕೆಪಿ ಅವರು ವೇದಿಕೆಗೆ ಬಂದು ಕ್ಯಾಶ್ ಪ್ರೈಸ್ ಅನ್ನು ಹ್ಯಾಂಡ್ ಓವರ್ ಮಾಡಬೇಕು. ಜೊತೆಗೆ ಸುದ್ದಿ ಪುತ್ತೂರು ಸಿಇಒ ಸೃಜನ್ ಊರುಬೈಲು ಜೊತೆಗೆ ದೀಪಕ್ ಕೆಪಿ ಅವರು ಕೂಡ ವೇದಿಕೆಗೆ ಬಂದು ಪ್ರೈಸ್ ಅನ್ನು ಹ್ಯಾಂಡ್ ಓವರ್ ಮಾಡಬೇಕು ಅನ್ನುವಂತ ವಿನಂತಿ. ವಿದ್ಯಾ ನಮ್ಮ ಡಾಕ್ಟರ್ ದೀಪಕ್ ರೈ ಟೀಮ್ ಅವರಿಂದ ದೀಪಕ್ ರೈ ಟೀಮ್ ಅನ್ನು ಪ್ರತಿನಿಧಿಸಿದಂತಹ ವಿದ್ಯಾ ಅವರು ವಿಜೇತರಾಗಿ ಹೊರಹೊಮ್ಮಿದ್ದಾರೆ. ಅವರಿಗೆ ಈಗ ಕ್ಯಾಶ್ ಪ್ರೈಸ್ ಅನ್ನ ಹ್ಯಾಂಡ್ ಓವರ್ ಮಾಡ್ತಾ ಇದ್ದಾರೆ. ಇದು ಪುತ್ತೂರು ಕ್ಲಬ್ ಕಡೆಯಿಂದ ಬರ್ತಾ ಇರುವಂತಹ ಕ್ಯಾಶ್ ಪ್ರೈಸ್. ಚಪ್ಪಾಳೆಯ ಮೂಲಕ ಪ್ರೋತ್ಸಾಹಿಸಿ, ಬೆಂಬಲಿಸಿ. ಜೊತೆಗೆ ಈ ಒಂದು
ಕಾರ್ಯಕ್ರಮಕ್ಕೆ ತೀರ್ಪುಗಾರರಾಗಿ ಜೂರಿ ಪ್ಯಾನೆಲ್ನಲ್ಲಿ ಸಹಕರಿಸಿದಂತಹ ತೀರ್ಪುಗಾರರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಇವರಿಗೆ ಸುದ್ದಿ ಸಮೂಹ ಸಂಸ್ಥೆಗಳ ಆಡಳಿತ ನಿರ್ದೇಶಕರು, ಸಂಪಾದಕರು, ಮುಖ್ಯಸ್ಥರು ಆಗಿರುವಂತಹ ಡಾಕ್ಟರ್ UP ಶಿವಾನಂದ ಅವರು, ಮಾನಸ ಕಜಿ ಅವರು, ಹಾಗೇನೆ ದಿವ್ಯಪ್ರಭಾ ಚಿಲ್ತಡ್ಕ ಅವರಿಗೆ ಸ್ಮರಣಿಕೆಯನ್ನ, ಮೆಮೆಂಟೋವನ್ನ ಕೊಟ್ಟು ಸಹಕರಿಸಬೇಕು ಅನ್ನುವಂತಹ ವಿನಂತಿಯೊಂದಿಗೆ ಡಾಕ್ಟರ್ UP ಶಿವಾನಂದ ಅವರನ್ನ ವೇದಿಕೆಯತ್ತ ಬರಮಾಡಿಕೊಳ್ತಾ ಇದ್ದೇವೆ. ಒಟ್ಟಾರೆಯಾಗಿ ಒಂದು ಫ್ಯಾಮಿಲಿ ಗೆಟ್ ಟುಗೆದರ್ ನ ರೀತಿಯಲ್ಲಿ ನಡೆದಂತಹ ಕಾರ್ಯಕ್ರಮ. ಸಂಜೆ ಈ ಒಂದು ಹೊತ್ತನ್ನ ಅತ್ಯಂತ ಸಂಭ್ರಮಿಸುವಂತಹ ಈ ಒಂದು ಕ್ಷಣದಲ್ಲಿ ಸುಂದರವಾದ ಸಂಜೆಯ ಈ ಒಂದು ವೇದಿಕೆಯಲ್ಲಿ ಮೂಡಿ ಬಂದಿರುವಂತದ್ದು ಸ್ಯಾರಿ ರ್ಯಾಂಪ್ ವಾಕ್. ಈಗಾಗಲೇ ಅತ್ಯಂತ ಸೊಗಸಾದ ರ್ಯಾಂಪ್ ವಾಕ್ ಅನ್ನ ನೋಡಿದ್ದೇವೆ. ಸ್ಪರ್ಧೆಯಲ್ಲಿ ವಿಜೇತರಾದವರು ಕೂಡ ಬಹುಮಾನವನ್ನು ಗಳಿಸಿಕೊಂಡಿದ್ದಾರೆ. ಇದೀಗ ಅವರಿಗೆ ಸ್ಮರಣಿಕೆಯನ್ನು ಹಸ್ತಾಂತರಿಸುವಂತಹ ಸಮಯ. ಡಾಕ್ಟರ್ UP ಶಿವಾನಂದ ಅವರು ಇಬ್ಬರು ತೀರ್ಪುಗಾರರಿಗೆ, ಜಡ್ಜಸ್ಗಳಿಗೆ ಸ್ಮರಣಿಕೆಯನ್ನ ಕೊಡ್ತಾ ಇದ್ದಾರೆ. ಈ ಮೂಲಕ ಅವರಿಗೆ ಕೃತಜ್ಞತೆಗಳನ್ನ ಸಮರ್ಪಿಸ್ತಾ ಇದ್ದೇವೆ. ಇನ್ನು ದಿವ್ಯಪ್ರಭಾ ಚಿಲ್ತಡ್ಕ ಅವರಿಗೆ ಸ್ಮರಣಿಕೆಯನ್ನ ಕೊಡ್ತಾ ಇದ್ದಾರೆ. ಜೊತೆಗೆ ನಮ್ಮ ಕಾರ್ಯಕ್ರಮಕ್ಕೆ ಪ್ರಾಯೋಜಕರಾಗಿ ಅವರು ಕೂಡ ಒಂದು ಸಹಕಾರವನ್ನು ಕೊಟ್ಟಿದ್ದಾರೆ, ದಿವ್ಯಪ್ರಭಾ ಚಿಲ್ತಡ್ಕ ಅವರು. ಸೊ ಎಲ್ಲರಿಗೂ ಪಾಲ್ಗೊಂಡಂತಹ ಎಲ್ಲರಿಗೂ, ಸ್ಪರ್ಧಿಗಳಿಗೂ, ತೀರ್ಪುಗಾರರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಸೋ ಮಚ್. ಮುಂದಕ್ಕೂ ಇದೇ ರೀತಿಯ ಅವಕಾಶಗಳು ಬರಲಿ ಅನ್ನುವಂತಹ ಹಾರೈಕೆಗಳೊಂದಿಗೆ. ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿ ವಿನ್ ಆದಂತಹ ವಿದ್ಯಾ ಅವರಿಗೆ, ಅದೇ ರೀತಿ ಸೈವನ್ ಇವರಿಗೆ ಕಂಗ್ರ್ಯಾಚುಲೇಷನ್. ಅದರ ಜೊತೆಗೆ ಎಲ್ಲ ಪಾರ್ಟಿಸಿಪೆಂಟ್ಸ್ ಇನ್ನು ಮುಂದೆ ಕೂಡ ಈ ರೀತಿ ಎಲ್ಲ ವೇದಿಕೆಗಳನ್ನು ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ, ಇನ್ನು ಮುಂದೆ ಈ ಒಂದು ವೇದಿಕೆಯಲ್ಲಿ ಒಂದು ನೃತ್ಯ ನಡೀಲಿಕ್ಕಿದೆ. ಗಣೇಶ ಫೆಸ್ಟ್ ಅಂತ ಹೇಳಿದ ತಕ್ಷಣ ಬರೀ ಆಟ ಮಾತ್ರ ಅಲ್ಲ, ಅಲ್ಲಿ ಸ್ವಲ್ಪ ಸಾಂಸ್ಕೃತಿಕ ಟಚ್ ಕೂಡ ಬೇಕಾಗುತ್ತೆ. ಆ ಟಚ್ ಅನ್ನ ಕೊಡೋದಕ್ಕೋಸ್ಕರ ನಮ್ಮ ಈಗ ಸಣ್ಣ ಬದಲಾವಣೆ. ಇದೀಗ ಸ್ಕ್ಯಾವೆಂಜರ್ ಹಂಟ್ ಇವೆಂಟ್ನ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಈ ಒಂದು ವೇದಿಕೆಯಲ್ಲಿ ನಡೀಲಿಕ್ಕಿದೆ. ಸ್ಕ್ಯಾವೆಂಜರ್ ಹಂಟ್ನ ಪ್ರಶಸ್ತಿ ಕೊಡುವಂತಹ ಸಮಯ ಇದು. ಸ್ಕ್ಯಾವೆಂಜರ್ ಹಂಟ್ ಇವೆಂಟ್ನಲ್ಲಿ ರನ್ನರ್ಸ್ ಹಾಗೂ ವಿನ್ನರ್ಸ್ ಯಾರು ಅನ್ನುವಂಥದ್ದು ಈಗಾಗಲೇ ಗೊತ್ತಾಗಿದೆ. ಸೊ ಈ ಒಂದು ಬಹುಮಾನ ವಿತರಣಾ ಸಮಾರಂಭದಲ್ಲಿ ನಾವಿದ್ದೇವೆ. ಇದಾದ ಬಳಿಕ ಒಂದು ಅದ್ಭುತವಾದ ನೃತ್ಯ ಕಾರ್ಯಕ್ರಮ ಮೂಡಿ ಬರುವುದಕ್ಕಿದೆ. ವಿದ್ಯಾ ಕಾಫಿ ಪ್ರಾಯೋಜಕತ್ವದಲ್ಲಿ ನಡೆದಂತಹ ಸ್ಕ್ಯಾವೆಂಜರ್ ಹಂಟ್ ಇದು ಗಣೇಶ ಚತುರ್ಥಿಯ ಸಂದರ್ಭದಲ್ಲಿ ದಿ ಪುತ್ತೂರು ಕ್ಲಬ್ ಮತ್ತು ಸುದ್ದಿ ಗ್ರೂಪ್ ಆಫ್ ಕಂಪನಿಯ ಸಹಯೋಗದಲ್ಲಿ ನಡೆದಂತಹ ಕಾರ್ಯಕ್ರಮ. ಈ ಒಂದು ಸ್ಪರ್ಧೆಯ ಸ್ಕ್ಯಾವೆಂಜರ್ ಹಂಟ್ನಲ್ಲಿ ರನ್ನರ್ ಅಪ್ ಆಗಿ ಮೂಡಿ ಬಂದಿರುವಂತಹ ತಂಡ ದೀಪಕ್ ರೈ ಆ್ಯಂಡ್ ಟೀಮ್. ದಯವಿಟ್ಟು ವೇದಿಕೆಗೆ ಬಂದು ತಂಡದ ಸದಸ್ಯರು ಅಥವಾ ತಂಡದ ಪ್ರಮುಖರು ಬಂದು ಈ ಒಂದು ಎನ್ನುವಂತಹ ಒಂದು ಮನವಿಯೊಂದಿಗೆ ಶೇಟ್ ಎಲೆಕ್ಟ್ರಾನಿಕ್ಸ್ನ ಮಾಲಕರು, ಮುಖ್ಯಸ್ಥರು, ಜೊತೆಗೆ ಪುತ್ತೂರು ಕ್ಲಬ್ನ ಪದಾಧಿಕಾರಿಗಳಾಗಿರುವಂತಹ ರೂಪೇಶ್ ಶೇಟ್ ಅವರು ಈ ಒಂದು ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಸೆರೆಮನಿಯನ್ನು ನಡೆಸಿಕೊಡಬೇಕು ಅನ್ನುವಂಥ ವಿನಂತಿಯನ್ನು ಮಾಡ್ತಾ ಇದ್ದಾವೆ. ಇನ್ನು ರನ್ನರ್ ಅಪ್ ಅವರು ಗ್ರೂಪ್ನ ಸದಸ್ಯರು ವೇದಿಕೆಗೆ ಬಂದು ಈ ಒಂದು ಬಹುಮಾನವನ್ನು ಸ್ವೀಕರಿಸಬೇಕು. ಸ್ಕ್ಯಾವೆಂಜರ್ ಹಂಟ್ ವಿದ್ಯಾ ಕಾಫಿ ಸ್ಕ್ಯಾವೆಂಜರ್ ಹಂಟ್ 2022 ವಿಜೇತರಾಗಿರುವಂತಹ ಅಕ್ಷಯ ಗ್ರೂಪ್ನ ಸದಸ್ಯರು ಈಗ ವೇದಿಕೆಗೆ. ರೂಪೇಶ್ ಶೆಟ್ ಅವರು ವೇದಿಕೆಗೆ ತೆರಳಿ ವಿಜೇತರಿಗೆ ಒಂದು ಬಹುಮಾನ ವಿತರಿಸಬೇಕು ಅನ್ನುವಂತಹ ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ. ದಯವಿಟ್ಟು ವಿಜೇತರು ಬರಬೇಕು. ರನ್ನರ್ ಅಪ್ ಸದಸ್ಯರು ಕೂಡ ಇದ್ದಲ್ಲಿ ದಯವಿಟ್ಟು ವೇದಿಕೆಗೆ ಬರಬೇಕು. ಆದಷ್ಟು ಬೇಗ ನಾವು ಕಾರ್ಯಕ್ರಮವನ್ನ ಮುಗಿಸೋಣ ಅಂತ ಹೇಳ್ತಾ ದಯವಿಟ್ಟು ಸಹಕಾರ ಕೊಡಿ. ಆದಷ್ಟು ಬೇಗ ವೇದಿಕೆಯತ್ತ ಬನ್ನಿ ಅನ್ನುವಂತ ವಿನಂತಿ. ತಂಡದ ಸದಸ್ಯರ ಜೊತೆಗೆ ಮುಖ್ಯಸ್ಥರು ಅಥವಾ ಟೀಮ್ನ ಇತರ ಸದಸ್ಯರು ಕೂಡ ಬಂದು ಬಹುಮಾನವನ್ನ ಸ್ವೀಕರಿಸಬಹುದು. ದಯವಿಟ್ಟು ಆದಷ್ಟು ಬೇಗ ವೇದಿಕೆಯತ್ತ ಬಂದು ಸಹಕಾರವನ್ನ ಕೊಡಿ ಅನ್ನುವಂತಹ ವಿನಂತಿಯೊಂದಿಗೆ ಇದೀಗ ರೂಪೇಶ್ ಶೆಟ್ ಅವರು
ಈ ಒಂದು ಸ್ಕ್ಯಾವೆಂಜರ್ ಹಂಟ್ನ ಪ್ರಥಮ ಸ್ಥಾನ ಪಡೆದಂತಹ ಅಕ್ಷಯ ಗ್ರೂಪ್ಗೆ ಬಹುಮಾನವನ್ನ ಕೊಡ್ತಾ ಇದ್ದಾರೆ. ಅಕ್ಷಯ ಗ್ರೂಪ್ನ ಮಾಲಕರಾದಂತಹ ಜಯಂತ ನಡುಬೈಲು ಅವರು ಒಂದು ಬಹುಮಾನವನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ. ಜೋರಾಟ ಚಪ್ಪಾಳೆಯೊಂದಿಗೆ ಸಹಕಾರವನ್ನ ಕೊಡಿ, ಪ್ರೋತ್ಸಾಹವನ್ನ ಕೊಡಿ ಅನ್ನುವಂಥ ರನ್ನರ್ ಅಪ್ ನ ಸದಸ್ಯರು ಕೂಡ ಇದ್ದಾರೆ. ದಯವಿಟ್ಟು ವೇದಿಕೆಗೆ ಬಂದು ದ್ವಿತೀಯ ಸ್ಥಾನ ಪಡೆದಂತಹ ದೀಪಕ್ ರೈ ಟೀಮ್ಗೆ ಬಹುಮಾನವನ್ನು ಕೊಡಬೇಕು ಅನ್ನುವಂತ ವಿನಂತಿ. ಜೋರಾದ ಕ್ಲಾಪ್ಸ್ ನೊಂದಿಗೆ ಸಹಕಾರವನ್ನು ಕೊಡಿ ಟೀಮ್ ದೀಪಕ್ ರೈಗೆ. ಮುಂದಿನ ಒಂದು ಕಾರ್ಯಕ್ರಮ ಈಗ ಮುಡಿ ಬರ್ತಾ ಇದೆ. ಒಂದು ಅದ್ಭುತವಾದ ನೃತ್ಯ, ಬಹುಮುಖ ಪ್ರತಿಭೆ, ಹಲವಾರು ವೇದಿಕೆಗಳಲ್ಲಿ ವೈವಿಧ್ಯಮಯ ಕಾರ್ಯಕ್ರಮವನ್ನು ಕೊಟ್ಟಿರುವಂತಹ ಪ್ರತಿಭೆ ಕುಮಾರಿ ಜ್ಞಾನ ರೈ ಕುರಿಯಾ, ಉದ್ಯಮಿ ಜಯರಾಮ್ ರೈ ಹಾಗೂ ಹೇಮಾ ಜಯರಾಮ್ ದಂಪತಿಯ ಪುತ್ರಿ ಇದೀಗ ನಿಮ್ಮ ಮುಂದೆ ಬರ್ತಾ ಇದ್ದಾರೆ. ಒಂದು ಸುಂದರವಾದ ನೃತ್ಯ, ಒಂದು ಗಣೇಶ ಸ್ತುತಿ ಈಗ ನಿಮ್ಮ ಮುಂದೆ ಪ್ರಸ್ತುತಗೊಳ್ಳಲಿದೆ. ಕಡೆ ಕ್ಷಣದಲ್ಲಿ ಏನಾದರೂ ನೀವು ಟಿಕೆಟ್ ತಗೊಂಡ್ರೆ ನಿಮ್ಮ ಟಿಕೆಟಿನ ಹರಿದ ಚೀಟಿ ಮೇಲ್ಭಾಗದಲ್ಲೇ ಇರ್ತದೆ. ಆದ್ದರಿಂದ ಈಗ ಬೇಗ ಬೇಗ ತಗೊಳ್ಳಿ ನೋಡುವ. ಕಡೆ ಕ್ಷಣದಲ್ಲಿ ಟಿಕೆಟ್ ಲಭ್ಯ ಇದೆ, ಯಾರಾದರೂ ತಗೊಳ್ತಿದ್ರೆ ತಗೋಬೋದು. ಸಚಿನ್ ಟ್ರೇಡರ್ಸ್ನವರಿಗೆ ಎಷ್ಟು ಟಿಕೆಟ್ ಬೇಕು ಸರ್? ಟಿಕೆಟ್ ಬೇಕಾ? ಆಗಿದೆಯಾ? ಇದೀಗ ಲಕ್ಕಿ ಡ್ರಾ. ಅದಕ್ಕಿಂತ ಮೊದಲು ಕ್ಲೇ ಮಾರ್ನಿಂಗಲ್ಲಿ ಗೆದ್ದವರಿಗೆ ಬಹುಮಾನ ವಿತರಣೆಯನ್ನು ನಿರೂಪಿಸಿ ಕೊಡಬೇಕು ಅಂತ ಗೌತಮ್ ಶೆಟ್ಟಿ ಅವರಲ್ಲಿ ವಿನಂತಿಸ್ತಾ ಇದ್ದೇವೆ. ಎಸ್, ಮತ್ತೊಂದು ಬಹುಮಾನ ವಿತರಣಾ ಸಂದರ್ಭ ಇದು. ಈಗಾಗಲೇ ನಾವು ನೋಡಿದ್ದೇವೆ, ಕ್ಲೇ ಕಾಂಟೆಸ್ಟ್ ಕೂಡ ನಡೆದಿದೆ. ಆಕರ್ಷಕವಾದ
ಮಾಡೆಲ್ಗಳಲ್ಲಿ ರೆಡಿಯಾಗಿದೆ. ಸೊ ಅದರ ವಿಜೇತರು ಯಾರು ಅನ್ನುವಂಥದ್ದನ್ನು ಈಗ ರನ್ನರ್ ಯಾರು ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ರನ್ನರ್ ಆಗಿ ವಿಜೇತರಾಗಿರುವವರು, ಎರಡನೇ ಸ್ಥಾನವನ್ನು ಪಡೆದಿರುವಂಥವರು ಬಿಲೋ 15 ಕ್ಯಾಟಗರಿ ವಿಷನ್ ಅವರು ದಯವಿಟ್ಟು ವೇದಿಕೆಗೆ ಬಂದು ಬಹುಮಾನವನ್ನು ಪಡೆದುಕೊಳ್ಳಬೇಕು. ಸುದ್ದಿ ಪುತ್ತೂರು ಇದರ ಸಿಇಒ ಆಗಿರುವಂತಹ ಸುಜನ್ ಗುರುಬೈಲು ಅವರು ವೇದಿಕೆಗೆ ಬಂದು ದಯವಿಟ್ಟು ಬಹುಮಾನ ವಿತರಣೆಯನ್ನು ಮಾಡಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ದಯವಿಟ್ಟು ಎಲ್ಲರಿಗೂ ಕೂಡ ವಿಳಂಬವಾಗ್ತಾ ಇದೆ, ಗೊತ್ತಾಗ್ತಾ ಇದೆ. ಸೊ ಆದಷ್ಟು ಬೇಗ ಕಾರ್ಯಕ್ರಮ ಮುಗಿಸುವಂತಹ ಒಂದು ಸಂದರ್ಭದಲ್ಲಿ ನಾವು ಕೂಡ ಇದ್ದೇವೆ. ಸೊ ಈಗ ಕ್ಲೇ ಕಾಂಟೆಸ್ಟ್ ಬಿಲೋ 15 ಕ್ಯಾಟಗರಿಯ ರನ್ನರ್ ಅಪ್ ಆಗಿರುವಂತಹ ವಿಜನ್ ಅವರು ವೇದಿಕೆಗೆ ಬಂದು ಈ ಒಂದು ಬಹುಮಾನವನ್ನು ಸ್ವೀಕರಿಸ್ತಾ ಇದ್ದಾರೆ. ದಯವಿಟ್ಟು ಆದಷ್ಟು ಬೇಗ ವೇದಿಕೆಗೆ ಬರಬೇಕು ಎನ್ನುವಂತಹ ಒಂದು ವಿನಂತಿ. ಓಕೆ, ನೆಕ್ಸ್ಟ್ ಇನ್ನು ಪ್ರಥಮ ಸ್ಥಾನ ಪಡೆದಿರುವಂತವರು ನಿತೀಶ್ ಅವರು, ದಯವಿಟ್ಟು ಅವರು ಕೂಡ ವೇದಿಕೆಗೆ ಬಂದು ಬಹುಮಾನವನ್ನು ಸ್ವೀಕರಿಸಿ. ಸೆಕೆಂಡ್ ಪ್ಲೇಸ್ ಪಡೆದಿರುವಂತಹ ವಿಷನ್ ಅವರಿಗೆ ಬಹುಮಾನವನ್ನು ಪಡೆದುಕೊಳ್ತಾ ಇದ್ದಾರೆ. ಒಂದು ಚಪ್ಪಾಳೆ ಬರಲಿ ವಿಜೇತರಿಗೆ, ದಯವಿಟ್ಟು ಚಪ್ಪಾಳೆ ಮೂಲಕ ಪ್ರೋತ್ಸಾಹವನ್ನು ಕೊಡಬೇಕು ಅನ್ನುವಂತಹ ಗಾನವಿ ವಿನಂತಿ. ಪ್ರಥಮ ಸ್ಥಾನ ಹೋಗ್ತಾ ಇದೆ ನಿತಿನ್ ಅವರಿಗೆ ಬಿಲೋ 15 ಕ್ಯಾಟಗರಿಯಲ್ಲಿ. ನಿತೀಶ್ ದಯವಿಟ್ಟು ವೇದಿಕೆಗೆ ಬಂದು ಬಹುಮಾನವನ್ನು ಪಡೆದುಕೊಳ್ಳಬೇಕು. ಬಿಲೋ 15 ಕ್ಲೇ ಮಾಡೆಲಿಂಗ್ ನಿತೀಶ್ ಅವರು ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಆಕರ್ಷಕವಾದ ಮಾದರಿ ಕೂಡ ಅವರಿಂದ ರಚನೆಯಾಗಿದೆ. ಅವರ ಪರವಾಗಿ ಬಹುಮಾನವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಬಿಲೋ 15 ವಿಜೇತರು ನಿತೀಶ್ ಅವರ ಪರವಾಗಿ ಬಹುಮಾನವನ್ನು ಪಡೆದುಕೊಳ್ತಾ ಇದ್ದಾರೆ. ಮುಂದಿನ ಎಬವ್ 15ರ ಮೇಲ್ಪಟ್ಟ ವಿಭಾಗಕ್ಕೆ ಸಂಬಂಧಪಟ್ಟ ಹಾಗೆ ಯಾರಾದರೂ ಗೆಸ್ ಮಾಡ್ತೀರಾ ರನ್ನರ್ ಯಾರಾಗಿರಬಹುದು? ಎನಿ ಗೆಸಸ್? ಓಕೆ, ಹೋಗೋಣ. ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿರುವಂತವರು ಸಂಪನ್ ಫ್ರಮ್ ಟೀಮ್ ಅಕ್ಷಯ್. ವಿನಂತಿ, ದಯವಿಟ್ಟು ವೇದಿಕೆಗೆ ಬರಬೇಕು, ಬಹುಮಾನವನ್ನು ಕೊಡಬೇಕು. ಪ್ರಥಮ ಸ್ಥಾನ ಯಾರಿಗೆ ಬಂದಿರಬಹುದು, ಯಾರು ಆಗಿರಬಹುದು ಪ್ರಥಮ ಸ್ಥಾನ ಎಬವ್ 15 ಕ್ಲೇ ಕಾಂಟೆಸ್ಟ್ ಅಲ್ಲಿ? ಮುಕ್ತವಾಗಿದ್ದಂತಹ ಸ್ಪರ್ಧೆ, ಎಲ್ಲರಿಗೂ ಕೂಡ ಭಾಗವಹಿಸುವಂತ ಅವಕಾಶ ಇತ್ತು. ಸೊ ಒಂದು ಗೆಸ್ ಇಲ್ಲ ಅಂತಾದ್ರೆ ಕ್ಲೋಸ್ ಮಾಡ್ತೇನೆ. ಶಿಶಿರ್ ಅವರು ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಶಿಶಿರ್ ಅವರು ವೇದಿಕೆಗೆ ಬರಬೇಕು. ಥ್ಯಾಂಕ್ ಯು. ಜೋರಾದ ಚಪ್ಪಾಳೆ. ಈಗ
ಸ್ಪರ್ಧಿಗಳು ಮಲ್ಲಜಟ್ಟಿನಿಂದ ಸಾಯಿ ಗಣೇಶ್ ರೈ, ಅಕ್ಷಯ ಗ್ರೂಪ್ನಿಂದ ಆಶಿಕ್ ಅವರು, ಟೀಮ್ ಉದಯಗಿರಿಯಿಂದ ವಿನ್ಯಾಸ್. ದಯವಿಟ್ಟು ಆದಷ್ಟು ಬೇಗ ಸ್ಪರ್ಧಿಗಳು ವೇದಿಕೆಯಿಂದ ಬರಬೇಕು. ಈ ಒಂದು ಸ್ಪರ್ಧೆಯ ಫೈನಲ್ ಅಲ್ಲಿ ಭಾಗವಹಿಸಬೇಕು ಅನ್ನುವಂತಹ ವಿನಂತಿ. ಬರ್ತಾ ಇದ್ದಾರೆ ಸ್ಪರ್ಧಿಗಳು. ಸಾಯಿ ಸರ್, ನಿಮಗೋಸ್ಕರವಾಗಿ ವೇದಿಕೆ ಕಾಯ್ತೇನೆ. ನಾವು ಆಗಮಿಸಿದ್ರೆ ಈ ಸ್ಪರ್ಧೆ ಒಂದು ಮೆರುಗು. ಬೆಳಗ್ಗೆ ನಮ್ಮೆಲ್ಲರನ್ನು ಕೂಡ ರಂಜಿಸಿದ್ವಿ, ಬೆಳಗ್ಗೆಯೇ ನಾವು ತಿಳಿಸಿದ್ವಿ ಫೈನಲ್ ಒಂದು ಬಾಕಿ ಇದೆ ಅಂತ. ದಯವಿಟ್ಟು ತಾವು ಆಗಮಿಸಬೇಕಾಗಿ ವಿನಮ್ರವಾಗಿ ವಿನಂತಿಸ್ತಾ ಇದ್ದೇವೆ. ಪಾರ್ಟಿಸಿಪೇಟ್ ಮಾಡ್ತೀರಾ ಇಲ್ವಾ? ಓಕೆ, ಧನ್ಯವಾದ. ಹೆಲ್ತ್ ಇಶ್ಯೂ ಏನಾದರೂ ಇದೆಯಾ ಸರ್? ಕ್ರೀಡಾ ಸ್ಫೂರ್ತಿಯಿಂದ ನಮ್ಮ ಜೊತೆಗೆ ಈ ಕಾರ್ಯಕ್ರಮದ ಅಂದವನ್ನು ಹೆಚ್ಚಿಸುವುದಕ್ಕೆ ಸಾಯಿ ಅವರು ಆಗಮಿಸ್ತಾ ಇದ್ದಾರೆ. ನೀವು ಬೆಳಗ್ಗೆ ತಿಂದಿದ್ದರ ಬಗ್ಗೆ ನಮಗೆ ಅಪಾರ ಗೌರವ ಇದೆ. ದಯವಿಟ್ಟು ವೇದಿಕೆಗೆ ಸ್ವಾಗತಿಸಿ. ಬೆಳಗ್ಗೆ ಅತಿ ಹೆಚ್ಚು ಲಡ್ಡು ತಿಂದಂತಹ ಸಾಯಿ ಅವರು ಈಗ ಬರ್ತಾ ಇದ್ದಾರೆ. ಅದೇ ರೀತಿ ಈಗಲೂ ನಿಮಗೆ ಆಲ್ ದಿ ಬೆಸ್ಟ್ ಅನ್ನು ಹೇಳ್ತಾ ಇದ್ದೇವೆ. 3 ಜನ ಒಟ್ಟಾಗಿ ಹೊಂದಾಣಿಕೆ ಮಾಡಿಕೊಂಡು ಲಡ್ಡು ತಿಂದರೂ ಪರವಾಗಿಲ್ಲ, ರಾತ್ರಿಯ ಊಟ ಚೆನ್ನಾಗಿ ಸೇರ್ಬೇಕಷ್ಟೇ. ಚಿಕ್ಕ ಬದಲಾವಣೆ. ಸ್ಪರ್ಧಿಗಳ ಒಪ್ಪಿಗೆಯ ಮೇರೆಗೆ 30 ಸೆಕೆಂಡುಗಳ ಸ್ಪರ್ಧೆ. 30 ಸೆಕೆಂಡುಗಳ ಸ್ಪರ್ಧೆ. ಬೆಳಗ್ಗೆಯೇ ಹೇಳಿದ್ವಿ ಲೀಗ್ ಹಂತದ ಸ್ಪರ್ಧೆ ಇದು, ಫೈನಲ್ ಮುಂದೆ ನಡೆಯುತ್ತೆ ಅಂತ. ಓಕೆ, 30 ಸೆಕೆಂಡುಗಳ ಸ್ಪರ್ಧೆ. ಜೋರಾದ ಚಪ್ಪಾಳೆ ನೋಡುವ. ಸಮಯ ಎಲ್ಲಿದೆ? ರೆಡಿ? ಮೂವರಿಗೂ ಆಲ್ ದಿ ಬೆಸ್ಟ್ ಅನ್ನು ಹೇಳ್ತಾ, ಮೂವರಿಗೂ ಆಲ್ ದಿ ಬೆಸ್ಟ್ ಅನ್ನು ಹೇಳ್ತಾ ಜೋರಾದ ಕರಾತಾಡನ ಬರಲಿ, ಜೋರಾದ ಕರಾತಾಡನ ಬರಲಿ. ನಿಮ್ಮ ಸಮಯ ಈಗ ಆರಂಭ. ಕಡೆ 6, 5, 4, 3, 2, 1.
ಇದೀಗ ಪ್ರೈಸನ್ನ ಒಬ್ರು 7, ಇಬ್ರು 6. ಒಬ್ರು 7, ಇಬ್ರು 6. ಆದ್ರಿಂದ ಪ್ರಥಮ ಮತ್ತು ದ್ವಿತೀಯ ಬಹುಮಾನವನ್ನ ಕೊಡ್ಲಿಕ್ಕಿದ್ದೇವೆ. ಇಬ್ಬರಿಗೂ ಕೂಡ ದ್ವಿತೀಯ ಬಹುಮಾನ, ಒಬ್ಬರಿಗೆ ಪ್ರಥಮ ಬಹುಮಾನ. ದಯವಿಟ್ಟು ವೇದಿಕೆಗೆ ಬನ್ನಿ. ಈ ಒಂದು ಪ್ರೈಸ್ ಅನ್ನ ಸಚಿನ್ ಟ್ರೇಡರ್ಸ್ನ ಮಾಲಕರು ಬಂದು ಕೊಡಬೇಕು ಅಂತ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಪ್ರಥಮ ಬಹುಮಾನ ಅಕ್ಷಯ್ ತಂಡದಿಂದ. ವಿನ್ನರ್ನ ಸರ್ಟಿಫಿಕೇಟ್, ಎರಡೂ ತಂಡಕ್ಕೂ ಕೂಡ ದ್ವಿತೀಯ ಬಹುಮಾನ ಇಬ್ಬರೂ ಕೂಡ ಸ್ವೀಕರಿಸಿ ಮತ್ತೊಂದು ರನ್ನರ್ ಅಪ್ ಅಂತ ಬರೆದಿರುವಂಥದ್ದನ್ನು ನಿಮಗೆ ಕಳುಹಿಸಿಕೊಡಲಾಗುವುದು. ಇಬ್ಬರಿಗೂ ಒಂದೇ ಬಹುಮಾನ ಇಲ್ಲಿ ನಾವು ಸಾಂಕೇತಿಕವಾಗಿ ಕೊಡ್ತಾ ಇದ್ದೇವೆ. ಇನ್ನೊಂದು ಬಹುಮಾನವನ್ನು ಕಳುಹಿಸಿಕೊಡ್ತೇವೆ. ಜೋರಾದ ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹವನ್ನ ಕೊಡಬೇಕು ಇಬ್ಬರು ವಿಜೇತರಿಗೂ ಕೂಡ. ಸಾಯಿ ಸರ್ ಬನ್ನಿ ದಯವಿಟ್ಟು. ಬೆಳಗ್ಗೆ 9 ತಿಂದಿದ್ದೀರಿ, ಈಗ 6 ತಿಂದಿದ್ದೀರಿ. ನಿಮ್ಮ ಕ್ರೀಡಾ ಸ್ಫೂರ್ತಿಗೆ ನಾವೊಂದು ಜೋರಾದ ಚಪ್ಪಾಳೆಯನ್ನ ಕೊಡ್ತಾ ಇದ್ದೇವೆ. ಕಾರಣ ಇಷ್ಟೇ, ಬೆಳಗ್ಗೆ ಮತ್ತು ಈಗ ಲಡ್ಡನ್ನು ತಿನ್ನುವುದು ಕಷ್ಟ, ಅದು ಗೊತ್ತು. ಆದರೆ ನಾವು ರೂಲ್ಸಿನ ಪ್ರಕಾರ ಆಡಿಸಿದ್ದೇವೆ. ಧನ್ಯವಾದ ಸಾಯಿ ಸರ್. ಎಲ್ಲರಿಗೂ ಕೂಡ ಪ್ರೀತಿಯ ಧನ್ಯವಾದಗಳನ್ನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರಿಗೆ ಅರ್ಪಿಸ್ತಾ ಇದ್ದೇವೆ. ಮುಂದಿನ ಕಾರ್ಯಕ್ರಮ ನೃತ್ಯ ಕಾರ್ಯಕ್ರಮ ಈಗ ಮೂಡಿ ಬರೋದಕ್ಕಿದೆ. ಕುಮಾರಿ ಜ್ಞಾನ ರೈ ಕುರಿ ಅವರಿಂದ. ಈ ಒಂದು ನೃತ್ಯದ ಬಳಿಕ ಕುಸಾಲ್ ದ ಫ್ರೆಂಡ್ಸ್ ಉಬಾರ್ ತಂಡದಿಂದ ಒಂದು ಸುಂದರವಾದ ಹಾಸ್ಯ ಕಾರ್ಯಕ್ರಮ ಮೂಡಿ ಬರುವುದಕ್ಕಿದೆ. ಈಗಾಗಲೇ ಹಲವಾರು ವೇದಿಕೆಗಳಲ್ಲಿ ಕಾರ್ಯಕ್ರಮವನ್ನು ಕೊಟ್ಟಿರುವಂತಹ ಪ್ರತಿಭೆಗಳನ್ನು ಹೊಂದಿರುವಂತಹ ತಂಡ. ಸುದ್ದಿಯಲ್ಲಿ ಕೂಡ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಕುಸಾಲ್ ದ ಟೈಮ್ ಎನ್ನುವಂತಹ ಹೆಸರಿನಲ್ಲಿ ನಿಮ್ಮನ್ನು ಮನರಂಜಿಸೋದಿಕ್ಕೆ ಕೆಲವೇ ಕ್ಷಣಗಳಲ್ಲಿ ಕೇರಳದ ನರ್ಸ್ ಚೇಚಿ ಬರ್ತಾ ಇದ್ದಾರೆ. ಎಲ್ಲರೂ ಕೂಡ ಅವರನ್ನು ಕಾದು ನಿಂತು ಸ್ವಾಗತಿಸಬೇಕು ಅನ್ನುವಂತಹ ವಿನಂತಿ. ಶರಣು ಶರಣು ನಿನಗ ಸದಾ ಶಿವನ ಮಗ ಕಂಠಕ ಹರಣಗೆ ಕೈಯ ಮುಗಿವ ನಿನಗ ಶಿವ ಶಿವ ಕೈಯ ಮುಗಿವ ನಿನಗ ಸದಾ ಶಿವನ ಮಗ ಕಂಠಕ ಹರಣಗೆ ಕೈಯ ಮುಗಿವ ನಿನಗ ಶಿವ ಶಿವ ಕೈಯ ಮುಗಿವ ನಿನಗ ಶ್ರೀ ಗಣರಾಯ ಪಾರ್ವತಿ ತನಯ ಶರಣು ಶರಣು ನಿನಗ ಶ್ರೀ ಗಣರಾಯ ಪಾರ್ವತಿ ತನಯ ಶರಣು ಶರಣು ನಿನಗ ದೈವದ ಎದುರಿಗೆ ಯಾರಿಗೆ ಯಾರೋ ನೀನೆ ದೈವ ನಮಗ
ಶಿವ ಕಾಯಬೇಕು ನಮಗ ಎದ್ದು ಬಿದ್ದಲಿ ತೊಡೆಗಳ ಚಾಚುತ್ತ ಕಾಯಬೇಕು ನಮಗ ಶಿವ ಶಿವ ಕಾಯಬೇಕು ನಮಗ ಎದ್ದು ಬಿದ್ದಲಿ ತೊಡೆಗಳ ಚಾಚುತ್ತ ಕಾಯಬೇಕು ನಮಗ ಶಿವ ಶಿವ ಕಾಯಬೇಕು ನಮಗ ತಿಳಿದ ಮಂದಿ ಕುಂತಿರಿ ಕಿಕ್ಕಿರಿದ ಕಥಿ ಕೇಳುವುದಕ್ಕ ತಿಳಿದ ಮಂದಿ ಕುಂತಿರಿ ಕಿಕ್ಕಿರಿದ ಕಥಿ ಕೇಳುವುದಕ್ಕ ಸುಣ್ಣ ಬೆಣ್ಣಿಯ ಗುರುತ ತಿಳಿದ ನೀವು ಬೆಣ್ಣೆ ಹೀರಬೇಕ ಸ್ವಾಮಿ ಬೆಣ್ಣೆ ಹೀರಬೇಕ ಸುಣ್ಣ ಬೆಣ್ಣಿಯ ಗುರುತ ತಿಳಿದ ನೀವು ಬೆಣ್ಣೆ ಹೀರಬೇಕ ಸ್ವಾಮಿ ಬೆಣ್ಣೆ ಹೀರಬೇಕ ಶ್ರೀಗಣರಾಯ ಪಾರ್ವತಿ ತನಯ ಶರಣು ಶರಣು ನಿನಗ ಶ್ರೀಗಣರಾಯ ಪಾರ್ವತಿ ತನಯ ಶರಣು ಶರಣು ನಿನಗ ಶ್ರೀಗಣರಾಯ ಪಾರ್ವತಿ ತನಯ ಶರಣು ಶರಣು ನಿನಗ ಶ್ರೀಗಣರಾಯ ಶರಣು ಶರಣು ಶ್ರೀಗಣರಾಯ ಶರಣು ಶರಣು ಶ್ರೀಗಣರಾಯ ಶರಣು 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 ಧನ್ಯವಾದಗಳು ಜ್ಞಾನರೈ ಕುರಿ ಅವರಿಗೆ ಒಂದು ಸೊಗಸಾದ ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದೀರಿ. ಈಗಾಗಲೇ ಹೇಳಿದ್ದೇವೆ, ನಿಮ್ಮನ್ನು ನಗಿಸೋದಕ್ಕೆ ಕಲಾ ತಂಡ ಬರ್ತಾ ಇದೆ. ಕುಸಾಲ್ ದ ಫ್ರೆಂಡ್ಸ್ ಉಬಾರ್ ತಂಡದಿಂದ ಸುಂದರವಾದ ಒಂದು ಹಾಸ್ಯ ಕಾರ್ಯಕ್ರಮ ನಗಿಸೋದಕ್ಕೆ ಬರ್ತಾ ಇರುವಂಥವರು ಕೇರಳದ ನರ್ಸ್ ಚೇಚಿ ಕಾತ್ಯಾಯಿನಿಯವರು ಬರ್ತಾ ಇದ್ದಾರೆ. ಸೊ ನಿಮಗೇನಾದರೂ ಸಮಸ್ಯೆಗಳಿದ್ದರೆ ಪರಿಹಾರವನ್ನು ಕೂಡ ಕೊಡ್ತಾರೆ. ಯಾವ ರೀತಿ ಇರುತ್ತೆ ಅವರ ಒಂದು ಟ್ರೀಟ್ಮೆಂಟ್ ಅನ್ನುವಂಥದ್ದನ್ನು ನೋಡಿ ಆನಂದಿಸಿ. ಐಶ್ವರ್ಯ ಮೇಡಮ್, ಐಶ್ವರ್ಯ ಬ್ಯೂಟಿ ಪಾರ್ಲರ್ ಅವರು ಸ್ಟೇಜಿಗೆ ಬಂದು ಪ್ರೈಸ್ ಕೊಡಬೇಕಾಗಿ ವಿನಂತಿ. Find the coin above
First place goes to Akshaya from Akshaya College. Aishwarya madam, please come to the stage. Find the coin. First place goes to Akshaya College. Participant name Akshay. Find the coin. Runner up goes to, this is above 15 category, team Harshkumar Rais Chirag. ಟೀಮ್ ಹರ್ಷಕುಮಾರ್ ಚಿರಾಗ್ ಅವರು ರನ್ನರ್ ಅಪ್ ಆಗಿದ್ದಾರೆ. ಫೈಂಡ್ ದ ಕಾಯಿನ್ ಎಬವ್ 15 ಕ್ಯಾಟಗರಿಯಲ್ಲಿ. ಅವರ ಪರವಾಗಿ ಹರ್ಷಕುಮಾರ್ ಅವರು ಸ್ವೀಕಾರವನ್ನು ಮಾಡ್ತಾ ಇದ್ದಾರೆ. ಐಶ್ವರ್ಯ ಮೇಡಮ್ ಅವರು ಬಹುಮಾನವನ್ನು ವಿತರಿಸ್ತಾ ಇದ್ದಾರೆ. ಬಹಳಷ್ಟು ಸವಾಲಿನ ನಡುವೆ ನಡೆದಂಥ ಸ್ಪರ್ಧೆಯಲ್ಲಿ ಭಾಗವಹಿಸಿ ವಿಜೇತರಾದ ತಂಡಗಳಿಗೆ ಚಪ್ಪಾಳೆಯ ಮೂಲಕ ಪ್ರೋತ್ಸಾಹವನ್ನು ಕೊಡಬೇಕು ಅನ್ನುವಂತಹ ವಿನಂತಿ. ಅದೇ ರೀತಿ ಫೈಂಡ್ ದ ಕಾಯಿನ್ ಬಿಲೋ 15 ಕ್ಯಾಟಗರಿಯ ವಿಜೇತರ ಈಗಾಗಲೇ ಗೊತ್ತಾಗಿದೆ ಯಾರು ವಿಜೇತರಾಗಿದ್ದಾರೆ ಅನ್ನುವಂಥದ್ದು. ಸೊ ರನ್ನರ್ ಅಪ್ ಆಗಿರುವಂತಹ ಅನ್ವಿತ್ ಅವರು ಟೀಮ್ AVGಯಿಂದ ವೇದಿಕೆಗೆ ಬಂದು ದ್ವಿತೀಯ ಸ್ಥಾನದ ಪ್ರಶಸ್ತಿಯನ್ನು ಹಾಗೂ ಸರ್ಟಿಫಿಕೇಟನ್ನು ಪಡೆಯಬೇಕು ಎನ್ನುವಂತಹ ವಿನಂತಿ. ಐಶ್ವರ್ಯ ಮೇಡಮ್ ಅವರು ಈ ಒಂದು ವಿಜೇತರಿಗೂ ಕೂಡ ಬಹುಮಾನವನ್ನು ಕೊಡಬೇಕು. ಅನ್ವಿತ್ ಅವರು ಟೀಮ್ AVG ಜೋರಾದ ಚಪ್ಪಾಳಿಯೊಂದಿಗೆ ಪ್ರೋತ್ಸಾಹಿಸಿ ಟೀಮ್ AVGಯ ಪ್ರತಿನಿಧಿ ಸದಸ್ಯರಾದಂತಹ ಅನ್ವಿತ್ ಅವರಿಗೆ, ಅದೇ ರೀತಿ ವಿಜೇತರಾದಂತಹ ಪ್ರಥಮ ಸ್ಥಾನವನ್ನು ಪಡೆದಂತಹ ಅಮನ್ ಅವರು ಟೀಮ್ ಸಿಸ್ಲರ್ಸ್ ದಯವಿಟ್ಟು ಚಪ್ಪಾಳೆಯ ಮೂಲಕ ವಿಜೇತರನ್ನ ವೇದಿಕೆಗೆ ಬರಮಾಡಿಕೊಂಡು ಈ ಒಂದು ಕಠಿಣ ಸವಾಲಿನ ಸ್ಪರ್ಧೆಯನ್ನು ಎದುರಿಸಿ ಬಹುಮಾನವನ್ನು ಪಡೆದಂತಹ ಅಮನ್ ಅವರು ಈಗ ಬಹುಮಾನವನ್ನು ಪಡೆದುಕೊಳ್ತಾ ಇದ್ದಾರೆ. ಭಾಗವಹಿಸಿದ ಎಲ್ಲ ಸ್ಪರ್ಧಿಗಳಿಗೆ ಜೊತೆಗೆ ಬಹುಮಾನವನ್ನು ನೀಡಿದಂತಹ ಐಶ್ವರ್ಯ ಮೇಡಮ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದೀಗ ಲಕ್ಕಿ ಡ್ರಾ ಶೇಟ್ ಎಲೆಕ್ಟ್ರಾನಿಕ್ಸ್ ವತಿಯಿಂದ ಆಯೋಜನೆ ಮಾಡಲಾಗಿರುವಂತಹ ಲಕ್ಕಿ ಡ್ರಾವನ್ನು ಕೂಡ ಮಾಡ್ತಾ ಇದ್ದಾವೆ. ಶೇಟ್ ಎಲೆಕ್ಟ್ರಾನಿಕ್ಸ್ನ ಮಾಲಕರಾದಂತಹ ರೂಪೇಶ್ ಶೇಟ್ ಅವರು ದಯವಿಟ್ಟು ವೇದಿಕೆಯ ಮೇಲೆ ಆದಷ್ಟು ಬೇಗ ಬರಬೇಕು ಎನ್ನುವಂತಹ ವಿನಂತಿ. ಲಕ್ಕಿ ಡ್ರಾ ಇದೀಗ ಮೂಡಿ ಬರ್ತಾ ಇದೆ. ಬಂಪರ್ ಬಹುಮಾನವಾಗಿ ಮಿಕ್ಸರ್ ಗ್ರೈಂಡರ್, ಟೈಮೆಕ್ಸ್ ವಾಚ್ ಜೊತೆಗೆ ಪವರ್ ಬ್ಯಾಂಕನ್ನು ಬಹುಮಾನವಾಗಿ ಇಡಲಾಗಿದೆ. ಅದರ ಲಕ್ಕಿ ಡ್ರಾ ಈಗ ನಡೀತಾ ಇದೆ. ಅದಾದ ಬಳಿಕ ನಿಮ್ಮನ್ನು ನಗಿಸೋದಕ್ಕೆ ನರ್ಸ್ ಕಾತ್ಯಾಯಿನಿ ಬರ್ತಾ ಇದ್ದಾರೆ ಕುಸಾಲ್ ದ ಫ್ರೆಂಡ್ಸ್ ಸೂಪರ್ ತಂಡದ ಮೂಲಕ. ಮೂರು ಬಹುಮಾನಗಳು ಮಿಕ್ಸರ್ ಗ್ರೈಂಡರ್, ಅದೇ ರೀತಿ ಟೈಮೆಕ್ಸ್ ವಾಚ್, ಹಾಗೇನೆ ಆಂಬ್ರೇನ್ ಪವರ್ ಬ್ಯಾಂಕ್. ಯಾರಿಗೆ ಒಲಿಯುತ್ತೆ ಅದೃಷ್ಟ ಈಗ ವಿಜೇತರನ್ನ ಆಯ್ಕೆ ಮಾಡ್ತಾ ಇದ್ದಾರೆ. ಈ ಒಂದು ಲಕ್ಕಿ ಡ್ರಾದಲ್ಲಿ ಮೂರನೇ ಬಹುಮಾನವಾಗಿ ಥರ್ಡ್ ಪ್ರೈಸ್ ಆಗಿದೆ ಆಂಬ್ರೇನ್ ಪವರ್ ಬ್ಯಾಂಕ್, ಸೆಕೆಂಡ್ ಪ್ರೈಸ್ ಆಗಿರುವಂಥದ್ದು ಟೈಮೆಕ್ಸ್ ವಾಚ್, ಪ್ರಥಮ ಬಹುಮಾನ ಮಿಕ್ಸರ್ ಗ್ರೈಂಡರ್. ಸೊ ಈಗ ತೃತೀಯ ವಿಜೇತರನ್ನು ಆಯ್ಕೆ ಮಾಡ್ತಾ ಇದ್ದಾರೆ. ಯಾರಾಗಬಹುದು ಅನ್ನುವಂತಹ ಒಂದು ಕಾತರ. ಯಾರೆಲ್ಲ ಚೀಟಿ ತಗೊಂಡಿದ್ದೀರಿ? ಯಾರಿಗೆಲ್ಲ ಕೂಪನ್ ಇದೆ? ಯಾರೆಲ್ಲ ತಗೊಂಡಿದ್ದೀರಿ? ಯಾರು ಇಲ್ವಾ? ಇದ್ದಾರೆ. ಓಕೆ, ರಿಸಿಪ್ಟ್ ನಂಬರ್ 1069 ಪ್ರಭಾ ಅವರಿಗೆ ತೃತೀಯ ಲಕ್ಕಿ ಡ್ರಾದ ತೃತೀಯ ಬಹುಮಾನ ಪವರ್ ಬ್ಯಾಂಕ್ ಬರ್ತಾ ಇದೆ. ದಯವಿಟ್ಟು ವೇದಿಕೆಗೆ ಬನ್ನಿ, ತಮ್ಮ ಬಹುಮಾನವನ್ನು ಸ್ವೀಕರಿಸಿ ದಯವಿಟ್ಟು ವೇದಿಕೆಗೆ ಬರಬೇಕು. ಪ್ರಭಾ ಅವರು ತಮ್ಮ ರಿಸಿಪ್ಟನ್ನು ಹಿಡ್ಕೊಂಡೆ ವೇದಿಕೆಯತ್ತ ಬನ್ನಿ, ದಯವಿಟ್ಟು ಬೇಗ ಬನ್ನಿ.
1069. Yes, he is the winner. Yes. ಥ್ಯಾಂಕ್ ಯು. ಜೋರಾದ ಚಪ್ಪಾಳೆ ಬರ್ತಾ ಇದೆ. ಮುಂದುವರಿಲಿ ಮುಂದಿನ ವಿಜೇತರಿಗೂ ಕೂಡ. ಅದೇ ರೀತಿ ದ್ವಿತೀಯ ಬಹುಮಾನವನ್ನು ಪಡೆಯುವಂತಹ ಅದೃಷ್ಟಶಾಲಿ ಯಾರು ಗೊತ್ತಾಗ್ತಾ ಇದೆ. ವಿಜೇತರನ್ನ ಆಯ್ಕೆ ಮಾಡ್ತಾ ಇದ್ದಾರೆ ಚೀಟಿ ಎತ್ತುವ ಮೂಲಕ. ಸೆಕೆಂಡ್ ಪ್ರೈಸ್ ಗೋಸ್ ಟು ನಂಬರ್ 1072 ಮನೋಜ್ ರೈ. 1072 ಕೂಪನ್ ನಂಬರ್ 1072 ಮನೋಜ್ ರೈ ಅವರು ಇದ್ರೆ ಅಥವಾ ಅವರ ಪ್ರತಿನಿಧಿಗಳು, ಅವರ ಸಹೋದ್ಯೋಗಿಗಳು ಯಾರಾದ್ರೂ ಇದ್ದರೆ ದಯವಿಟ್ಟು ಬಂದು ಈ ಒಂದು ಬಹುಮಾನವನ್ನು ಪಡೆದುಕೊಳ್ಬೇಕು. ಸುಂದರವಾದ ಟೈಮೆಕ್ಸ್ ವಾಚ್ ಅನ್ನು ಅವರು ಗೆದ್ದುಕೊಂಡಿದ್ದಾರೆ. ಇನ್ನು ಬಂಪರ್ ಬಹುಮಾನ ವಿಜಯಲಕ್ಷ್ಮಿ ಗ್ರೈಂಡರ್. ಇದನ್ನ ಯಾರು ಮನೆಗೆ ತೆಗೆದುಕೊಂಡು ಹೋಗ್ತಾರೆ ನೋಡೋಣ. ಅದೃಷ್ಟಶಾಲಿ ಕೈಯಲ್ಲಿದ್ದಾರೆ. ಕೂಪನ್ ನಂಬರ್ 1190 ಸಿಂಧೂರ 1190. ಕೂಪನ್ ನಂಬರ್ 1190 1190. ಇದಾರಾ ಬಹುಶಃ ಗ್ರೈಂಡರ್ ಇಲ್ಲೇ ಉಳಿದುಕೊಳ್ಳುತ್ತೆ. 1190. ಸೊ ವಿಜೇತರು ಮತ್ತೆ ಬಂದು ಕಲೆಕ್ಟ್ ಮಾಡಿಕೊಳ್ಬಹುದು. ಸೊ ಈಗ ನೀವೆಲ್ಲ ಕಾಯ್ತಾ ಇರುವಂತಹ ಕಾಮಿಡಿ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಕಲಾವಿದರು ಈಗ ವೇದಿಕೆ ಹತ್ತ. ಹಲೋ ಹಲೋ
ಹಾ ಹಾ ಗೊತ್ತಾನು ಗೊತ್ತಾನು ಕಂಡು ನಾಯಿ ಕಂಡಾನಿ 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 ಇಂದೇರಿ ಕಂಡಾನಿ ಕಂಡಾನಿ ಉಪ್ಪಿನ ಹಾ ಹಾ ಓ ನಮ್ಮ ಶುಬ್ಬಿ ಓ ರಾಮ ರಾಮ ಶುಭ ಇಂದು ದಾದ ಶುಭಂದು ಇಂದು ದಾದ ನಿನ್ನ ಅವಸ್ಥೆ ಆಯ್ತಾ ನಮ್ಮನೆ ತೆಡ್ಲಾಕು ಅವು ತೆಡ್ಲಾಗ ಸೊಯ್ ಜನ ಮಂಗಾಗ ಸೇತ್ಲಗೆ ಸೈತು ಪಾಡೆ 10 ಶುಭ ನಿನ್ನ ದೊಂಡೆಗೆ ಎಲ್ಲ ಸ್ಟ್ರಾ ಪಡೆದು ಹೋಯ್ತೀರಾ ಇಜ್ಜಿ ಬುಕ್ಕದಾಲ ಇದ್ದು ಸಿಪ್ಪಂದಕ್ಕೂ ಪ್ಯಾಜಿಲೆ ಕಾಜಿದ ಸಿಪ್ಪಂದ ಬಾಟ್ ಬುಕ್ಕ ನನ್ನ ಜೀವನ ಅಂತ ಮಾಡ ಅಲ್ಲ ಓ ಸುಬ್ಬ ಒಂದು ವಿಷಯ ಎಂಕಲ ಶಾಲೆ ಎಂಕಲ ಕಾಲೇಜ್ ಉಂಡತ್ತ ಜೋಕ್ಲೆಗೆ ಪೂರ ಪರೀಕ್ಷೆ ಅವನುಂಡು ಒಂಜಿಗಳಿಗೆ ಎಂಕಲೆಲ್ಲ ಇಟ್ಟದೆ ಎದುರು ಬತ್ತ ತೂಲೆ ಸುಬ್ಬ ಎಂಕಲ ಜೋಕ್ಲೆಗೆ ಪಕ್ಕೆಲು ಸೈಡಿಯಲು ಮತ್ತು ತೋಜೊಂದು ಎಜ್ಜಿನೇ ಯಾನ್ ಅಂಚನೆ ಅಂಚನೆ ಈ ಸತ್ಯ ಬನಡು ಸುಬ್ಬ ದೆಟ್ಟು ಬಂಜಿ ಹೊತ್ತಿಗಲೆವು ರಾಮ ರಾಮ ಇಂದು ಬಂಜೆ ಸುಬ್ಬ ಇಂದು ಬಂಜಿ ತಿಗಲೆ ಉಂಡು ರಾಮ ರಾಮ ದೇವರೇ ಹೊರ ತಿರುಗು ಸುಬ್ಬ ಹೊರ ತಿರುಗಿಯ ತಾಜಾ ಸುಬ್ಬ ನಿನ್ನ ಊರುಡೋಲ ಸೆಂಟ್ರಿಂಗ್ದಾಗ್ಲು ಉಳ್ಳರ ಸಾರ್ನೆದಾಗ್ಲು ಮಿನಿ ಬಾರಿ ನೈಸ್ ಆಗ್ತದೆ ಸಾರ್ನೆ ಎಂಚಿನ ಸುಬ್ಬಂದು ಎನ್ನ ಬೆರಿ ಎಂಟನೆ ಮಾರ ಇಂದು ದಾಯ್ತ ಬೆರಿ ಸುಬ್ಬ ಇದು ಸ್ಟ್ರಾಬೆರಿ ಮರಳಿಗಟ್ಟು ಅವ ಮತ್ತೆ ಸೈತು ಮಾಡಿ ಸುಬ್ಬ ಏನೆಲ್ಲ ಎತ್ತಿಂದಾನೆ ಇದೆಲ್ಲ ಏನೆಂದಾನೆ ಎತ್ತಿನಿ ನೆತ್ತಿನ ನೆನ್ನ ಪುಡಿ ಎತ್ತಿಲ್ಲ ಅಲ್ಲಿ ಒಂಜ ಅತಿ ಕಕ್ಕುನಿ ಕಕ್ಕುನಿ ಮೀನ್ಸ್ ಕಕ್ಕುನಿ ಗೊತ್ತಾಯ್ತಾ ವಾಮಿಟ್ 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 ಆಮೇಲೆ ಸುಬ್ಬ ವಾಮಿಟ್ ಇದು ಕಕ್ಕುನ ಅದಕ್ಕೆ ಆನಂದತ್ತ ನರ್ಸಿ ಯಾನ ತೋಕೊಂಡು ಟೆನ್ಷನ್ ಮಾಡ್ಕೊಡು ನಿಜ ಗೊತ್ತೇನತ್ತ ಹಲೋ ಗೂಗಲ್ ಹಲೋ ಗೂಗಲ್ ಆ ಓಲರಿ ಎಂಚಿನ ಸುಬ್ಬ ಮೇನ ಪೆಟ್ಟಿಗೆ ಬೆಲೆಗೆ ಬಾತಿಯನ್ನು ಭಾಷೆ ಜನ ಮರಳು ಕಟ್ಟಿರ ಬೆಲೆ ಗೊತ್ತದು ಬಲ ಸುಬ್ಬ ಯಾನ್ ತೂಗುದು 10 ನಿಮಿಷ ಮುಗಿ ಕೊಡಿ ಅಂದ ಯಾನ್ ತೂದು ಬರಿಕೊಂಡು ಮಂಡೆ ಹೆಚ್ಚವನ್ ಕೊಡು ಸುಬ್ಬ ಹೌದಾದ ಸುಬ್ಬ ಇಂಚುಂಡು ಹೌದಾಯ್ತಲ್ಲ ನೇಲ ದಿನ ಎನ್ನ ಕೊಟ್ಟು ಚಪ್ಪ ಇಂಚನ ಐಂದತ್ತು ಬರಿಕಿದ್ದೀರಿ ಸುಬ್ಬ ಎಂಕ ಪೋಡ್ದಿನ ಓಕೆ ಗೊತ್ತುಂಡ ಯಾವ ಧೈರ್ಯಕ್ಕೆ ಮಾರ್ರೆ ನಾನೇ ಅಲ್ಲ ಹೊರ ಒಂದ್ಕಣೆ ನಿಜ ಯಾರು ತೂವೇರಿಯ ಅಲ್ಲ ಅಣ್ಣ ನೀವು ಆಂಬುಲೆನ್ಸ್ ರೆಡಿ ಉಂಡ ಆಂಬುಲೆನ್ಸ್ ಹೇಗೆ ಹೋಗ್ತುಂಡು ಹಲೋ ಅಣ್ಣ ಆಂಬುಲೆನ್ಸ್ ಬರ್ತಾವೆ ನೀನು ನಾಲ್ನೋಡು ಕಣಕ್ಕಿತ್ತನ ಯಾವ ಅವನ್ನ ಓ ರಾಮ ಮೆಲ್ಲ ಬೊಬ್ಬೆ ಮಾಡೋಣ ಇಂಚಿನ ಶುದ್ಧ ಇದಕ್ಕೆ ಗೊತ್ತಾಯ್ತ ಸುಬ್ಬ ಈ ರೈಸ್ ನಾನೇ ರೈಸ್ ಮುಂದಾಲ ಹೋಗುದಿ ಈ ರೈಸ್ ಈ ಅಮ್ಮೆ ಅವನುಲ್ಲ ಏನ ನಿನ್ನ ಸಣ್ಣ ಓಡಿ ಸುಬ್ಬ ಗೊತ್ತಾಯ್ತು ನಿಕ್ಕೆ ಗೊತ್ತಾಯ್ತು ದಾದನು ಗೊತ್ತಾಯ್ತ ಈತ 3 ತಿಂಗಳು ಬಂಜಿನೇ ಎತ್ತು ಸುಬ್ಬ ಸಾರಿ ಎತ್ತು ನಿನ್ನ ಬುಡದಿ ಓ ಎನ್ನ ಬುಡದಿ ಬಂದಿನಾಲು ಅಂದ ಐ ಸಬ ಯೋ ಐಸೆ ಬಿಲತ್ತು ಬಾತಮ್ಮಲ ನಿನ್ನೆ ಬುಡದಿ ಸುಬ್ಬಿ ಬಂಜಿನಾಲಿಯ ಎನ್ನ ಬುಡದಿ ಸುಬ್ಬಿ ಬಂದಿನಾಲ ಅಂಚದೊಂದು ಗಮ್ಮತ್ತಾವು ಜೋಕದಂತಿ ಡ್ಯಾನ್ಸ್ ಮಲ್ಕೊಡು ಒಂದು ಬದ್ದೆ ಪಾಡು ಸುಬ್ಬ ನೀ ತಕ್ಕೆ ಓಡುವ ನಮ್ಮ ಮೋಡಕ್ಕೆ ಹೆದರಿ ಹನಿ
ಕಾಪಿನಾಡು ಚಂದಿಲ್ಲ ಆರೆಲ್ಲ ಬಿಡಬೇ ನನ್ನ ಮಗನ ಬರ್ತ್ಡೇ ಹ್ಯಾಪಿ ಬರ್ತ್ಡೇ ಹ್ಯಾಪಿ ಬರ್ತ್ಡೇ ನನ್ನ ಮಗನ ಬರ್ತ್ಡೇಗೆ ಪಂಗುಡೆ ಮರ್ಲೆ ಕಟ್ಟಿನ ಸುಬ್ಬ ಇತ್ತ ನಿನ್ನ ಬಿಡದಿ ಬಂಜಿನಾಲತ್ತ ನಾನ ಮರ್ಲೆ ಕಟ್ಟಿನತ್ತೆ ಒಟ್ಟಾರೆ ಪೇಟೆಗೆ ಮಿಲೆಗೆ ಮನಿಪಿನತ್ತೆ ನಾನ ಪೇಟೆಗೆ ಹೋದು ಬನ್ನಗ ಕಾಲಿಗೈತು ಬರ್ಪಿನತ್ತೆ ಟಿಪ್ಪರಿ ಮಾತ ಇಜ್ಜಿ ಯಾನ ಬನ್ನದಾದ ಪೇಟೆದವನ್ನ ಪೂಡ್ಸಿಕೊಂಡ್ರು ಯಬ್ಬಾ ಎಂಚಿನ ಗೊಬ್ಬರಿನ ಜರಬೋಪಿನ ಸುಬ್ಬ ಅವ್ವತ್ತೆ ಪೂಡ್ಸು ಗೊತ್ತೈದ ಪೂಡ್ಸು ಬಾ ಎಂಚಿನ ಸುಬ್ಬ ಇಲ್ಲಳೆ ಎಲ್ಲ ಸೈತಾರ ಸಾವಧಾನ ಸುಳ್ಳ ಬುಕ್ ಎಂಚಿನ ನಿನ್ನ ಮರ್ಲೆ ಅವ್ವತ್ತು ಪೂಡ್ಸು ಕಾಯಿಗೆ ಜಿಪ್ಪು ಗೊತ್ತಾಡ ಒಂದು ಹಣ್ಣು ಹಂಪಲ್ ಹಣ್ಣು ಹಂಪಲ್ ಐನು ಪೂರ ಕೊಂಡೋಡು ಗೊತ್ತಾನತ್ತ ಹಾಲು ಓಳುಂಡು ಹಾಲು ಉಂಡು ಏನು ಬೋದುಲೆ ತವರಿ ಹೆಚ್ಚಿನ ಓಳುಂಡು ಅವು ಅಂಚತ್ತು ನಿನ್ನ ಬುಡಿಯಕ್ಕ ಅಂದು ಸುಬ್ಬಿ ಉಳ್ಳಾಲು ಸುಬ್ಬಿ ಓಳು ಉಳ್ಳಾಲ ಉಳ್ಳಾಲ ತಕ್ಕೊಡ್ತು ದುಂಬು ಮರ್ಲಿ ಕಟ್ಟು ನಟ್ಟಿ ಜಾಗ್ರತೆ ಮೋನಡೊಂದು ತಿಳಿಕದಲ್ಲ ಗೊತ್ತಾನ ಬೊಕ್ಕಿ ಬೊಕ್ಕಿಯತ್ತು ಸುಬ್ಬಿ 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 ಬೊಕ್ಕಿ ಬೊಕ್ಕಿಯತ್ತು ಸುಬ್ಬಿ 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 ಕಾಟಿ ಕಾಟಿ ಅತ್ತು ಸುಬ್ಬ ಕಾತ್ಯಾಯಿನಿ ಕಾತ್ಯಾಯಿನಿ ಗೊತ್ತಾನತ್ತ ಸುಬ್ಬಿ ನಾನು ಮರ್ಲಿ ಕಟ್ಟು ನಟ್ಟಿ ಒಟ್ಟಾರೆ ಪೆಟ್ಟು ಮಿಲಕ ಮನ್ಪೆರವೆಲ್ಲಿ ಗೊತ್ತಾನತ್ತ ನಾನು ಮತ್ತೆ ದಿನ ಮತ್ತೆ ತುಂಬೆರಿಜ್ಜಿ ಸುಬ್ಬ ನಾನು ಕಾಡುಗೆ ಮತ್ತೆ ಪೋದು ಬರ್ತದುಂಡತ್ತ ಕಣಕ್ಕ ಈ ತುಂಬೊಂದು ಬೆರಡು ಆಲೆಡು ಕೊರ್ರೆ ಬೆಲ್ಲಿ ಹೌದೇ ಅವು ಆಲೆಗೆ ದಿನ ಉಂಡು ಗೊತ್ತಾನತ್ತ ಸುಬ್ಬ ನಾನೊಂದು ವಿಷಯ ಗೊತ್ತು ನನಗೆ ನನಗೆ ವೇಳೆಗೆ ಕಾಲಿಗಡ್ಡೆ ಬರ್ದು ಕಾಲಿಗಡ್ಡೆಯನ್ನು ಒಯ್ಪೋಡು ಈ ವೈಪೋಡು ಗೊತ್ತಾನತ್ತ ದಿನ ಮತ್ತೆ ಕೊರ್ರೆ ಬೆಲ್ಲಿ ಗೊತ್ತಾನತ್ತ ಕಾಲು ನಾನು ಗಡಬಡ ಅಂದು ಪೋಪಿನತ್ತು ಯಾನು ಕರೆಕ್ಟ್ ಪಂಡದ ಒರಿಪುಣಿ ಎಂಚ ಪೋಪಿನ ಐನೇರ್ ಪಂಡದ ಒರಿಪುಣು ಎಂಚನಿಕ ತೋಜಾ ಉಂಡು ಒಂಜಿ ಪಾಡಡೆ ರಾಮ ರಾಮ ಕೈತಾರ ಅಲ್ಲಿ ಇತ್ತು ಅದ ಏ ಕಣ್ಣು ನಾಯಿ ಕಂಡನೆ ಈ ಪೋನೆ ಕೈ ಮದತ್ತು ಓನೋಡು ಪತ್ತ ನೋಡಿ ನನಗೆ ಗೊತ್ತಾನತ ಒಟ್ಟಾರೆ ಪೆಟ್ಟಿನ ಮೇಲೆ ಮನ್ಪು ಗೊತ್ತಾನ ನಾನು ಅಂಚ ಕೊಡು ಸೆಬ್ಬಿ ನಾನು ಒಂಜಿ ವಿಷಯ ನನಗೆ ಬಿಕ್ಕು ಮಾತ್ರ ಈ ಎಡುಪೋನು ಬರ್ದು ತಡಬಡಾನು ಬುದ್ಧವಿನತ್ತು ಅವು ಕಿಡ್ನಿಗೆ ಬೆಟ್ಟಾಪು ಅವು ಇಡ್ಲಿ 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 ಓಣೆ ಕಿಡ್ನಿ ಕಿಡ್ನಿ ಇಡ್ಲಿ ಅತ್ತ ಕಿಡ್ನಿ ಬೆಟ್ಟಾಪು ಗೊತ್ತಾನತ್ತ ಮರ್ಲಿ ಕಟ್ಟು ನತ್ತಿ ಕೆಟ್ಟ ಭಾಷೆ ಸುಬ್ಬ ಚುಪ್ರೇತ ಐನ ಗೂಡು ಬಾರ್ದು ಸಾಂಗ್ ಕೊಡ್ಬೋ ಸುಬ್ಬ ಮಾರ್ಲೆ ಕಟ್ಟಣ ಪೆಟ್ಟಿಗೆ ಮೇಲೆ ಮಂಟನತ್ತು ಗೊತ್ತಾನದ ನಾನು ಸುಬ್ಬಿ ನಾನ ಸುಬ್ಬ ಒಂದು ವಿಷಯ ಎಂಚಿಗೇನು ನಾನದು ಆಯ್ತು ಹೋಗ್ತಾನ ಮರ್ದು ಮಾತಾಡಲಿಗೆ ಒಟ್ಟಾರೆ ಪೆಟ್ಟಿಗೆ ಮೇಲೆ ಮನ್ಪನತ್ತೆ ಅದ ಮರ್ದ ಅವಳು ತಾನೆ ಸಾಹಿತ್ಯ
ಎತ್ತೀನಿ ಕಾಸ್ಲಿ ಮೇಲೆ ನತ್ತು ಮಾರೈತಿ ನಾವು ಪಂಚಿನಾಲದ ಕಕ್ಕಿ ನತ್ತು ಅವು ಉಲೈ ಈ ಫೋನ್ ಹಿಡಿ ಎಲಿ ಸೈತಿತ್ತಿನ ಐನ ಮಿತ್ತೆ ಈ ಜನ ಬೂರೊಂದು ಮ್ಯಾ ಐನ ವಾಸನೆಗೆ ಅಂತ ನತ್ತು ತಿನ್ನ ದಾಯ್ತನ್ನ ಆ ದಾಯ್ತೆ ಬಂದೆ ಇಳಿತುದು ಇದಾಯ್ತು ಅಂದ್ರೆ ಬಂಜಿನಾಲ್ ಬಾಸೆ ಚೆನ್ನಾಗಿ ಒಟ್ರಾಸ ಮರ್ಯಾದೆ ಪುಣ್ಣ ತಾರಮಲ ನಾ ಒಂಜಿ ಪೋದು ತೂಣ್ಲ ಅನ್ ಸರಿ ಕಟ್ಟು ತೂದು ಮಾಡು ದುಂಬೋರಿ ಗಾದೆ ಬಂತೆ ಗೊತ್ತು ನಿಕ್ ಕಣ್ಣಲ್ಲಿ ಕಂಡರು ಪರಂಕಿಸಿ ನೋಡು ಅವ ಚತ್ತು ಮರ ಅನ್ನಾರೆ ಕಂಡರು ಪರಂಪರಿಸಿ ನೋಡು ಕಣ್ಣಾರೆ ಕಂಡರು ಪರಂಪರಿಸಿ ನೋಡು ಯಾನು ತೂತೆ ಯಾನು ಒಟ್ಟಾರೆ ನಡ್ಸತ್ತೆ ಯಾನುಂಡತ ಎನ್ನಡ್ದು ಎನ್ನ ತಂಗಡಿ ಹೊರ್ತಿ ಉಳ್ಳೇರು ಗೊತ್ತು ನನಗೆ ಏರ್ ತಂಗಡಿ ನಿನ್ನ ಏರಾಮನಿಗೆ ತಂಗಡಿಯರು ಗೊತ್ತಿದ್ದ ಗೊತ್ತಿಜ್ಜಿ ದಿವ್ಯಶ್ರೀ ವಜ್ರಮುನಿ ವಜ್ರಮುನಿ ಲಗಡಿ ಬರ್ತಮಾರೆ ಅವು ಎಂಚೆಂಚ ಉಂಟು ಎಂಚ ಅವು ಇಪ್ಪಡೆ ಅಂಚ ನಾಚಿಕೆಟ್ಟಾರೆ ಎಂಕೊಂಚ ಏತ ಆಸೆ ಎತ್ತಿಂದು ತಾನೆ ಎಂಕೊಂಚ ಬಾಲೆ ಬರ್ಕೊಂಡು ಬಾಲೆ ಬರ್ಕೊಂಡು ಬಾಲೆನ ಗೊಪ್ಪೋಡು ವಾ ನಮ್ಮನೆ ಗೊಪ್ಪೋಡು ಎಂಚ ಆಯ್ಪಾಡು ಅಂಚಂಜ ಏತ ಆಸೆ ಎತ್ತಿಂದು ಶುಭ ಈ ಮೀಯರ ಬಿದ್ದಾಡ್ನ್ಯ ಬೈರಸ್ ದೇತು ಬುಗ್ಗೆಲಿ ಬಾಡಿಯ ಬಾಲೆನ ಗೊಪ್ಪೈನ ಅಂಚಲ ಅಂಚ ಬಾಲೆನ ಗೊಪ್ಪೈನ ನಾಚಿಕೆಟ್ಟರ ಬಲ್ಯ ಶುಭ ಬೇಜಾರಣ್ಣ ಬೇಜಾರು ಮನ್ಪಚ್ಚಿ ಸೈತಿನ ಗೋಡೆಂಚಿ ಅವು ಕಕ್ಕನ ಹತ್ತತ್ತಿಗೆ ಅವು ನೀನು ಎಂಜಿನ ಹತ್ರ ಎಲ್ಲಿ ತೂತು ಸೈತಿನ ನಾನು ಬಿಡು 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 ಅವು ಮಣ್ಣಿಂದ ಗೋಡೆ ಗೋಡೆ ಈ ಓಡೆ ಬುಪ್ಪಿ ಯಾವುಲೈ ಬುಪ್ಪೆ ಸೈತಮ್ನೆ ಕಿಬಿ ಉಲೈ ಬುರ್ಚಿ ಏ ಐತು ಮರ್ದು ಬುರ ಉಚ್ಚ ಮಡ್ಡೋಡ ಹೌದು ನನಗೆಲ್ಲ ಮರ್ದು ಬಾಚೆ ಅದಜ ಬುರ್ಚಿ ಮಾರೆ ಬುರ್ಚಿ ಮರ್ದು ಬರ್ಚಿಗೆ ನಪಗಾಲೇನ ಕೇರಿ ಐಕೆ ಬಾಲ ಪೋಯಿ ಪೋಯ್ತಾ ಪೋಯಿ ಎಂಚಿನೆ ನಿನ್ನ ಮರ್ಲಿ ಪಾಸ ಜನ ಗೇರೇಜ್ ಬೋದು ಗ್ರೀಸ್ ಹಾಕಲ್ಲ ಎಬ್ಬೇ ಅವನ್ ಚತ್ತು ಮರ ಮಲ್ಕೋಡೆ ರಾಕೊಂಡತ ಬಟಾಟೆ ಕಾಯಿ ಪುಟಿಂತಿನ ಗ್ಯಾಸ್ ಸಿಗಲ್ಲ ಗ್ಯಾಸ್ ಸಿಗಲ್ಲ ವಜ್ರಮಣಿ ಜ್ಞಾನ ಕಪ್ಪುಲಿ ಗಾನಿ ಜ್ಞಾನಿಟ್ಟು ಮೂಜಿ ತಿಂಗಳು ಬಂಜಿನಲ್ಲಿ ಥ್ಯಾಂಕ್ ಯು ಬಹಳ ಸೊಗಸಾದ ಕಾರ್ಯಕ್ರಮವನ್ನು ಕೊಟ್ಟಂತಹ ಕಲಾವಿದರಿಗೆ ದಯವಿಟ್ಟು ವೇದಿಕೆಗೆ ಬಂದು ಸ್ಮರಣಿಕೆಯನ್ನು ಸ್ವೀಕಾರ ಮಾಡಬೇಕು ಅನ್ನುವಂಥ ವಿನಂತಿ. ಕಲಾವಿದರು ಈಗ ನೃತ್ಯ ಪ್ರದರ್ಶನವನ್ನು ಕೊಟ್ಟಂತಹ ಕಲಾವಿದ ಜ್ಞಾನರೈ ಅವರು ಸ್ಮರಣಿಕೆಯನ್ನು ಸ್ವೀಕರಿಸಬೇಕು. ವೇದಿಕೆಗೆ ತೆರಳಿ ಸುದ್ದಿ ಬೆಳ್ತಂಗಡಿಯ CEO ಸಿಂಚನ ಊರುಬೈಲು ಅವರು ಸ್ಮರಣಿಕೆಯನ್ನು ಕೊಟ್ಟು ಗೌರವಿಸ್ತಾ ಇದ್ದಾರೆ. ಅದೇ ರೀತಿ ಕಲಾವಿದರು ಕೂಡ ವೇದಿಕೆಗೆ ಬಂದು ಸ್ಮರಣಿಕೆಯನ್ನು ಸ್ವೀಕಾರ ಮಾಡಬೇಕು. ಇನ್ನೇನು ಓವರಾಲ್ ಚಾಂಪಿಯನ್ಶಿಪ್ ಕೆಲವೇ ಕ್ಷಣದಲ್ಲಿ ಅನೌನ್ಸ್ ಆಗುತ್ತೆ. ಇನ್ನೇನು 10 ನಿಮಿಷದಲ್ಲಿ ಒಟ್ಟು ಕಾರ್ಯಕ್ರಮ ಮುಗಿಯುತ್ತೆ. ಅದಕ್ಕಿಂತ ಮೊದಲು ಟ್ರೆಷರ್ ಹಂಟ್ನ ಆ ಒಂದು ಟ್ರೆಷರನ್ನು ಓಪನ್ ಮಾಡುವಂತಹ ಒಂದು ಕೆಲಸ ಕೂಡ ಈಗ ಆಗುತ್ತೆ. ಈಗ ಸ್ಮರಣಿಕೆಯನ್ನು ಕೊಡ್ತಾ ಇದ್ದಾರೆ ಸುದ್ದಿ ಪುತ್ತೂರು CEO ಸೃಜನ್ ಊರುಬೈಲು ಕಲಾವಿದರಿಗೆ. ಅದೇ ರೀತಿ ಸುದ್ದಿ ಬೆಳ್ತಂಗಡಿ CEO ಸಿಂಚನ ಊರುಬೈಲು ಅವರು ಕಲಾವಿದೆ ಕುಮಾರಿ ಜ್ಞಾನರೈ ಕುರಿ ಅವರಿಗೆ ಸ್ಮರಣಿಕೆಯನ್ನು ಕೊಡ್ತಾ ಇದ್ದಾರೆ. ಇದಾದ ಬೆನ್ನಲ್ಲೇ ಈಗ ಕ್ವಿಜ್ ಕಾಂಟೆಸ್ಟ್ನ ವಿಜೇತರಿಗೆ ಬಹುಮಾನ ವಿತರಣೆ. ಪ್ರಥಮ ಸ್ಥಾನ ಪಡೆದಂತಹ ಟೀಮ್ ಸಚಿನ್ನ ಸದಸ್ಯರು ವೇದಿಕೆಗೆ ಬಂದು ಈ ಒಂದು ಬಹುಮಾನವನ್ನು ಪಡೆದುಕೊಳ್ಬೇಕು. ಅದೇ ರೀತಿ ರನ್ನರ್ ಅಪ್ ತಂಡ ಹರ್ಷ ಕುಮಾರ್ ತಂಡದವರು ಬಂದು ಬಹುಮಾನವನ್ನು ಪಡೆದುಕೊಳ್ಳಬೇಕು. ದಯವಿಟ್ಟು ಆದಷ್ಟು ಬೇಗ ವೇದಿಕೆಗೆ ಬರಬೇಕು. ವಿನ್ನರ್ಸ್ ಟೀಮ್ ಸಚಿನ್ ವೇದಿಕೆಗೆ ಬರ್ತಾ ಇದೆ. ಅವರಿಗೆ ಸುದ್ದಿ ವಿನ್ನರ್ ದಯವಿಟ್ಟು ಚಪ್ಪಾಳೆಯ ಮೂಲಕ ಪ್ರೋತ್ಸಾಹವನ್ನು ಕೊಡಬೇಕು, ಬೆಂಬಲವನ್ನು ಕೊಡಬೇಕು. ಬಹಳ ಸೊಗಸಾಗಿ ಒಂದು ಕ್ವಿಜ್ ಕಾಂಟೆಸ್ಟ್ನಲ್ಲಿ ಭಾಗವಹಿಸಿದ್ದಾರೆ. ಪ್ರಥಮ ಸ್ಥಾನ ಪಡೆದಂತಹ ತಂಡಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ.
ಥ್ಯಾಂಕ್ ಯು. ಅದೇ ರೀತಿ ದ್ವಿತೀಯ ಸ್ಥಾನವನ್ನು ಪಡೆದಂತಹ ಟೀಮ್ ಹರ್ಷಕುಮಾರ್ ಸದಸ್ಯರು ಕೂಡ ಆದಷ್ಟು ಬೇಗ ವೇದಿಕೆಗೆ ಬಂದು ಬಹುಮಾನವನ್ನು ಪಡೆದುಕೊಳ್ಳಬೇಕು. ಟೀಮ್ನ ಕ್ಯಾಪ್ಟನ್ ಹರ್ಷಕುಮಾರ್ ಅವರು ಬಹುಮಾನವನ್ನು ಪಡೆದುಕೊಳ್ತಾ ಇದ್ದಾರೆ. ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈಗ ಸ್ಯಾರಿ ರ್ಯಾಂಪ್ ವಾಕ್ನ ಪ್ರಾಯೋಜಕರಾದಂತಹ ಐಶ್ವರ್ಯ ಮೇಡಮ್ ಅವರಿಗೆ ಸ್ಮರಣಿಕೆಯನ್ನು ಕೊಡುವಂತಹ ಸಂದರ್ಭ. ಸುದ್ದಿ ಪುತ್ತೂರು ಸಿಇಒ ಸೃಜನ್ ಊರುಬೈಲು ಅವರು ಐಶ್ವರ್ಯ ಮೇಡಮ್ ಅವರಿಗೆ, ಐಶ್ವರ್ಯ ಹರ್ಬಲ್ ಬ್ಯೂಟಿ ಪಾರ್ಲರ್ನ ಮಾಲಕರಾದಂತಹ ಐಶ್ವರ್ಯ ಮೇಡಮ್ ಅವರಿಗೆ ಜೊತೆಗೆ ಸಿಂಚನ ಮೇಡಮ್ ಅವರು ಜೊತೆಯಾಗಿ ಸ್ಮರಣಿಕೆಯನ್ನು ಹಸ್ತಾಂತರ ಮಾಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರವನ್ನು ಕೊಟ್ಟು ಪ್ರಾಯೋಜಕತ್ವವನ್ನು ವಹಿಸಿಕೊಂಡದ್ದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಮೇಡಮ್. ಎಲ್ಲರೂ ಕೂಡ ವೇದಿಕೆಯಲ್ಲೇ ಇರಬೇಕು. ದಯವಿಟ್ಟು ಐಶ್ವರ್ಯ ಮೇಡಮ್ ಕೂಡ ವೇದಿಕೆಯತ್ತ ಮತ್ತೆ ತೆರಳಬೇಕು ಎನ್ನುವಂತಹ ವಿನಂತಿಯೊಂದಿಗೆ ಈಗ ಟ್ರೆಷರನ್ನು ಓಪನ್ ಮಾಡುವಂತಹ ಸಮಯ. ಏನಿದೆ ಖಜಾನೆಯೊಳಗೆ ಎನ್ನುವಂತಹ ಕುತೂಹಲ ಆರಂಭದಿಂದಲೂ ಕೂಡ ಇದೆ. ಸೊ ಏನಿದೆ, ಕೀಗಳು ಈಗಾಗಲೇ ವಿಜೇತ ತಂಡಗಳ ಜೊತೆಗೆ ಇದೆ. ಅದನ್ನು ಓಪನ್ ಮಾಡುವಂತಹ ಹೊತ್ತು ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ಖಜಾನೆ ತೆರೆದುಕೊಳ್ತಾ ಇದೆ. ಈಗ ರನ್ನರ್ ಅಪ್ ತಂಡದ ಖಜಾನೆಯನ್ನು ತೆರೆಯುವಂತಹ ಸಮಯ. ಎಲ್ಲರೂ ಕೂಡ ವೇದಿಕೆಯಲ್ಲಿ ಬಂದು ಖಜಾನೆಯಲ್ಲಿ ಏನಿದೆ ನೋಡುವಂತಹ ಹೊತ್ತು. ಬಹಳಷ್ಟು ನಿರೀಕ್ಷೆಗಳಿದೆ, ಕಾತರ ಇದೆ. ಎಲ್ಲರೂ ಕೂಡ ಆಗದಿಂದ ಕಾಯ್ತಾ ಇದ್ದಾರೆ, ನಿರೀಕ್ಷೆಯಲ್ಲಿದ್ದಾರೆ. ಎಲ್ಲದಕ್ಕೂ ಕೂಡ ಉತ್ತರ ಸಿಗ್ತಾ ಇದೆ. ಕೀ ಓಪನ್ ಆಗ್ತಾ ಇದೆ, ಬೀಗವನ್ನು ತೆರಿತಾ ಇದ್ದಾರೆ. ಖಜಾನೆಯೊಳಗಡೆ ಏನಿದೆ, ಟೀಮ್ ಉದಯಗಿರಿ ಪಡೆದುಕೊಂಡಿರುವಂಥದ್ದೇನು ಶೇಟ್ ಎಲೆಕ್ಟ್ರಾನಿಕ್ಸ್ನ ಪ್ರಾಯೋಜಕತ್ವದಲ್ಲಿರುವಂತಹ ಬಹುಮಾನಗಳು. ಖಜಾನೆಯಲ್ಲಿ ಏನಿದೆ, ರಹಸ್ಯ ತೆರೆದುಕೊಂಡಿದೆ. ಖಜಾನೆಯಲ್ಲಿ ಇರುವುದೆಲ್ಲವೂ ಕೂಡ ಟೀಮ್ ಉದಯಗಿರಿಯ ಪಾಲಾಗಿದೆ. ದಯವಿಟ್ಟು ಈ ಒಂದು ಖಜಾನೆಯ ಜೊತೆಗೆ ವೇದಿಕೆಗೆ ಬಂದು ಬಹುಮಾನವನ್ನು ಪಡೆದುಕೊಳ್ಬೇಕು. ರನ್ನರ್ ಅಪ್ ಟೀಮ್ ಉದಯಗಿರಿ. ಟೀಮ್ ಉದಯಗಿರಿ ವೇದಿಕೆಯಲ್ಲಿದೆ. ಪ್ರಶಸ್ತಿ ಪತ್ರ ಮತ್ತು ಟ್ರೋಫಿಯನ್ನು ಕೊಟ್ಟು ಬಹುಮಾನವನ್ನು ಕೊಡ್ತಾ ಇದ್ದಾರೆ. ಐಶ್ವರ್ಯ ಮೇಡಮ್ ಅವರು ಟೀಮ್ ಉದಯಗಿರಿಯ ವಿಜೇತ ತಂಡಕ್ಕೆ ಬಹುಮಾನವನ್ನು ಕೊಡ್ತಾ ಇದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದನೆಗಳು. ಬಹಳಷ್ಟು ವೇಗವಾಗಿ ಎಲ್ಲ ಸುಳಿವುಗಳನ್ನು ಭೇದಿಸಿ ಎಲ್ಲ ಕಡೆಗಳಿಗೆ ತೆರಳಿ ಮಿಂಚಿನ ಕಾರ್ಯಾಚರಣೆಯಲ್ಲಿ ಈ ಒಂದು ಟ್ರೆಷರ್ ಹಂಟ್ನಲ್ಲಿ ಪಾಲ್ಗೊಂಡಿದ್ದಾರೆ. ಇನ್ನು ವಿನ್ನರ್ಸ್ ಅವರ ಖಜಾನೆಯನ್ನ ತೆರೆಯುವಂತಹ ಸಮಯ. ಅವರು ಟ್ರೆಷರ್ ಹಂಟ್ ಅಲ್ಲಿ ವಿನ್ನರ್ಸ್ ಅಂಡ್ ಓವರ್ ಆಲ್ ಚಾಂಪಿಯನ್ಶಿಪ್ ಅಲ್ಲಿ ರನ್ನರ್ ಅಪ್ಸ್. ಓಕೆ, ಸಾರಿ. ಖಜಾನೆ ತೆರೆದುಕೊಳ್ಳುವ ಸಮಯ. ತಂಡದ ಕ್ಯಾಪ್ಟನ್ ಓಪನ್ ಮಾಡ್ತಾ ಇದ್ದಾರೆ. ಏನಿದೆ ದೊಡ್ಡ ಪೆಟ್ಟಿಗೆಯಲ್ಲಿ. ಈ ಒಂದು ಟ್ರೆಷರ್ ಹಂಟ್ನ ಈವೆಂಟ್ನ ಪ್ರಾಯೋಜಕರಾದಂತಹ ಶೇಟ್ ಎಲೆಕ್ಟ್ರಾನಿಕ್ಸ್ನ ಮಾಲಕರಾದಂತಹ ರೂಪೇಶ್ ಶೆಟ್ ಅವರು ಅವರ ಅನುಪಸ್ಥಿತಿಯಲ್ಲಿ ಈ ಒಂದು ಖಜಾನೆಯನ್ನು ತೆರೆಯಲಾಗಿದೆ. ನಿರೀಕ್ಷೆಗಳು ಮುಖದಲ್ಲಿ ಕಾಣ್ತಾ ಇದೆ. ಏನಿತ್ತು ಅನ್ನುವಂಥದ್ದು ಗೊತ್ತಾಗಿದೆ. ಇದೆಲ್ಲವೂ ಕೂಡ ಟೀಮ್ ಸಚಿನ್ ಪಾಲಾಗಿದೆ. ಸೊ ದಯವಿಟ್ಟು ವೇದಿಕೆಗೆ ಬಂದು ಈ ಒಂದು ಬಹುಮಾನವನ್ನು ಪ್ರಶಸ್ತಿ ಪತ್ರ ಜೊತೆಗೆ ಟ್ರೋಫಿಯೊಂದಿಗೆ ಪಡೆದುಕೊಳ್ಬೇಕು ಎನ್ನುವಂಥ ವಿನಂತಿಯೊಂದಿಗೆ ಸದಸ್ಯರು ಆದಷ್ಟು ಬೇಗ ವೇದಿಕೆಗೆ ಬರಬೇಕು, ಬಹುಮಾನವನ್ನು ಸ್ವೀಕರಿಸಬೇಕು. ಜೊತೆಗೆ ಇದು ಶೇಟ್ ಎಲೆಕ್ಟ್ರಾನಿಕ್ಸ್ನ ಸಹಕಾರದಲ್ಲಿ ಮುಖ್ಯ ಪ್ರಾಯೋಜಕತ್ವದಲ್ಲಿ ನಡೆದಿರುವಂತಹ ಈವೆಂಟ್. ಇದರ ಬಹುಮಾನಗಳ ಪ್ರಾಯೋಜಕರಾಗಿ ಶೇಟ್ ಎಲೆಕ್ಟ್ರಾನಿಕ್ಸ್ ಸಹಕಾರವನ್ನು ಕೊಡ್ತಾ ಇದೆ. ಪುತ್ತೂರು ಕ್ಲಬ್ನ ಸದಸ್ಯರಾಗಿರುವಂತಹ ರೂಪೇಶ್ ಶೆಟ್ ಅವರು ಈ ಒಂದು ಬಹುಮಾನದ ಪ್ರಾಯೋಜಕರಾಗಿ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಅದಲ್ಲ, ಓವರ್ ಆಲ್ ಚಾಂಪಿಯನ್ಶಿಪ್ನ ರನ್ನರ್ ಅಪ್ ಆಗಿ ಕೂಡ ಟೀಮ್ ಸಚಿನ್ ಟ್ರೇಡರ್ಸ್ ಹೊರಹೊಮ್ಮಿದೆ. ಎಲ್ಲರೂ ಕೂಡ ಒಂದು ಚಪ್ಪಾಳೆಯ ಮೂಲಕ ಈ ಒಂದು ತಂಡಕ್ಕೆ ಅಭಿನಂದನೆಗಳನ್ನು ಸಲ್ಲಿಸಬೇಕು. ಅದರ ಜೊತೆಗೆ ಈಗ
ಎಲ್ಲರೂ ಕೂಡ ವೇದಿಕೆಯತ್ತ ಬಂದು ಕೊನೆಯ ಅಂತಿಮ ಹಂತದಲ್ಲಿ ನಾವಿದ್ದೇವೆ. ಓವರ್ ಆಲ್ ಚಾಂಪಿಯನ್ಶಿಪ್ ಅನ್ನು ಪಡೆದುಕೊಂಡಂತಹ ತಂಡಕ್ಕೆ ಸಮಗ್ರ ಪ್ರಶಸ್ತಿಯನ್ನು ಕೊಡುವಂತಹ ಸಮಯ, ಸುಂದರವಾದ ಟ್ರೋಫಿ ಕೂಡ ಕಾಯ್ತಾ ಇದೆ. ದಯವಿಟ್ಟು ಇರುವಂತಹ ಎಲ್ಲರೂ ಕೂಡ ವೇದಿಕೆಯತ್ತ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಎನ್ನುವಂತಹ ವಿನಂತಿ. ಸುದ್ದಿ ಪುತ್ತೂರು ಸಿಇಒ ಸುಜನ್ ಊರುಬೈಲು, ಸುದ್ದಿ ಬೆಳ್ತಂಗಡಿ ಸಿಇಒ ಸಿಂಚನ ಊರುಬೈಲು ವೇದಿಕೆಯಲ್ಲಿದ್ದಾರೆ. ಐಶ್ವರ್ಯ ಹರ್ಬಲ್ ಬ್ಯೂಟಿ ಪಾರ್ಲರ್ನ ಮಾಲಕರಾದಂತಹ ಐಶ್ವರ್ಯ ಮೇಡಮ್ ವೇದಿಕೆಯಲ್ಲಿದ್ದಾರೆ. ಈಗ ಟೀಮ್ ಸುದ್ದಿ ಕೂಡ ವೇದಿಕೆಗೆ ಹೋಗಬೇಕು. ಸುದ್ದಿಯ ಬಳಗದ ಎಲ್ಲರೂ ಕೂಡ, ಜೊತೆಗೆ ಸೇರಿರುವಂತಹ ಎಲ್ಲರೂ ಕೂಡ ವೇದಿಕೆಯಲ್ಲಿ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಎನ್ನುವಂತಹ ವಿನಂತಿ. ದಯವಿಟ್ಟು ಆದಷ್ಟು ಬೇಗ ಎಲ್ಲರೂ ಕೂಡ ವೇದಿಕೆಗೆ ಬರಬೇಕು. ಎಲ್ಲರೂ ಕೂಡ ಮನೆಗೆ ತೆರಳುವಂತಹ ಒಂದು ಆತುರದಲ್ಲಿದ್ದಾರೆ. ಆದಷ್ಟು ಬೇಗ ನಾವು ಈ ಒಂದು ಕಾರ್ಯಕ್ರಮವನ್ನು ಮುಗಿಸಿ ಎಲ್ಲರೂ ಕೂಡ ಈ ಒಂದು ಸಂಭ್ರಮದ ನೆನಪಿನೊಂದಿಗೆ ಮನೆಗೆ ಮರಳೋಣ ಅನ್ನುವಂತಹ ಒಂದು ವಿನಂತಿಯೊಂದಿಗೆ ಓವರ್ ಆಲ್ ಚಾಂಪಿಯನ್ಶಿಪ್ ಅನೌನ್ಸ್ ಆಗುವಂತಹ ಸಮಯ. ಚಾಂಪಿಯನ್ ಟೀಮ್ ಯಾವುದು ಕುತೂಹಲ ಇದೆ, ಅನೌನ್ಸ್ ಮಾಡ್ತಾರೆ. ಓವರ್ ಆಲ್ ಚಾಂಪಿಯನ್ಶಿಪ್ ಟೀಮ್ ಯಾವುದು ಅನೌನ್ಸ್ ಮಾಡ್ತಾ ಇದ್ದಾರೆ ಸುದ್ದಿ ಪುತ್ತೂರು ಸಿಇಒ ಸೃಜನ್ ಊರುಬೈಲು. ಓವರ್ ಆಲ್ ಚಾಂಪಿಯನ್ ಆಗಿ ಜಯಂತ್ ನಡುಬಲೆ ಅವರ ಅಕ್ಷಯ ಗ್ರೂಪ್ಸ್ ಅವರು ಆಯ್ಕೆಯಾಗಿದ್ದಾರೆ. ಮೇಲೆ ಬರಬೇಕು, ವೇದಿಕೆ ಮೇಲೆ ಬರಬೇಕಾ ಕೇಳ್ತೇನೆ. ಬರ್ಲಿ ಜೋರಾದ ಚಪ್ಪಾಳೆ, ಬರ್ಲಿ ಜೋರಾದ ಚಪ್ಪಾಳೆ. ಟೀಮ್ ಅಕ್ಷಯ ಉದ್ಯಮಿ ಜಯಂತ್ ನಡುಬೈಲು ನೇತೃತ್ವದ ತಂಡ ಸಮಗ್ರ ಪ್ರಶಸ್ತಿಯನ್ನ ಪಡೆದುಕೊಂಡಿದೆ. ಟ್ರೋಫಿಯನ್ನ ಮನೆಗೆ ತೆಗೆದುಕೊಂಡು ಹೋಗ್ತಾ ಇದೆ. ಬಹಳಷ್ಟು ಸುಂದರವಾದ ಭಾಗವಹಿಸುವಿಕೆ ಕಾರ್ಯಕ್ರಮದಲ್ಲಿ. ಎಲ್ಲರೂ ಕೂಡ ಅತ್ಯಂತ ಸೊಗಸಾಗಿ ಸುಂದರವಾಗಿ ಈ ಒಂದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೀರಿ, ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ದೀರಿ. ಸಮಗ್ರ ಪ್ರಶಸ್ತಿಯನ್ನು ಪಡೆದುಕೊಂಡಿರುವಂತಹ ಅಕ್ಷಯ ತಂಡಕ್ಕೆ ಅಭಿನಂದನಾ ಪೂರ್ವಕವಾಗಿ ಒಂದು ಚಪ್ಪಾಳೆಯನ್ನು ಬಯಸ್ತಾ ಇದ್ದೇವೆ. ಟ್ರೋಫಿಯನ್ನ ಎತ್ತಿ ಹಿಡಿದು ಸಂಭ್ರಮಾಚರಣೆ. ಟೀಮ್ ಅಕ್ಷಯದ ಮಾಲಕರಾಗಿರುವಂತಹ ಅಕ್ಷಯ ಸಮೂಹ ಸಂಸ್ಥೆಗಳ ಮಾಲಕರು ಜಯಂತ ನಡುಬೈಲು ಅವರಿಂದ ಸಮಗ್ರ ಪ್ರಶಸ್ತಿಯನ್ನು ಪಡೆದುಕೊಂಡಿರುವಂತಹ ತಂಡ. ಪುತ್ತೂರು ಕ್ಲಬ್ ಮತ್ತು ಸುದ್ದಿ ಗ್ರೂಪ್ ಆಫ್ ಕಂಪನಿ ಆಯೋಜನೆಯಲ್ಲಿ ನಡೆದಂತಹ ಬಿಂದು ಗಣೇಶ ಫೆಸ್ಟ್ 2022 ನಡೆದಂತಹ ಎಲ್ಲ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಸಮಗ್ರ ಪ್ರಶಸ್ತಿಯನ್ನು ಪಡೆದುಕೊಂಡಂತಹ ಟೀಮ್ ಅಕ್ಷಯಕ್ಕೆ ಹೃತ್ಪೂರ್ವಕ ಅಭಿನಂದನೆಗಳು, ಅಭಿನಂದನೆಗಳು, ಕಂಗ್ರ್ಯಾಚುಲೇಷನ್ಸ್. ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಸಹಕಾರ ಕೊಟ್ಟಂತಹ ಎಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಈ ಮೂಲಕ ಪುತ್ತೂರು ಕ್ಲಬ್ ಮತ್ತು ಸುದ್ದಿ ಗ್ರೂಪ್ ಆಫ್ ಕಂಪನಿ ಆಯೋಜನೆಯಲ್ಲಿ ನಡೆದಂತಹ ಬಿಂದು ಗಣೇಶ ಫೆಸ್ಟ್ 2022 ಇಲ್ಲಿಗೆ ಮುಕ್ತಾಯಗೊಳ್ಳುತ್ತಾ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಾಯೋಜಕರಾಗಿ ಸಹಕಾರ ಕೊಟ್ಟಂತಹ ಪಾಪ್ಯುಲರ್ ಸ್ವೀಟ್ಸ್, ಐಶ್ವರ್ಯ ಹರ್ಬಲ್ ಬ್ಯೂಟಿ ಪಾರ್ಲರ್, ಶೇಟ್ ಎಲೆಕ್ಟ್ರಾನಿಕ್ಸ್, ಗಾನಶ್ರೀ ಕ್ರಿಯೇಷನ್ಸ್, ಮುಳಿಯಾ ಜುವೆಲ್ಸ್, ವಿದ್ಯಾ ಕಾಫಿ, ವಿಸ್ಡಮ್ ಎಜುಕೇಷನ್,
ಪ್ರತಿಯೊಬ್ಬರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಒಂದು ಕಾರ್ಯಕ್ರಮ ಇಲ್ಲಿಗೆ ತೆರೆ ಕಾಣ್ತಾ ಇದೆ. ಮುಂದಿನ ಸಂಭ್ರಮದ ಕಾರ್ಯಕ್ರಮದೊಂದಿಗೆ ಮತ್ತೆ ಸಿಗೋಣ. ಎಲ್ರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು.